ದೇವರ ಇಚ್ಛೆ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿರುವ ಎಲ್ಲ ಬಂಧುಗಳೇ ಇವತ್ತು ನಮಗೆ ನಮ್ಮ ಅಯ್ಯಪ್ಪನ ಗುಡಿ ಮತ್ತು ನಾಗನ ಗುಡಿ ಮತ್ತು ನವಗ್ರಹ ಗುಡಿ ಹಾಗೆ ನಮ್ಮ ಕಲ್ಯಾಣ ಮಂಟಪವನ್ನು ಉಳಿಸಬೇಕಾ ಅಲ್ಲ ಅದನ್ನು ತೆಗಿಬೇಕಾ ಎಂಬ ಗೊಂದಲಕ್ಕೆ ನಾವೆಲ್ಲರೂ ಈಡಾಗಿದ್ದೇವೆ. ಇವತ್ತು ಅದರ ಬಗ್ಗೆ ನಾವು ಪ್ರಶ್ನೆ ಚಿಂತನೆಯನ್ನು ಒಂದು ದಿವಸ ತಾಂಬೂಲ ಪ್ರಶ್ನೆ ಚಿಂತನೆಯನ್ನು ಈಗಾಗಲೇ ಮಾಡಲಿದ್ದೇವೆ. ಇವತ್ತು ನಮ್ಮ ಕಾಪು ಮಾರಿಯಮ್ಮ ದೇವಸ್ಥಾನದ ತಂತ್ರಿಯವರಾದ ಶ್ರೀ ಕುಮಾರ ಗುರುತಂತ್ರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಎಲ್ಲ ಭಕ್ತವೃಂದದ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಅವರ ಶಿಷ್ಯರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಪ್ರಧಾನ ಅರ್ಚಕರು ವಸಂತ ಕಿದಿಲಾಯರು ಪ್ರಶಾಂತರವರಿದ್ದಾರೆ, ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಟ್ರಸ್ಟಿನ ಮಾಜಿ ಅಧ್ಯಕ್ಷರಾದ ಜಗನ್ನಿವಾಸ ರಾವ್ ಮುಳಿಯ ಕೇಶವ ಪ್ರಸಾದ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರನ್ನು ಕೂಡ ಸ್ವಾಗತಿಸುತ್ತಾ ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದ ಎಲ್ಲ ಭಕ್ತಾದಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ದೈವಜ್ಞರು ಇದರ ಬಗ್ಗೆ ನಮಗೆ ಸರಿಯಾದ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಅವರಲ್ಲಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳ ಪರವಾಗಿ ವಿನಂತಿಸುತ್ತಿದ್ದೇನೆ. ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಕೈ ಮುಗಿದು ಶ್ರದ್ಧೆಯಿಂದೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವ. ಒಂದು ಜೀರ್ಣೋದ್ಧಾರ ಮಾಡಬೇಕೆನ್ನುವಂತಹ ಉದ್ದೇಶದಲ್ಲಿ ನಾವೆಲ್ಲ ಉಪಕ್ರಮಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಕೆಲವು ಜಿಜ್ಞಾಸೆ ಇದೆ. ಈಗ ನೀವು ಬೀಳ್ಳೆ ಕೊಟ್ಟಾಗ ಹೇಳಿದ ಪ್ರಕಾರ ಈ ಒಂದು ಕಲ್ಯಾಣ ಮಂಟಪ ಮತ್ತು ಒಂದು ಎದುರುಗಡೆ ಇರತಕ್ಕಂತಹ ಸಾನ್ನಿಧ್ಯಗಳ ವಿಷಯದಲ್ಲಿ ಈ ಒಂದು ವಿಷಯದಲ್ಲಿ ಒಂದು ಗುಣದೋಷದ ವಿಮರ್ಶೆ ಮತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವರ ಅಭಿಪ್ರಾಯ ದೇವರ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕೆ ಏನಾದರೂ ಒಂದು ಸಾಧನ ಬೇಕು ಮತ್ತು ಮಾಧ್ಯಮ ಬೇಕು. ಅದು ಜ್ಯೋತಿಂಷಿ ಅಧಿಕೃತ್ಯ ಪ್ರವೃತ್ತಿಸ್ಮಿನ್ ಇದಂ ಶಾಸ್ತ್ರಂ, ಅದು ನಮಗೆ ಜ್ಯೋತಿಷ ಶಾಸ್ತ್ರ ಅಂತ ಅರ್ಥ. ಹಾಗೆ ಗ್ರಹಗಳ ಮುಖಾಂತರವಾಗಿ ನಾವು ಒಂದು ಸರಿಯಾದ ವಿಮರ್ಶೆಯನ್ನು ಮಾಡಬೇಕೆನ್ನೋ ಉದ್ದೇಶದಲ್ಲಿ ಪ್ರವೃತ್ತರಾಗಿದ್ದೇವೆ. ಎಲ್ಲ ಒಂದು ಕೈ ಮುಗಿಯಿರಿ ಮತ್ತು ಶ್ರದ್ಧೆಯಿಂದ ನಾವು ಪ್ರಾರ್ಥಿಸಿಕೊಳ್ಳುವ. ಈ ಒಂದು ಕಲ್ಯಾಣ ಮಂಟಪ ಮತ್ತು ದೇವರಿಗೆ ಸಂಬಂಧಪಟ್ಟ ಹಾಗಿರತಕ್ಕಂತಹ ಒಂದು ಪ್ರದೇಶ, ಅಲ್ಲಿರುವಂತಹ ಕಲ್ಯಾಣ ಮಂಟಪ ಮತ್ತು ಸಾನ್ನಿಧ್ಯಗಳು ಈ ಒಂದು ವಿಷಯದಲ್ಲಿ ಇಟ್ಕೊಳ್ಬೇಕು ಮತ್ತು ತೆಗೀಬೇಕು, ಹೀಗೆಲ್ಲ ಕೆಲವೆಲ್ಲ ನಮಗೆ ಗೊಂದಲ ಜಿಜ್ಞಾಸೆಗಳೆಲ್ಲ ಉಂಟು. ಆ ಉದ್ದೇಶದಲ್ಲಿ ನಾವೀಗ ಇಟ್ಟುಕೊಳ್ಳಿಕ್ಕೂ ಪ್ರಶ್ನೆ ಇಡುವುದಲ್ಲ ಮತ್ತು ತೆಗೀಲಿಕ್ಕೂ ಪ್ರಶ್ನೆ ಇಡುವುದಲ್ಲ, ಆಯಿತಾ. ನಾವೀಗ ಆ ವಿಷಯದಲ್ಲಿ ಒಂದು ಜಿಜ್ಞಾಸೆಗಳ ಗೊಂದಲಗಳ ಪರಿಹಾರಕ್ಕೆ ದೇವರ ಅಭಿಪ್ರಾಯದ ವಿಷಯದಲ್ಲಿ ನಾವು ಒಂದು ರಾಶಿ ಇಡ್ತಾ ಇದ್ದೇವೆ. ಈ ಒಂದು ವಿಷಯಕ್ಕೆ ಪುತ್ತೂರು ನಮಗೆ ಮಹಾಲಿಂಗೇಶ್ವರ ದೇವರು ಸರಿಯಾದಂತಹ ಮಾರ್ಗವನ್ನು ತೋರಿಸಿಕೊಟ್ಟು ಯಾವ ನಿರ್ಧಾರವನ್ನು ತಗೊಳ್ಳುವುದರಿಂದ ಸಾನ್ನಿಧ್ಯವೂ ವೃದ್ಧಿಯಾಗ್ತದೆ ಮತ್ತು ನಂಬಿಕೊಂಡು ಬಂದಂತಹ ಭಕ್ತ ಸಂದೋಹಕ್ಕೂ ಶ್ರೇಯಸ್ಸಾಗ್ತದೆ ಮತ್ತು ಸರಿಯಾದ ನಿರ್ಧಾರವಾಗಿರ್ತದೋ ಆ ಮಾರ್ಗವನ್ನು ನಮಗೆ ತೋರಿಸಿಕೊಡಬೇಕು ಅಂತ ಕೈ ಮುಗಿದು ಶ್ರದ್ಧೆಯಿಂದ ಮಹಾಲಿಂಗೇಶ್ವರ ದೇವರನ್ನು ಎಲ್ಲ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇರುವ, ಆಯಿತಾ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ. ಸರಿ. ಪುತ್ತೂರು ಮಹಾಲಿಂಗೇಶ್ವರ ದೇವರಂತಲೇ ಸಂಕಲ್ಪ ಅಲ್ವಾ. ಇದಕ್ಕೇನಾದರೂ ಹೆಸರುಂಟಾ ಕಲ್ಯಾಣ ಮಂಟಪಕ್ಕೆ? ಸರಿ, ಮಹಾಲಿಂಗೇಶ್ವರ ಸಭಾಭವನ. ಎಲ್ಲ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದೆ. ಚಾನೇಕಥಾಯ ಶ್ರುತೋ ವಾಚಂ ನ ಸತದಾತ್ಮನೇಕರಣಸ್ಥೈಲೋಕ್ಯ ದೀಪೋಲವಿ ರತುಷ್ಟಯತಾಂಬರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿ ವಿಪುಶ್ಚಾನೇಕಥಾಯ ಶ್ರುತೋ ವಾಚಂ ನ ಸತದಾತ್ಮನೇಕರಣಸ್ಥೈಲೋಕ್ಯ
ಶಶಭೃತೋ ವ್ರತಮಾ ಪುನರ್ಜನ್ಮ ನಾಮಾತ್ಮೇತ್ಯಾತ್ಮವಿದಾಂ ಕರತುಷ್ಟಜತಾಂ ವರ್ತಾಮರ ಜ್ಯೋತಿಷಾಂ ಲೋಕಾನ್ ತೋರಿಸಿಕೊಟ್ಟಂತಹ ರಾಶಿ ವೃಶ್ಚಿಕ ರಾಶಿ ಆಗ್ತದೆ. ನಮಗೆ ಚಿಂತನೆ ಮಾಡಲಿಕ್ಕಾಗಿ ಮತ್ತು ವಿಮರ್ಶೆಗಾಗಿ ದೇವರು ತೋರಿಸಿಕೊಟ್ಟಂತಹ ರಾಶಿ ಆಗ್ತದೆ. ಭಾವದಲ್ಲಿ ಭಾವಾಧಿಪತಿಯ ಉದಯ, ಬುಧನ ಉದಯ ಮತ್ತು ರವಿಯ ಉದಯ, ದ್ವಿತೀಯದಲ್ಲಿ ಚಂದ್ರನಿಗೆ ಅಂಶಕ, ತೃತೀಯ ಭಾವದಲ್ಲಿ ಮಾಂದಿಯ ಸ್ಥಿತಿ, ಮಾಂದಿಗೆ ಅಂಶಕ, ಅದು ಉದಯ ರಾಶಿ. ಚತುರ್ಥ ಭಾವದಲ್ಲಿ ರಾಹು ಮತ್ತು ಮಾಂದಿಯ ಯೋಗ, ಪಂಚಮದಲ್ಲಿ ಶನಿ ಶುಕ್ರನಿಗೊಂದು ಅಂಶಕ, ಷಷ್ಠದಲ್ಲಿ ರಾಹುವಿಗೆ ಅಂಶಕ, ಸಪ್ತಮಾಷ್ಟಮ ಶುದ್ಧ, ನವಮ ಭಾವದಲ್ಲಿ ರವಿ ಶನಿ ಗುರುಗಳಿಗೆ ಅಂಶಕ, ಗುರುವಿಗೆ ಒಂದು ಸ್ಥಿತಿ, ಕರ್ಮಭಾವದಲ್ಲಿ ಛತ್ರರಾಶಿಯಾಗಿ ಕೇತ್ವಂಶಕ, ಇನ್ನು ಲಾಭದಲ್ಲಿ ಬುಧ, ದ್ವಾದಶದಲ್ಲಿ ಚಂದ್ರ ಮತ್ತು ಶುಕ್ರ ಕೇತುವಿಗೆ ಅಂಶಕ, ಉದಯ ರಾಶಿಯಿಂದ ದ್ವಿತೀಯದಲ್ಲಿ ಕೇತು ರಾಹು ಮತ್ತು ಮಾಂದಿ, ಮೂರರಲ್ಲಿ ಶನಿ, ಸಪ್ತಮದಲ್ಲಿ ಗುರು, ಅಷ್ಟಮದಲ್ಲಿ ಕೇತು, ಕರ್ಮಭಾವದಲ್ಲಿ ಚಂದ್ರ ಮತ್ತು ಶುಕ್ರ. ಇನ್ನು ಛತ್ರರಾಶಿಯಿಂದ ಲಗ್ನದಲ್ಲಿ ಛತ್ರ ರಾಶಿಯಲ್ಲಿ ಕೇತು ಉದಯ, ತೃತೀಯದಲ್ಲಿ ಚಂದ್ರ ಮತ್ತು ಶುಕ್ರ, ಚತುರ್ಥದಲ್ಲಿ ರವಿ ಬುಧ ಕುಜ, ಪಂಚಮ ಷಷ್ಠ ಶುದ್ಧ, ಸಪ್ತಮದಲ್ಲಿ ರಾಹು ಮತ್ತು ಮಾಂದಿ, ಅಷ್ಟಮದಲ್ಲಿ ಶನಿ, ದ್ವಾದಶ ಭಾವದಲ್ಲಿ ಗುರು. ಇದು ಗ್ರಹ ಸ್ಥಿತಿ. ಮೊದಲು ನಾವು ವಿಮರ್ಶೆ ಮಾಡುವಂಥ ದೇವರ ಅನುಗ್ರಹ ಆಯಿತಾ. ದೇವರ ಅನುಗ್ರಹ ಸರ್ವೇಶ್ವರಾಣಾಂ ದಿಶಣೆ ಅಸ್ತಿ ನಿತ್ಯಂ ಸಾನ್ನಿಧ್ಯವಸ್ಮಾತ್ ದಿಶಣೆ ಅನುಕೂಲೇ ಪ್ರಾಯೋನುಕೂಲಾ ಸಕಲಾಚ್ಚ ದೇವಾ ತತ್ ಪ್ರಾತಿಕೂಲ್ಯೇ ಸತಿನ ಅನುಕೂಲಾ. ಗುರು ಅನುಕೂಲಕರವಾಗಿ ಬಂದರೆ ಪ್ರಾಯ ಸಕಲಾಶ್ಚ ದೇವತಾ ಅನುಕೂಲ, ಗುರು ಪ್ರತಿಕೂಲಕರವಾಗಿ ಬಂದರೆ ದೇವತಾ ಅನುಗ್ರಹ ಇಲ್ಲ ಅಂತಲೂ ಒಂದು ಸಾಮಾನ್ಯ ನಿಯಮ ಅಂತ ಐತೆ ಆಯಿತಾ. ಆರೂಢ ಮತ್ತು ಉದಯ ರಾಶಿಯಿಂದ ಗುರು ಅನುಕೂಲ ಇದೆ. ಆರೂಢ ರಾಶಿಯಿಂದ ಭಾಗ್ಯದಲ್ಲಿ, ಉದಯ ರಾಶಿಯಿಂದ ಸಪ್ತಮದಲ್ಲಿ, ಲಗ್ನಾಂಶ ರಾಶಿಯಿಂದ ಗುರು ಷಷ್ಠದಲ್ಲಿ ದೇವತಾನುಗ್ರಹ ಇಲ್ಲ. ಆರೂಢೋದಯ ಲಗ್ನಾಂಶ ಪುತ್ತೂರು ಅಂತ ಮಾಡ್ದಾನಂತ. ಛತ್ರರಾಶಿಯಿಂದ ದ್ವಾದಶದಲ್ಲಿ ಗುರು ದೇವತಾನುಗ್ರಹ ಇಲ್ಲ. ಇನ್ನು ಸ್ಪೃಷ್ಟಾಂಗ ರಾಶಿ ಮಿಥುನ ರಾಶಿ, ಮಿಥುನ ರಾಶಿಯಿಂದ ಗುರು ಅನುಕೂಲದಲ್ಲಿದ್ದಾನೆ, ಅನುಕೂಲ. ಸ್ಪೃಷ್ಟ ಚಂದ್ರಾಧಿಷ್ಠಿತ ರಾಶಿಶ್ಚ, ಚಂದ್ರಾಧಿಷ್ಠಿತ ರಾಶಿಯಿಂದ ಗುರು ಕರ್ಮಭಾವದಲ್ಲಿದ್ದಾನೆ, ದೇವತಾನುಗ್ರಹ ಉಂಟು. ಸಾಮಾನ್ಯ 6ರಲ್ಲಿ 2 ಪ್ರತಿಕೂಲ ಮತ್ತು 4 ಅನುಕೂಲ, ದೇವರ ಅನುಗ್ರಹ ಇರತಕ್ಕಂತಹ ರಾಶಿ. ಆರೂಢದಲ್ಲಿ ಭಾವಾಧಿಪತಿಯಾಗಿರುವಂತಹ ಅಂಗಾರಕನ ಉದಯ ಮತ್ತು ಕಾರಕನಾಗಿರತಕ್ಕಂತಹ ರವಿಯ ಉದಯ, ಪುತ್ತೂರು ಮಹಾಲಿಂಗೇಶ್ವರ ದೇವರ ಕಾರಕ ಗ್ರಹನಾಗಿರತಕ್ಕಂತಹ ಗ್ರಹನೂ ಕೂಡ ರವಿಯಾಗಿರುವುದರಿಂದ ಕರ್ಮಾಧಿಪತಿ, ದೇವಾಲಯ ನಗರ ಸಭಾ ದೇವಾಲಯ ಸ್ಥಾನಾಧಿಪತ್ಯವನ್ನು ವಹಿಸಿಕೊಂಡು ಬಂದಂತಹ ಗ್ರಹನಾಗ್ತಾನೆ. ರವಿ ಇವತ್ತು ಆರೂಢದಲ್ಲಿ ಸ್ಥಿತನಾಗಿ, ಮತ್ತು ಇತಿಹಾಸಪತಿಯಾಗಿರತಕ್ಕಂತಹ ಬುಧನ ಯೋಗವು ಕೂಡ ಒಂದು ಆ ವಿಷಯದಲ್ಲಿ, ಮತ್ತು ಭಾಗ್ಯದಲ್ಲಿರತಕ್ಕಂತಹ ಗುರು ಭಾಗ್ಯದಲ್ಲಿದ್ದುಕೊಂಡು ಆ ಗುರುವಿನ ಒಂದು ಆರೂಢಕ್ಕೆ ದೃಷ್ಟಿ ಇರುವಾಗ ಸಾಮಾನ್ಯವನ್ನು ನೋಡಿದಾಗ ಸೌಚ್ಯ ಸೌರ್ಯ ಸೋದರಗಾಣನವಾಂಶೇ ಸ್ಥಾನಬಲಂ ಸಗೃಹೋಪಗತೈಶ್ಚ, ಭಾವಾಧಿಪತಿಗೆ ಒಂದು ಪೂರ್ಣ ಬಲ ಇರತಕ್ಕಂತಹ ರಾಶಿ ಮತ್ತು ಕರ್ಮಾಧಿಪತಿಯ ಒಂದು ಯೋಗ ಮತ್ತು ಇತಿಹಾಸಪತಿಯಾಗಿರತಕ್ಕಂತಹ ಬುಧನ ಒಂದು ಯೋಗ, ಅದೆಲ್ಲ ಒಂದು ಆರೂಢಕ್ಕೆ ಪುಷ್ಟಿ ಕೊಡತಕ್ಕಂತಹ, ಆರೂಢಕ್ಕೆ ಒಂದು ಬಲ ಕೊಡತಕ್ಕಂತಹ ಸ್ಥಿತಿಯಾಗ್ತದೆ. ಇಲ್ಲಿ ನಾವೀಗ ಪ್ರಧಾನ ನಾವೀಗ ವಿಷಯಕ್ಕೆ ಬರುವ, ಯಾಕಂದರೆ ನಾವೀಗ ಸಮಗ್ರ ಜೀರ್ಣೋದ್ಧಾರದ ವಿಷಯಕ್ಕೆ ನಾವಿಲ್ಲಿ ರಾಶಿ ಇಟ್ಟದ್ದಲ್ಲ ಅಲ್ವಾ. ನಮ್ಮದು ಒಂದು ವಿಷಯಕ್ಕೆ ಒಂದು ಸಂಕಲ್ಪಿತ ಸಂಗತಿ ಇದೆ ಅಲ್ವಾ. ಒಂದು ಸಮಗ್ರ ಎಲ್ಲವನ್ನು ವಿಮರ್ಶೆ ಮಾಡಲಿಕ್ಕಲ್ಲ, ನಮಗೆ ಒಂದು ಸಂಕಲ್ಪ ಇದೆ, ಈ ಒಂದು ಸಭಾಭವನ ಮತ್ತು ಸಾನ್ನಿಧ್ಯದ ವಿಷಯ ಅಂತ. ಹೀಗೆ ನೋಡುವಾಗ ಸ್ಥಿರರಾಶೋ ಲಗ್ನಗತೆ
ಸ್ಥಾನಪ್ರಾಪ್ತಿಂ ಮತೇತನ ಗಮನಂ ಚ ರೋಗೋಪಶಮಃ ದ್ರವ್ಯಾಣಾಂ ನಾಶಃ ಪರಾಭವೋ ನಾತ್ರ ಅಂತ ಬಂದಾಗ ಈ ಒಂದು ಸಭಾಭವನ ಅಲ್ವಾ, ಸಭಾಗೃಹ, ಈ ಸಭಾಭವನದ ವಿಷಯದಲ್ಲಿ ನಾವು ರಾಶಿ ಇಟ್ಟಾಗ ಒಂದು ಸ್ಥಿರ ರಾಶಿ ಬಂದಿದ್ದರೂ ಕೂಡ ಒಂದು ರಾಶಿಯ ಸ್ವಭಾವ ಹೇಗಿದೆ ಅಂತ ಕೇಳಿದ್ರೆ ಛನ್ನಪಾಪಃ ಅಳಿಜಾತಃ. ಹೊರಗಡೆಗೆ ನಮಗೆ ಕಾಣಲಿಕ್ಕೆ ಏನಿದೆಯೋ ಅದು ಒಳಗಡೆ ಇಲ್ಲ ಅಂತ ಅರ್ಥ. ಛನ್ನಪಾಪಃ ಅಂತ ಕೇಳಿದ್ರೆ ಒಳಗಡೆ ಮುಚ್ಚಿಟ್ಟ ರಾಶಿ, ಒಳಗಡೆ ಏನೋ ಬಚ್ಚಿಟ್ಟ ರಾಶಿ. ಭವೇದಲಿಸ್ತಸ್ಯ ಕಲಿಸ್ಸದೈವ ಅಂತ, ಆ ರಾಶಿಗೆ ಅದೇ ರಾಶಿ ಬಾಧೆ ಅಂತ ಅರ್ಥ. ವೃಶ್ಚಿಕ ಅಂತ ಕೇಳಿದ್ರೆ ಅದನ್ನು ನಾವು ಏನು ಚೇಳು ಹೇಗೆ ಅಂತ ಕೇಳಿದ್ರೆ ಅದು ಚೇಳು ಅದರ ಬಾಲವನ್ನು ತಗೊಂಡು ಬಂದು ಅದರ ತಲೆಯಲ್ಲೇ ಇಡ್ತದೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆಯಾಗಿ ಅದರ ಬಾಲ ತಲೆಗೆ ತಾಗಿದ್ರೆ ಅದೇ ಸಾಯ್ತದೆ. ಅದಕ್ಕೇನರ್ಥ? ಸ್ವಯಂಕೃತ ಅನರ್ಥ ರಾಶಿ ಅಂತ. ಚೇಳಿನ ಸ್ವಭಾವ ಹೇಗೆ ಅಂತ ಕೇಳಿದರೆ ಅದು ಹೇಗೆ ಹೆಚ್ಚಾಗಿ ಸಾಯೋದು ಕೇಳಿದರೆ ಅದರದ್ದೇ ಬಾಲ ಅದಕ್ಕೆ ತಾಗಿ ಮತ್ತೆ ಅದು ಹೋಗ್ತದೆ ಅಂತ. ಮತ್ತೊಬ್ಬರಿಗೆ ತಾಗೋದು ಮತ್ತಿನ ವಿಷಯ. ಇದು ಭವೇದಲಿಸ್ತಸ್ಯ ಕಲಿಸ್ಯದೈವ, ಅದಕ್ಕೆ ಅದೇ ಒಂದು ಬಾಧೆ ಎನ್ನುವಂತಹ ಸ್ವಭಾವ ಇರತಕ್ಕಂತಹ ರಾಶಿ ಯಾವುದಿದೆಯೋ ಅದು ನಮ್ಮ ವಿಷಯಾಧಾರಿತವಾಗಿರತಕ್ಕಂತಹ ಈ ಒಂದು ವಿಚಾರಕ್ಕೆ ಆರೂಢವಾಗಿ ಬಂದಿದೆ ಅಂತ ಕೇಳಿದ್ರೆ ಇಲ್ಲಿಯ ಈ ಒಂದು ಸ್ವಭಾವವೂ ಕೂಡ ಹಾಗೇ ಇದೆ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಒಂದು ಸಂಗತಿಯನ್ನು ನಾವು ಧರಿಸಿಕೊಂಡು ಇದನ್ನೆಲ್ಲ ಮಾಡಿದ್ದೇವೆಯೋ ಆ ಉದ್ದೇಶಕ್ಕೆ ಆ ಒಂದು ಸಂಗತಿಯೇ ಬಾಧೆಯಾಗಿ ಬಂದಂತಹ ಲಕ್ಷಣ ಅಂತ ಅರ್ಥ ಅಲ್ವಾ. ಈ ಸಭಾಗೃಹ ಈ ವ್ಯವಸ್ಥೆಯನ್ನೆಲ್ಲ ನಾವು ಮಾಡಿರುವಂತಹ ಒಂದು ಉದ್ದೇಶ ಇರ್ತದೆ. ಮಾಡುವ ಸಮಯದಲ್ಲಿ ಒಂದೊಂದು ಲಕ್ಷ್ಯ ಇಟ್ಟುಕೊಂಡೇ ಕೆಲಸವನ್ನು ನಾವು ಮಾಡ್ತೇವೆ, ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶವೇ ಒಂದು ಮುಳುವಾಗಿ ಬರುವಂತಹ ಒಂದು ಲಕ್ಷಣಗಳು, ಸಾಧ್ಯತೆಗಳು ಪರಿಪೂರ್ಣವಾಗಿ ಇರತಕ್ಕಂತಹ ಒಂದು ರಾಶಿ ನಮಗೆ ಇವತ್ತು ಬಂದಿದೆ. ಯಾಕೆ? ಜನಕಗುರು ವಿಯುಕ್ತ ಶೈಶವೇ ವ್ಯಾಧಿತಶ್ಚ ನರಪತಿ ಕುಲಪೂಜ್ಯ ಪಿಂಗಲ ಕ್ರೂರಚೇಷ್ಟ ಜಶ ಕುಳಿಶಕಾಂಕ ಛನ್ನ ಪಾಪ ಅಳಿಜಾತಃ. ಒಂಚೂರು ಇದರಲ್ಲಿ ವಿಮರ್ಶೆ ಮಾಡಲಿಕ್ಕುಂಟು. ಯಾಕೆ ಇದೆಲ್ಲ ಒಂದು ಸ್ಥಿತಿ ಬರಲಿಕ್ಕೆ ಕಾರಣ ಏನು, ಹೇಗೆ ಅಂತ ನಾವು ವಿಮರ್ಶೆ ಮಾಡಲಿಕ್ಕುಂಟು. ಈಗ ನಾವು ಈ ಸಭಾಗೃಹ ಹೀಗೆಲ್ಲ ಒಂದು ಮಾಡಿದ್ದಿದ್ರೂ ಕೂಡ ಭಾನುರ್ಲಗ್ನೆ ಪಶು ಗಜ ತುರಂಗಾದಿಕಾನಾಂ ವಿನಾಶಃ ಕೀಟೋತ್ತಾಪತ್ತಪನಕುಜಯೋ ಮೃತ್ಯುಭೀತಿ ಕುಜಸ್ಯ ಇಂದೋಸೂನೋ ವಿಪದಿಹ ಸುಹೃತ್ ಪುತ್ರಯೋ ಕೀರ್ತನೀಯ ನೀಚಾರಿಸ್ತ ರವಿಹತಕರ ಏಫಲ ಪ್ರೋಕ್ತಮೇಷಾಂ. ಇವತ್ತು ಭಾನುರ್ಲಗ್ನೆ, ಈ ನಮಗೆ ಆರೂಢದಲ್ಲಿ ಒಂದು ರವಿ ಉದಯಾಗಿ ಬಂದಿದ್ದಾನೆ. ಪಶು ಗಜ ತುರಂಗಾದಿಕಾನಾಂ ವಿನಾಶಃ. ಪಶುಗಜ ತುರಂಗ ಅಂತ ಕೇಳಿದರೆ ಇವತ್ತು ನಮಗೆ ಕುದುರೆ ಆನೆ ಎಲ್ಲ ಸಾಕೋರು ಯಾರಿಲ್ಲ ಅಲ್ವಾ. ಅದರ ಅರ್ಥ ಏನು ಅಂತ ಕೇಳಿದರೆ ಸಾಂಪತ್ತಿಕವಾಗಿರುವಂತಹ ಸಂಗತಿ ಅದು. ಆನೆ ಸಾಕುವಷ್ಟು, ಕುದುರೆಗಳನ್ನು ಸಾಕುವಷ್ಟು ತಾಕತ್ತಿರುವಂತಹ ಒಂದು ವ್ಯಕ್ತಿಗೆ ಬಹಳಷ್ಟು ಸಂಪತ್ತು ಉಂಟು ಅಂತ ಅದರ ಉಪಲಕ್ಷಣೆಯ ಅರ್ಥ. ಹಾಗೆ ಪಶುಗಜ ತುರಂಗಾದಿಕಾನಾಂ ವಿನಾಶಃ, ಇದರಲ್ಲಿ ಸಾಂಪತ್ತಿಕವಾಗಿರತಕ್ಕಂತಹ ಅನುಕೂಲಗಳು ಕೂಡ ತೋರಿ ಬರ್ತಾ ಇಲ್ಲ ಅಂತ ಅರ್ಥ. ಪಶುಗಜ ತುರಂಗಾದಿಕಾನಾಂ ವಿನಾಶಃ. ಇನ್ನು ಕೀಟೋತ್ತಾಪತ್, ಈ ಕೀಟೋತ್ತಾಪತ್ ಅಂತ ಕೇಳಿದರೆ ಏನೋ ಇಲ್ಲಿ ಕೆಲವು ಯಾವ ಉದ್ದೇಶ ಇಟ್ಟುಕೊಂಡು ಮಾಡಿದ್ದೇವೆಯೋ ಅದರ ಆ ವಿಷಯದಲ್ಲಿ ಆ ಉದ್ದೇಶದಲ್ಲಿ ವಿಪತ್ತುಗಳು, ಆಪತ್ತುಗಳು ಪದೇ ಪದೇ ಕಂಡು ಬರ್ತಾ ಉಂಟು ಅಂತ ಅರ್ಥ. ಕೀಟೋತ್ತಾಪತ್ ತಪನಕುಜಯೋ ಮೃತ್ಯುಭೀತಿ ಕುಜಸ್ಯ. ಅಷ್ಟು ಮಾತ್ರ ಅಲ್ಲ, ಕೆಲವೆಲ್ಲ ಮೃತ್ಯುಭೀತಿ ಅಂತ ಕೇಳಿದರೆ ದ್ರವ್ಯನಾಶ ವಿಪತ್ ರೋಗಾದಯ ಮೃತ್ಯು ಶಬ್ದೇನ ಗೃಹ್ಯಂತೆ. ಮೃತ್ಯು ಅಂತ ಕೇಳಿದ್ರೆ ದೇಹ ಬಿಟ್ಟು ಜೀವ ಹೋಗೋದಕ್ಕೆ ಮಾತ್ರ ಅರ್ಥ ಅಲ್ಲ. ದ್ರವ್ಯನಾಶ ವಿಪತ್ ರೋಗಾದಯ ಮೃತ್ಯು ಶಬ್ದೇನ ಗೃಹ್ಯಂತೆ. ಇಲ್ಲಿರುವಂತಹ ಸಾಂಪತ್ತಿಕವಾಗಿರುವಂತಹ ನಾಶದ ಸ್ಥಿತಿಯಾಗಬಹುದು ಅಥವಾ ಉದ್ದೇಶದ ಕೆಲಸಗಳು ಆಗದೇ ಇರತಕ್ಕಂತಹದ್ದಾಗಬಹುದು. ಇದೆಲ್ಲವೂ ಕೂಡ ಈ ಒಂದು ಸಾನ್ನಿಧ್ಯದ ವಿಷಯಕ್ಕೆ ಸಂಬಂಧಪಟ್ಟಂತಹ, ಈ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಅಂತ ಹೇಳುವಂತಹದ್ದು. ಇಂದೋಸೂನೋಹ ವಿಪದಿಹ ಸುಹೃತ್ಪುತ್ರಯೋ ಕೀರ್ತನೀಯ. ಈ ಭಾವದಲ್ಲಿ ಮತ್ತೆ ಪುನಃ ಬುಧನ ಯೋಗ ಅಂತ ಬಂದುಬಿಟ್ರೆ ವಿಪದಿಹ ಸುಹೃತ್ಪುತ್ರಯೋ ಕೀರ್ತನೀಯ ನೀಚಾರಿಸ್ತಾರ ವಿಹತಕರ ಏ ಫಲ ಪ್ರೋಕ್ತ ವೇಷ. ಇದೆಲ್ಲವೂ ಕೂಡ
ಒಂದು ರೀತಿಯ ರವಿಯ ಯೋಗದಲ್ಲಿ ಮಡ್ಯಾವಸ್ಥೆಯಲ್ಲಿ ಹೀಗೆಲ್ಲ ಬಂದಿರುವುದರಿಂದ ದೋಷಗಳು ಪ್ರಬಲವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಮಗೆ ಇದೆ. ಇವತ್ತು ನಾವು ವಿಮರ್ಶೆ ಮಾಡುವ ಯಾಕೆ ಇದೆ ಅಂತ ಮತ್ತೆ ನೋಡುವ ಅಲ್ವಾ. ಈ ಜ್ವರ ಬಂದಿದೆ ಅಂತ ನಮಗೆ ನೋಡಲಿಕ್ಕೆ ಮೈ ಮುಟ್ಟಿದರೆ ಗೊತ್ತಾಗ್ತದೆ. ಜ್ವರ ಯಾಕೆ ಬಂದಿದೆ ಅಂತ ನೋಡಬೇಕಾಗಿದ್ದರೆ ಮತ್ತೆ ನಾವು ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ ಅಲ್ವಾ. ಹಾಗೆ ಇಂತಹ ಫಲಗಳು ನಮ್ಮ ಅನುಭವದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಮಗೆ ಮೈ ಮುಟ್ಟಿದರೆ ಗೊತ್ತಾಗ್ತದೆ, ನಮಗೆ ನೋಡಿದರೆ ಗೊತ್ತಾಗ್ತದೆ. ಯಾಕೆ ಅಂತ ನಾವಿಲ್ಲಿ ವಿಮರ್ಶೆ ಮಾಡೋ ಉದ್ದೇಶ ಏನು, ಹಾಗೆ ಆಗಲಿಕ್ಕೆ ಹಾಗೆ ಆಗ್ತಾ ಇರಲಿಕ್ಕೆ ಏನು ಒಂದು ಕಾರಣ ಎನ್ನುವಂತಹದ್ದು ಕೂಡ ನೋಡುವ. ನಾನು ಇಲ್ಲಿ ಕೇಳೋದೀಗ ಇವರೇ ಇಲ್ಲಿ ಈಗ ಈ ಇಂಥ ಅನುಭವಗಳು ಬಂದಿದ ಅಂದರೆ ಯಾವ ಉದ್ದೇಶ ಇಟ್ಟುಕೊಂಡು ಈಗ ಇದನ್ನು ಮಾಡಿದ ಉದ್ದೇಶ ಏನೀಗ? ವಿವಾಹಾದಿಗಳು ಮಾಡಬೇಕೆನ್ನೋ ಉದ್ದೇಶವ ಅಥವಾ ಬೇರೆ ಏನಾದರೂ ಕಾರ್ಯಗಳನ್ನು ಮಾಡಬೇಕೆನ್ನೋ ಉದ್ದೇಶ ಇತ್ತಾ ಇದು? ದೇವಸ್ಥಾನ ಒಂದು ಸಭಾಭವನ ಬೇಕಿತ್ತಲ್ಲ, ಹಾಗೆ ಮಾಡಿರ್ಬೇಕಂತೇಳಿ ನಮ್ಮ ಅನಿಸಿಕೆ. ಹೇಗದು ಅಲ್ಲ, ಒಂದು ಸ್ಪಷ್ಟ ಯಾರಾದರೂ ಒಂದು ಜಗನ್ನಿವಾಸರಾವ್ ಅಂತೇಳಿ, NK ಜಗನ್ನಿವಾಸರಾವ್ ಅಂತೇಳಿ ಈ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರಾಗಿದ್ದೆ ಸುಮಾರು 16 ವರ್ಷ. ನನ್ನ ಸಮಯದಲ್ಲಿ ಕಲ್ಯಾಣ ಮಂಟಪ ಆದದ್ದು. ನಮಗೆ ಆಗ ಉದ್ದೇಶ ಹೇಗಿತ್ತು ಅಂತ ಹೇಳಿದರೆ, ನಮಗೆ ಜನರಿಗೆ ಅನ್ನದಾನಕ್ಕೆ ಮಾಡಲಿಕ್ಕೆ ಸರಿಯಾದ ಸ್ಥಳಾವಕಾಶ ಇಲ್ಲ ಆಯಿತು. ದಿನ ಭಕ್ತಾದಿಗಳ ಹರಿವಿಕೆ ಜಾಸ್ತಿ ಉಂಟು. ಆದ್ದರಿಂದ ಈ ಎದುರು ಜಾಗೆ ನಮ್ದಲ್ಲ ಮೊದಲು. ಯಾವುದು? ಈ ಜಾಗೆ ಎಲ್ಲ ದೇವಸ್ಥಾನದ ಜಾಗೆ ಎಲ್ಲ ಮೊದಲು ಇದು ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಒಕ್ಕಲುಗಳ ಭೂ ಮಸೂದೆಯಲ್ಲಿ ಹೋಗಿತ್ತು. ಅದನ್ನು ಕೋಚಂಡ್ರೈಗಳು ಇರುವಾಗ, ಹಿಂದಿನ ಕಮಿಟಿ ಶ್ರೀಧರ್ ರೈಗಳು ಇರುವಾಗ ಇದನ್ನು ಎಕ್ವೈರ್ ಮಾಡಿದೆವು. ಯಾಕೆ ಅಂತ ಹೇಳಿದರೆ, ರಥಬೀದಿ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಇಲ್ಲಿ ತಾವು ಬರುವಾಗಲ್ಲಿ ರಸ್ತೆ ನೋಡಿದಿರಿ, ಅದರಿಂದ ಈಚೆಗೆ ಎಲ್ಲ ಭೂ ನಿಯಮದಲ್ಲಿ ಒಕ್ಕಲು ಮಸೂದೆಗೆ ಇದು ದೇವಸ್ಥಾನದ ಜಾಗೆ ಆಗಿರಲಿಲ್ಲ ಆಯಿತು. ಭೂ ಮಸೂದೆಯಲ್ಲಿ ಹೋದ ಜಾಗೆಯನ್ನು ನಾವು ರಥಬೀದಿ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್. ಬಂಧುಗಳೇ, ನಮ್ಮೆಲ್ಲರ ಶಾಸಕರು, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಾವು ಇಲಾಖೆಗೆ ಬರ್ಕೊಂಡೆವು. ಇದು ರಥಬೀದಿ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಎಕ್ವೈರ್ ಆದದ್ದು 14 ಎಕರೆ 25 ಸೆಂಟ್ಸ್. ನಾವು ಏನು ಬಿಲ್ಡಿಂಗಲ್ಲಿ ಕಟ್ಟಲಿಲ್ಲ ಆಯಿತು. ಆ ಸಮಯದಲ್ಲಿ ಸರ್ಕಾರದಿಂದ ವಿಧಾನಸಭೆಯಲ್ಲಿ ಒಂದು ಕ್ವಶನ್ ಅವರ್ಸ್ ಬಂತು. ಇಷ್ಟರವರೆಗೆ ಯಾವುದೇ ದೇವಸ್ಥಾನಗಳಿಗೆ ಕೃಷಿ ಭೂಮಿಯನ್ನು ಎಕ್ವೈರ್ ಮಾಡಲಿಲ್ಲ ಆಯಿತು, ಭೂ ಸ್ವಾಧೀನ ಮಾಡಲಿಲ್ಲ ಆಯಿತು. ಆದ ಕಾರಣ ನೀವು ಕೂಡಲೇ ಮಾಡಬೇಕು, ಇಲ್ಲದ್ರೆ ಸರ್ಕಾರ ವಾಪಸ್ ತಗೊಳ್ತದೆ. ಈ ದೃಷ್ಟಿಯಲ್ಲಿ ನಾನು ಮತ್ತು ಕೋಚಂಡ್ರೈಗಳು ಇದಕ್ಕೆ ಕಾರ್ಯಪ್ರವರ್ತರಾದೆವು. ಅದಕ್ಕೆ ಇಲ್ಲಿ ರಥಬೀದಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಬೇಕೆಂಬ ಉದ್ದೇಶದಿಂದ, ಯಾವ ಉದ್ದೇಶಕ್ಕೆ ನಾವು ಪಡ್ಕೊಂಡವೋ ಆ ಉದ್ದೇಶ ನೆರವೇರಿಸಬೇಕೆಂಬ ದೃಷ್ಟಿಯಲ್ಲಿ ನಾವು ಇದಕ್ಕೆ ಕಾರ್ಯಪ್ರವರ್ತರಾದೆವು. ನಮಗೆ ರಥಬೀದಿ ಮಾಡಿದೆವು. ಕಲ್ಯಾಣ ಮಂಟಪ ಇದನ್ನು ಮಾಡಲಿಕ್ಕೆ ಆಗುವಾಗ ಆ ಕಡೆಯಿಂದ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅದರ ಡಿಸ್ಚಾರ್ಜ್ ನೀರು ಬಿಡಲಿಕ್ಕೆ ಆಗೋದಿಲ್ಲ, ರಥ ಬೀದಿ ಹಾದು ಹೋಗ್ತದೆ. ಆದ ಕಾರಣ ಈ ಕಡೆ ಮಾಡ್ಬೋದು ಅಂತ ಆಯಿತು. ಇದಕ್ಕೆ ಎಲ್ಲ ಕುಟ್ಟಿಯೆಲ್ಲ ಹಾಕಿದವರು ನಾಗೇಶ ತಂತ್ರಿಗಳು, ಆ ಸಮಯದ ಕೃಷ್ಣ ತಂತ್ರಿಗಳು, ಅವರು ವಾಸ್ತು ಸ್ವಲ್ಪ ಇದ್ದವರು. ಆನಂತರ ನಾವು ಇದಕ್ಕೆ ಇಲಾಖೆಗೆ ಬರ್ಕೊಂಡೆವು. ಇಲಾಖೆಗೆ ಬರ್ಕೊಂಡ ನಂತರ ಇದಕ್ಕೆ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಯಿತು. ಈ ರಥಬೀದಿ ನಮ್ಮ ಕಲ್ಯಾಣ ಮಂಟಪ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಇದರ ಈ ಸಡಿಯಲ್ಲಿ, ಈ ಎದುರು ಬದಿಯಲ್ಲಿ ಎಲ್ಲ ಅಂಗಡಿಗಳು ಉಂಟು. ಅಂಗಡಿಗಳು ಉಂಟು. ನಮ್ಮ ಉದ್ದೇಶ ಇನ್ಕಮ್ ಸಹ ಬರಬೇಕು ಎಂಬ ಉದ್ದೇಶದಿಂದ ಇದನ್ನು ಮಾಡಿದೆವು. ಮತ್ತು ಆ ಪರ್ಪಸ್ಸಿಗೆ ಇದು ಎಕ್ವೈರ್ ಆದದ್ದು. ನಂತರ ಭೂ ಸ್ವಾಧೀನ ಆದದ್ದು ದೇವಸ್ಥಾನಕ್ಕೆ. ಈ ಉದ್ದೇಶ ಇದು ಮೂಲ ಜಾಗ ದೇವಸ್ಥಾನದಲ್ಲ. ದೇವಸ್ಥಾನದ್ದು ನಿಮಗೆ ದೇವಸ್ಥಾನದ ಜಾಗೆ ಕಂಬಳ ನಡೆಯುವ ಜಾಗೆ ಮಾತ್ರ ದೇವಸ್ಥಾನದ್ದು. ಇದು ಎಲ್ಲ ಆ ಕ್ರಿಶ್ಚಿಯನ್ಸ್ ಅವರ ಜಾಗೆ. ಅದರ ಮೊದಲು ನಮ್ಮ ಜಾಗೆ, ನಮ್ಮ ಕುಟುಂಬದ ಜಾಗೆ ಆಗಿತ್ತು. ಅವರಿಗೆ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಕ್ರಿಶ್ಚಿಯನ್ಸ್ನವರಿಗೆ ಹೋದದ್ದು. ಆದ ಕಾರಣ ಇದು ದೇವಸ್ಥಾನದ ಜಾಗೆ ಎದುರುಗಡೆ ಅಲ್ಲ. ಇಲ್ಲಿ ಕಲ್ಯಾಣ ಮಂಟಪ ಆಗುವ ಜಾಗೆ ಇದು ಮೊದಲು ದೇವಸ್ಥಾನದ ಜಾಗೆ ಅಲ್ಲ, ಆದರೆ ಮುಂದುಗಡೆ ಎಲ್ಲ ದೇವಸ್ಥಾನದ ಜಾಗೆ. ಆದ ಕಾರಣ ಆ ಉದ್ದೇಶ ಇಟ್ಟುಕೊಂಡು ನಾವು ಈ ಕಲ್ಯಾಣ ಮಂಟಪವನ್ನು ರಚಿಸಿದೆವು. ನಮಗೆ ಸಭಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸರಿಯಾದ ಸ್ಥಳಾವಕಾಶ ಇಲ್ಲ ಆಯಿತು. ದೇವಸ್ಥಾನದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಸ್ಥಳಾವಕಾಶ ಇಲ್ಲ ಆಯಿತು. ಈ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಇದನ್ನು ರಚಿಸಿದೆವು. ಅಲ್ಲ, ಅವರು ಹೇಳಿದ್ದು ಈಗ ಗೊತ್ತಾಯಿತು ನೋಡಿ. ಇಲ್ಲಿ ಆದ ವಿಷಯ ಈಗ ತಪ್ಪು ಎನ್ನುವಂಥದ್ದಲ್ಲ ಅಲ್ವಾ. ಈಗ ಅವರು ಮಾಡುವ ಸಮಯದಲ್ಲಿ ಯಾವುದು ಅನುಚಿತವೋ ಅದನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಮತ್ತು
ಮಾಡದೇ ಇರುವ ಕೆಲಸವನ್ನು ಅವರು ಮಾಡಿದ್ದಾರೆ ಎನ್ನುವಂಥದ್ದು ಅಲ್ಲ. ಮಾಡಿದ ಕೆಲಸ ಮತ್ತು ಮಾಡಿದ ಉದ್ದೇಶ ಅದೆರಡೂ ಕೂಡ ಶುದ್ಧವೇ. ಅದು ಬೇಕು ಅಂತ ಮಾಡಿದ್ದು ಮತ್ತು ದೇವರಿಗೋಸ್ಕರ ಮಾಡಿದ್ದು, ಆಗಬೇಕು ಅಂತ ಮಾಡಿದ್ದು ಅಲ್ವಾ. ಏನಾದರೂ ಕೂಡ ದೇವರಿಗೆ ಇದರಿಂದ ಒಂದು ವ್ಯವಸ್ಥೆಗೆ ಅನುಕೂಲ ಆಗಬೇಕನ್ನೋ ಉದ್ದೇಶದಲ್ಲಿ ಮಾಡಿದ್ದು ಅಲ್ವಾ ಇವರೇ. ಇಲ್ಲಿ ನಾವು ಇಲ್ಲಿ ಹೇಳ್ತಾ ಇರೋದು ಏನು ಹೇಳಿದ್ರೆ, ಈ ಆರೂಢದಲ್ಲಿ ಬುಧೋದಯ ಆಗಿದೆ. ಬುಧೋ ಮೂರ್ತಿಕೋ ಮಾರ್ಜಯೇದನ್ಯರಿಷ್ಟಂ ಅರಿಷ್ಟ ಆದಿಗೋ ವೈಖರಿ ವೃತ್ತಿಭಾಜ ಜನ ದಿವ್ಯಜಾಮೀಕರಿ ಭೂತದೇಹ ಚಿಕಿತ್ಸಾವಿದೋ ದುಶ್ಚಿಕಿತ್ಸಾ ಭವಂತಿ. ಚಿಕಿತ್ಸಾವಿದ ದುಶ್ಚಿಕಿತ್ಸಾ ಭವಂತಿ. ನಾವು ಆರೋಗ್ಯ ಬರಬೇಕು ಎನ್ನುವ ಉದ್ದೇಶದಲ್ಲಿ, ಅನಾರೋಗ್ಯ ನಿವೃತ್ತಿ ಆಗಬೇಕೆನ್ನುವ ಉದ್ದೇಶದಲ್ಲಿ ಮೆಡಿಸಿನ್ ಮಾಡಿದ್ದು. ಆದರೆ ಚಿಕಿತ್ಸಾವಿದೋ ದುಶ್ಚಿಕಿತ್ಸಾ ಭವಂತಿ. ಇದರಲ್ಲಿ ಆ ಆರೋಗ್ಯ ಬಂತೋ ಅನಾರೋಗ್ಯ ಗುಣ ಆಯಿತೋ ಗೊತ್ತಿಲ್ಲ, ಇನ್ನೊಂದು ಅನಾರೋಗ್ಯ ಎನ್ನುವಂತಹದ್ದು ಪ್ರಾಪ್ತಿಯಾಯಿತು ಅಂತ ಇಲ್ಲಿ ಹೇಳುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ನಾವು ವಿಮರ್ಶೆ ಮಾಡುವ. ಇಲ್ಲಿ ವಿಮರ್ಶೆ ಯಾಕೆ ಮಾಡಬೇಕು ಅಂತ ನೋಡಿ, ಹಾಗಲ್ಲ ನೋಡಿ. ಇದು ಒನ್ ವರ್ಡ್ ಆನ್ಸರಲ್ಲಿ ನಮಗೆ ನಿರ್ಣಯ ಮಾಡತಕ್ಕಂತಹ ವಿಷಯ ಅಲ್ಲ. ಇದು ಗಂಭೀರವಾಗಿರತಕ್ಕಂತಹ ವಿಷಯ. ಮತ್ತೆ ಆವತ್ತು ಏನು ಮಾಡಿದ್ದೀರಿ, ಅದು ಏನು ಆಗಿದೆ, ಅದು ಯಾವುದೂ ಕೂಡ ಅಸಂಬದ್ಧ ಅಂತ ಇಲ್ಲಿ ಹೇಳುವಂತಹದ್ದಲ್ಲ. ಆ ಸಮಯದ ನೋಡಿ, ಸಾರ್ವಕಾಲಿಕವಾಗಿ ಎಲ್ಲ ವಿಷಯಗಳು ಕೂಡ ಅದು ಸಾರ್ವಕಾಲಿಕವಾಗಿ ಸರಿ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಸರಿ ತಪ್ಪು ಅಂತ ಹೇಳಲಿಕ್ಕೆ ದೇಶ ಬೇಕು, ಕಾಲ ಬೇಕು, ಪಾತ್ರ ಬೇಕು. ಹೌದಾ ಅಲ್ವಾ? ನಾನು ಹೇಳೋದು ಗೊತ್ತಾಯ್ತಾ? ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವ್ಯವಸ್ಥೆಗಳು ಸರಿ ಇರ್ತದೆ. ದೇವರನ್ನು ಎಲ್ಲರೂ ಹೋಗಿ ಮುಟ್ಟಿ ಪೂಜೆ ಮಾಡೋದು ಸರಿಯಾ ಅಂತ ಕೇಳಿದ್ರೆ ಈ ದೇಶದಲ್ಲಿ ತಪ್ಪು. ನೀವು ಗೋಕರ್ಣಕ್ಕೆ ಹೋದರೆ ಅದು ಸರಿ ಅಲ್ವಾ? ಹಾಗಾದರೆ ಗೋಕರ್ಣದಲ್ಲಿ ಆಗ್ತದೆ ಎನ್ನುವ ಉದ್ದೇಶದಲ್ಲಿ ನಾವು ಹೋಗಿ ಒಳಗಡೆ ಎಲ್ಲರೂ ಹೋಗಿ ಮುಟ್ಟಿ ಪೂಜೆ ಮಾಡುವ ಇಲ್ಲಿ ಅಂತ ಕೇಳಿದ್ರೆ ಅದಾಗಲಿಕ್ಕಿಲ್ಲ. ಅದು ಆ ಪ್ರದೇಶಕ್ಕೆ ಸರಿ, ಇದು ಈ ಪ್ರದೇಶಕ್ಕೆ ಸರಿಯಲ್ಲ ಅಲ್ವಾ? ಇನ್ನು ಅಷ್ಟು ಮಾತ್ರ ಅಲ್ಲ, ಒಂದೊಂದು ಸಮಯದಲ್ಲಿ ಒಂದೊಂದು ವ್ಯವಸ್ಥೆಗಳು ಸರಿ ತಪ್ಪು ಎಂಬುದಾಗಿ ನಿರ್ಧಾರ ಆಗ್ತದೆ. ನಾನು ಹೇಳೋದು ಅರ್ಥ ಆಯ್ತಾ? ಇಲ್ಲಿ ಇವತ್ತು ಈ ವಿಷಯಕ್ಕೆ ನಾವು ರಾಶಿ ಇಟ್ಟಾಗ, ಈ ರಾಶಿ ವೃಶ್ಚಿಕ ರಾಶಿಯ ಸ್ವಭಾವವೇ ಭವೇದಲಿಸ್ತಸ್ಯ ಖಲಿಸ್ತ ದೈವ. ಯಾವುದನ್ನು ನಾವು ಮಾಡಿದ್ದೇವೆಯೋ ಅದೇ ನಮಗೆ ಏನೋ ಒಂದು ರೀತಿಯಾಗಿ ಮುಳುವಾಗಿ ಬಂದಂತಹ ಒಂದು ಅಥವಾ ವಿಷವಾಗಿ ಬಂದಂತಹ ನಮಗೆ ಒಂದು ಬಲಿಷ್ಠವಾದಂಥ ಲಕ್ಷಣ ಇದೆ. ಲಕ್ಷಣಕ್ಕೆ ಏನು ಕಾರಣ ಅಂತ ನಾವು ವಿಮರ್ಶೆ ಮಾಡುವ. ನೋಡಿ, ನಾನೊಂದು ವಿಷಯ ಹೇಳುತ್ತೇನೆ. ನಾನು ಇಲ್ಲಿ ಈ ರಾಶಿಯಲ್ಲಿ ಏನು ಬಂದಿದೆಯೋ ಅದನ್ನು ಹೇಳೋದು. ಅರ್ಥ ಆಯ್ತಾ? ಒಂದಂತೂ ಸತ್ಯ, ಯಾರನ್ನೂ ತೃಪ್ತಿಪಡಿಸಲಿಕ್ಕೆ, ಖುಷಿಪಡಿಸಲಿಕ್ಕೆ ಇಲ್ಲಿ ಇರುವ ವಿಷಯವನ್ನು ಹೇಳಲಿಕ್ಕಾಗೋದಿಲ್ಲ ಅಲ್ವಾ? ಇಲ್ಲಿ ನಾವು ಹೇಳುವ ವಿಷಯ ಅದು ಮಹಾಲಿಂಗೇಶ್ವರ ದೇವರಿಗೆ, ಮಹಾಲಿಂಗೇಶ್ವರ ದೇವರು ನ್ಯಾಯ ಅಂತ ಹೇಳಿದರೆ ಮುಗಿಯಿತು ಅಲ್ವಾ? ಅದರಿಂದಾಗಿ ನಮಗೆ ಒಂದು ಅಬುದ್ಧ್ವಾ ಧರ್ಮಶಾಸ್ತ್ರಾಣಿ ಆಯುರ್ವೇದಂ ಚಿಕಿತ್ಸಾತ ಜ್ಯೋತಿಷಂ ಧರ್ಮನಿರ್ಣಯಂ ವಿನಾಶಾಸ್ತ್ರೇಣ ಯೋ ಬ್ರೂಯ ತಮ್ಮಿಂದ್ಯಾತ್ ಬ್ರಹ್ಮಘಾತಕಂ. ಒಂದು ಜ್ಯೋತಿಷದ ನಿಯಮ ಇದೆ. ಇದರಲ್ಲಿ ಬಂದಿರುವಂತಹ ಸಂಗತಿಯನ್ನು ನಾವು ಶಾಸ್ತ್ರದಲ್ಲಿ ವಿಮರ್ಶೆ ಮಾಡದೆ ಹೇಳಿದರೆ ಅದು ತಮ್ಮಿದ್ಯಾತ್ ಬ್ರಹ್ಮಘಾತಕಂ. ಹೇಳಿದವರಿಗೆ ಇಲ್ಲಿರುವ ದೋಷಗಳು ಬರ್ತದೆ ಎನ್ನುವಂತಹ ನಿಯಮ ಇರುವುದರಿಂದ ನಾವಿಲ್ಲಿ ವಿಮರ್ಶೆ ಮಾಡುವ. ಮತ್ತು ಈ ಭೂಮಿಯ ವಿಷಯ ನೀವು ಆವಾಗ ಹೇಳಿದರೆ, ನಾವು ಪರ್ಚೇಸ್ ಮಾಡುವ ಸಮಯದಲ್ಲಿ ಈ ಭೂಮಿ ಯಾರ ಹತ್ರನೋ ಬೇರೆಯವರ ಹತ್ರ ಇದ್ದಿರಬಹುದು. ಆದರೆ ಈ ಲಕ್ಷಣವನ್ನು ನೋಡುವಾಗ ಈ ಭೂಮಿ, ಇದು ಈ ಕಲ್ಯಾಣ ಮಂಟಪ ಸಭಾಗೃಹ ಎಲ್ಲ ಇರತಕ್ಕಂತಹ ಭೂಮಿ ಅನಾದಿಯಲ್ಲಿ ಕಾಲಘಟ್ಟದಲ್ಲಿ ದೇವರದ್ದೇ, ಸಂಶಯ ಇಲ್ಲ. ಅದರಲ್ಲಿ ಸಂಶಯಗಳು ಬೇಡ. ಒಂದು ನಿಮಿಷ ದಯವಿಟ್ಟು ಯಾರೂ ಕೂಡ ಕ್ಲಾಪ್ಸ್ ಹಾಕಬೇಡಿ, ದಯವಿಟ್ಟು ಹೇಳ್ತೇನೆ. ಯಾಕೆ ಅಂತ ಕೇಳಿದ್ರೆ ಇದು ನೋಡಿ, ನಾನೊಂದು ವಿಷಯ ಹೇಳ್ತೇನೆ, ಯಾರು ಕೂಡ ಬೇಸರಿಸಬೇಡಿ. ನೋಡಿ, ನಾವು ಒಂದು ಇವತ್ತು ಇಲ್ಲಿ ಕೂತಿದ್ದೇವೆ ಬಹಳ ಒಂದು ಧರ್ಮ ಸೂಕ್ಷ್ಮವಾಗಿರುವಂತಹ ಮತ್ತು ದೇವರಿಗೆ ಸರಿತೂಗುವಂತಹ ಸತ್ಯ ಸಂಗತಿಯನ್ನು ಹುಡುಕುವ ವಿಷಯದಲ್ಲಿ ನಾವು ಇವತ್ತು ಕೂತಿದ್ದೇವೆ. ಅರ್ಥ ಆಯ್ತಾ? ಈ ಭೂಮಿ, ಈ ವ್ಯವಸ್ಥೆಗಳು, ಆರೂಢದಲ್ಲಿ ಕೂತಿರತಕ್ಕಂತಹ ಕುಜ ಆರೂಢಪತಿ ಚತುರ್ಥವನ್ನು ನೋಡುವುದರಿಂದ, ಆರೂಢಪತಿಯಾಗಿರತಕ್ಕಂತಹ ಕುಜ ಚತುರ್ಥವನ್ನು ನೋಡುವುದರಿಂದ ಮತ್ತು ಭೂಮಿ ಕಾರಕನಾಗಿರತಕ್ಕಂತಹ ಭೂಮಿಜ ಅಂಗಾರಕನೇ ಆಗಿರುವುದರಿಂದಲೂ ಕೂಡ ಈ ಭೂಮಿ ಮತ್ತು ಈ ಭೂಮಿಯಲ್ಲಿ ಒಂದು ವಿಷಯ ಉಂಟು.
ನಾವು ಈಗ ವಿಮರ್ಶೆ ಮಾಡಲಿಕ್ಕಿರುವ ಸಂಗತಿ ಏನು ಗೊತ್ತಾ? ಇದು ನಾವು ಈಗ ವಿಚಾರ ಮಾಡುವ. ಈಗ ಅವರು ಈಗ ಇಲ್ಲಿ ಮಾಡಿದರು ಈಗ ಇಲ್ಲಿ ಎಲ್ಲ ಕೆಲವು ನಮಗೆಲ್ಲ ಏನು ಉದ್ದೇಶ ಇಟ್ಟುಕೊಂಡು ಮಾಡಿದ್ದೇವೆ ಅದೆಲ್ಲ ಆಗಲಿಲ್ಲ. ನನಗೊಂದು ಸಂಶಯ ಉಂಟು, ಈಗ ನೀವು ನನಗೆ ಸರಿಯಾದ ಉತ್ತರ ಕೊಡಬೇಕು. ಈ ಕರ್ಮಪತಿಯಾಗಿರುವಂತಹ ರವಿ ಆರೂಢದಲ್ಲಿ ಉದಯಾಗಿದ್ದುಕೊಂಡು ಸಮನುಪತಿತ ಯಸ್ಮಿನ್ ಗಾತ್ರೆ ತ್ರಯಸ್ಸ ಅಭುತಾಗ್ರಹ ಅಂತ ಬಂದಿರುವುದರಿಂದ ಒಂದು 3 ಗ್ರಹಗಳ ಯೋಗ ಈ ಒಂದು ಆರೂಢದಲ್ಲಿ ಇರುವುದರಿಂದ ಅಷ್ಟು ಮಾತ್ರ ಅಲ್ಲ, ಅದು ಇದು ಜಶಕುಳಿಶ ಖಗಾಂಕ 100ಕ್ಕೆ 100 ಇಲ್ಲಿ ಈ ಪ್ರದೇಶದಲ್ಲಿ ನಿಮಗೆ ಕಾಣುವ ಕಾಲದಲ್ಲಿ ನಾನು ಹೇಳೋದಲ್ಲ, 100ಕ್ಕೆ 100 ಈ ಜಾಗದಲ್ಲಿ ಈಶ್ವರ ದೇವರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕ್ರಿಯೆ, ಒಂದು ಕೆಲಸ, ಈಶ್ವರ ದೇವರ ಯಾವುದೋ ಒಂದು ಗಂಭೀರವಾದಂತಹ ಕ್ರಿಯೆ, ಈಶ್ವರ ದೇವರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಸಾಧನಗಳು 100ಕ್ಕೆ 100 ಈ ಭೂಮಿಯಲ್ಲಿ ಇದ್ದು, ನಾನು ಹೇಳಿರ್ತಾ ಆಯ್ತಾ, ಈ ಒಂದು ಪ್ರದೇಶದಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಸಾಧನ, ಯಾವುದೋ ಒಂದು ಕ್ರಿಯೆ, ಆ ದೇವರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಉತ್ಸವದ ಯಾವುದೋ ಒಂದು ಕ್ರಿಯೆ ಅದು ಈ ಭೂಮಿಯಲ್ಲಿ ಆಗ್ತಾ ಇದ್ದು, ಅದು ಅವ್ಯಕ್ತವಾಗಿರುವಂತಹ ಸಾನ್ನಿಧ್ಯ ಆಗಿದ್ದು, ಈ ಎಲ್ಲ ಪ್ರಕ್ರಿಯೆಗಳು ಆ ಒಂದು ಕ್ರಿಯೆ ನಿಲ್ಲಕ್ಕೆ ಇರುವ ಕಾರಣ ಅಂತ ಆಗ್ತದೆ. ನಾನು ಹೇಳಿದೆ ಅರ್ಥ ಆಯ್ತಾ? ಇದು ಬಹಳ ಗಂಭೀರ ವಿಷಯ. ಯಾಕಂದರೆ ಇದು ಈಗ ನಮ್ಮ ಜ್ಞಾನದಲ್ಲಿ ಉಂಟೋ ಇಲ್ಲವೋ ಅದು ಮತ್ತೇನು ವಿಷಯ. ಯಾಕಂದರೆ ನಮ್ಮ ಜ್ಞಾನಕ್ಕೆ, ನಮ್ಮ ಅನುಭವಕ್ಕೆ ಒಂದು ಕಾಲದ ಪರಿಮಿತಿ ಉಂಟು ಇಲ್ವಾ? ನಮಗೆಷ್ಟು ಗೊತ್ತಿದೆ ಅಂತ ಕೇಳಿದರೆ ನಮಗೆ ಒಂದಿಷ್ಟು ವರ್ಷದ ಗೊತ್ತಿದೆ ಅಂತ ಹೇಳ್ಬೋದು, ಅದಕ್ಕಿಂತ ಹಿಂದೆ ಸ್ವಲ್ಪ ಕೇಳಿ ಗೊತ್ತಿದೆ ಅಂತ ಹೇಳ್ಬೋದು, ಅದಕ್ಕಿಂತ ಹಿಂದೆ ಸ್ವಲ್ಪ ಓದಿ ಗೊತ್ತಿದೆ ಅಂತ ಹೇಳ್ಬೋದು ಅಲ್ವಾ? ಆದರೆ ಪುತ್ತೂರು ಮಹಾಲಿಂಗೇಶ್ವರ ದೇವರು ಮತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು, ಭೂಮಿಗಳು ನಮ್ಮ ಜ್ಞಾನವನ್ನು ಮೀರಿದ ವಿಷಯ. ಮತ್ತು ನಾವು ಅಲ್ಲ, ನಮ್ಮ ಪರಂಪರೆ ಹುಟ್ಟೋದಕ್ಕಿಂತ ಮೊದಲು ಈ ದೇವರಿಲ್ಲಿಗೆ ಬಂದಾಗಿದೆ, ದೇವರಲ್ಲಿ ನೆಲೆ ನಿಂತಾಗಿದೆ ಅಲ್ವಾ? ನನಗೆ ಒಂದು ಸಂಗತಿ ಉಂಟು, ಈ ಒಂದು ಪ್ರದೇಶವನ್ನು ನಾವು ಲಕ್ಷ್ಯವಾಗಿಟ್ಟುಕೊಳ್ಳುವ. ಇಲ್ಲಿ ಈಶ್ವರ ದೇವರಿಗೆ ಸಂಬಂಧಪಟ್ಟ ಏನೋ ಒಂದು ಸಾಧನಗಳು, ಒಂದು ಈಶ್ವರ ದೇವರ ಒಂದು ಇಲ್ಲಿಗೆ ಈಶ್ವರ ದೇವರ ಯಾವುದೋ ಒಂದು ಸಾನ್ನಿಧ್ಯ ಬಂದು ಇಲ್ಲಿ ಪೂಜೆ ಆಗಿ ಹೋಗುವುದೋ, ಅಥವಾ ಆ ದೇವರಿಗೆ ಸಂಬಂಧಪಟ್ಟಂತಹ ಇಲ್ಲಿ ಏನಾದರೂ ಒಂದು ಕಟ್ಟೆ, ಏನೋ ಒಂದು ಸಾನ್ನಿಧ್ಯ, ಒಂದು ಸಾಧನ ಎನ್ನತಕ್ಕಂತಹದ್ದು ಇದ್ದು, ಅದು ಅಲ್ಲಿಗೂ ಇಲ್ಲಿಗೂ ಒಂದು ಅವಿನಾಭಾವವಾಗಿರತಕ್ಕಂತಹ ಸಾನ್ನಿಧ್ಯಕ್ಕೂ ಇಲ್ಲಿಗೂ ಒಂದು ಸಂಬಂಧ ಎನ್ನತಕ್ಕಂತಹದ್ದು ಇದ್ದು, ಅದು ಒಂದು ನಾಶಾವಸ್ಥೆಗೆ ಹೋಗಿ, ಯಾವಾಗ ಅದು ಕಟ್ಟಿದ ನಂತರ ನಾಶಾವಸ್ಥೆಗೆ ಹೋದದ್ದು ಅಂತ ಹೇಳೋದಲ್ಲ, ನಾನು ಹೇಳಿರ್ತಾ ಇತ್ತಲ್ವ, ಇದನ್ನು ಕಟ್ಟಿದ ನಂತರ ಅದು ನಾಶಾವಸ್ಥೆಗೆ ಹೋದದ್ದಲ್ಲ, ಅದು ನಾಶಾವಸ್ಥೆಗೆ ಮೊದಲೇ ಹೋಗಿರುವ ಸಾಧ್ಯತೆ ಉಂಟು. ನಾನು ಹೇಳಿದ ಗೊತ್ತಾಯ್ತಾ? ಇನ್ನು ಹೇಳಬೇಕಾಗಿದ್ದರೆ ಒಂದು 100ರಿಂದ ಒಂದು 110 ನೃಣಾಮ ಆಯುಸ್ಸಹಸ್ರಂ ಕೃತಯುಗ ಸಮಯೇ ತದ್ದಲಂ ತಸ್ಯಾಚಾರ್ಧಂ, ಒಂದು ತ್ರೇತಾಯುಗ ಕಲಿಯುಗ ರಾಶಿಯಾಗಿ ನಮಗೆ ಬಂದಿದೆ. ಯಾವುದು ಅಲ್ವಾ? ಒಂದು ಕಲಿಯುಗ ರಾಶಿಯಾಗಿ ನಮಗೆ ಬಂದಿರುವುದರಿಂದ 125 ಒಂದು 100ರಿಂದ 125 ವರ್ಷದ ಒಂದು ಅವಧಿಯ ಸಮಯದಲ್ಲಿ ನಾನು ಹೇಳಿದ ಘಟನೆ ಅಂದರೆ ಯಾವುದು? ಆ ದೇವರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಸಾಧನಗಳು, ವ್ಯವಸ್ಥೆಗಳು, ಆ ದೇವರ ಪೂಜಾದಿಗಳಿಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಸಾನ್ನಿಧ್ಯವು ಇಲ್ಲಿ ಇದ್ದು ಅದು ನಾಶಾವಸ್ಥೆಗೆ ಹೋಗಿ, ಆ ಸಾನ್ನಿಧ್ಯ, ಆ ವ್ಯವಸ್ಥೆಗಳು, ಆ ದೇವರಿಗೆ ಸಂಬಂಧಪಟ್ಟಂಥ ಕ್ರಿಯೆಗಳು ಇಲ್ಲಿಯ ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅದು ಒಂದು ತಡೆಯಾಗಿದೆ ಎನ್ನುವಂಥ ಲಕ್ಷಣವನ್ನು ನಮಗಿಲ್ಲಿ ಹೇಳಲಿಕ್ಕುಂಟು. ಅದು ಕರ್ಮವತಿಯಾಗಿರತಕ್ಕಂತಹ ರವಿಯ ಯೋಗವು ಇರುವುದರಿಂದ ಅದು ಈಶ್ವರ ದೇವರಿಗೆ ಸಂಬಂಧಪಟ್ಟಂಥ ಕ್ರಿಯೆ. ಈಗ ನಾನೇ ಹೇಳ್ತಾ ಇರೋದು, ಇಲ್ಲಿಗೆ ಇದನ್ನು ಮಾಡುವ ಮೊದಲು ಅವರ ಹೆಸರಂತ ಅವರು ಅಲ್ಲ ಅವರು ಜಗನ್ನೇಶ್ವರ, ನೀವು ಇದನ್ನು ಇಲ್ಲಿ ಮಾಡುವ ಮೊದಲು ಇಲ್ಲಿ ಏನಿತ್ತು ಅಂತ ನಿಮ್ಮ ಅನುಭವದಲ್ಲಿ ಕೇಳೋದು ನಾನು. ಸರಿ, ಅದು ಈ ಗದ್ದೆಗೆ ಒಂದು ಹೆಸರಿತ್ತ?
ಯಾಕೆ ಅಂತ ಕೇಳಿದರೆ ನೋಡುವ, ಯಾಕಂದರೆ ಒಂದು ಲಕ್ಷ್ಮ ಕಥೆಯೇತ್, ಈ ದೇವರಿಗೆ ಸಂಬಂಧಪಟ್ಟ ಹಾಗೆ ಈ ಗದ್ದೆಯಲ್ಲಿ ಏನೋ ಒಂದು ಕ್ರಿಯೆ ಆಗ್ತಾ ಇತ್ತು, ಅಥವಾ ಈ ಇತಿಹಾಸವನ್ನು ಕೂಡ ನಾವು ವಿಮರ್ಶೆ ಮಾಡುವ, ಈ ಭೂಮಿಯ ಇತಿಹಾಸವನ್ನು ವಿಮರ್ಶೆ ಮಾಡುವಾಗ ಇಲ್ಲಿ ಒಂದು ಎಂಥ ಈ ದೇವರಿಗೆ ಎಂತ ಹೇಳ್ತಾರೆ, ಈ ನವಾನ್ನ ಈ ನಮ್ಮಲ್ಲಿ ತೆನೆ ಕಟ್ಟುವುದು ಅಂತ ಹೇಳ್ತೇವೆ ಅಲ್ವಾ, ಕದಿರು ಕಟ್ಟುದು. ಈ ಕದಿರು ಕಟ್ಟುವ ಸಂಪ್ರದಾಯ ಉಂಟಾ ಇಲ್ವಾ ಅಲ್ವಾ? ಈ ಕದಿರು ಕಟ್ಟಲಿಕ್ಕೆ ಬರುವ ಕದಿರು ಎಲ್ಲಿಂದ? ಒಂದು ಕಾಲದಲ್ಲಿ ಏನಾದರೂ ಹೇಳಿ. ಈಗ ಇಲ್ಲಿ ದೇವಸ್ಥಾನ ಗದ್ದೆಯಲ್ಲಿ ಸ್ವಲ್ಪ ಮಾಡ್ತೇವೆ, ಅದರಲ್ಲಿ ಸರಿಯಾಗಿ ಹಕ್ಕಿಗಳೆಲ್ಲ ತಿಂದು ಹೋಗ್ತದೆ, ಬೇರೆ ಕಡೆಯಿಂದ ತರ್ತೇವೆ ಪೊಳಲಿಯಿಂದಲ್ಲ, ಈಗ ಹಾಗೆ ನಡೀತದೆ. ನನಗೆ ಒಂದು ಸಂಶಯ, ಇವತ್ತಲ್ಲ ಹಾಂ ಸಂಪೂರ್ಣವಾಗಿತ್ತು. ಅದನ್ನೆಲ್ಲ ಮುಚ್ಚಿಬಿಟ್ಟು ಅದಕ್ಕೆ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತುಂಬಿಸಿ ಈ ಭಾರವಾದ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ವಾಸ್ತುಶಾಸ್ತ್ರದಲ್ಲಿ ಈಶಾನ್ಯ ಭಾಗ ಜಲವಿರಬೇಕು, ನಿತ್ಯ ಜಲ, ಪವಿತ್ರವಾದಂಥ ಗದ್ದೆ ಇದು. ಮತ್ತೆ ಆ ರಸ್ತೆ ಮತ್ತೆ ಮಾಡಿದ್ದು. ಇಲ್ಲಿ ಯಾವ ಗುಡಿ ಗೋಪುರಗಳು ಇರಲಿಲ್ಲ, ನಾಗನಕಟ್ಟೆ ಇರಲಿಲ್ಲ, ನವಗ್ರಹ ಗುಡಿ ಇರಲಿಲ್ಲ, ಮತ್ತೆ ಅಯ್ಯಪ್ಪ ಗುಡಿ ಮಾತ್ರ ಇತ್ತೀಚೆಗೆ ಕಟ್ಟಿದ್ದು. ಈ ಈಶಾನ್ಯ ಭಾಗ ಹಗುರವಾಗಿರಬೇಕು ಅಂತ ವಾಸ್ತುಶಾಸ್ತ್ರ ಹೇಳ್ತಾರೆ. ಈಶಾನ್ಯದಲ್ಲಿ ಜಲ ಬೇಕು ಅಂತ ಹೇಳ್ತಾರೆ. ಪುಷ್ಕರಣಿ ಇರುವುದು ಪೂರ್ವಕ್ಷಿ ಮತ್ತು ಉತ್ತರ ಈಶಾನ್ಯಕ್ಕೆ ಹೆಚ್ಚಾಗಿ ದೇವಾಲಯಗಳಲ್ಲಿ. ಪಶ್ಚಿಮ ವರ್ಣಸ್ಥಾನ ಅಂತ ಹೇಳಿ ಪಶ್ಚಿಮ ಭಾಗಕ್ಕೆ ಕೆರೆಯನ್ನು ನಿರ್ಮಾಣ ಆ ಕಾಲದಲ್ಲಿ ಮಾಡಿದ್ದಾರೆ. ಆದ್ರಿಂದ ಇಲ್ಲಿಂದ ಆ ಕದಿರು ವಿನಿಯೋಗ ದೇವಾಲಯಕ್ಕೆ ದೇವರ ಗದ್ದೆಯಿಂದ ಪೂಜೆ ಮಾಡಿ ಹೋಗಿರ್ಬೋದು ಆ ಕಾಲದಲ್ಲಿ, ಈಶಾನ್ಯ ಭಾಗದಿಂದ. ಅದೊಂದು ನನ್ನ ಅಭಿಪ್ರಾಯ. ಅಲ್ಲ, ನಾವು ವಿಮರ್ಶೆ ಮಾಡಬೇಕಾ? ಇದನ್ನು ವೈಯಕ್ತಿಕವಾಗಿ ಯಾರು ಯಾವುದನ್ನು ತಗೊಳ್ಬೇಡಿ, ಆಯಿತಾ? ಇಲ್ಲಿ ನಾವು ಹೇಳ್ತಾ ಇರುವಂತಹದ್ದು ಪರಿಪೂರ್ಣವಾಗಿ ದೇವರ ಆಶಯ. ನೋಡಿ, ಅಲ್ಲ ಇವತ್ತು ನಾವು ರಾಶಿ ಇಟ್ಟಾಗ ವೃಶ್ಚಿಕ ರಾಶಿ ಯಾಕೆ ಬರಬೇಕು? ದೇವರ ಚಿತ್ತ ಅಲ್ವಾ? ವೃಶ್ಚಿಕ ರಾಶಿ ಬರೋದಲ್ಲ ಅಂತಾಗಿದ್ದರೆ ನಾನು ಆ ರಾಶಿಗೆ ಸಂಬಂಧಪಟ್ಟಂತಹ ಫಲವನ್ನೇ ಹೇಳಬೇಕು. ನಾನು ಹೇಳೋದು ಗೊತ್ತಾಯ್ತಾ? ನೋಡಿ, ವೃಶ್ಚಿಕ ರಾಶಿಯಾಗಿ ಬಂದಿದೆ. ಆ ವೃಶ್ಚಿಕ ರಾಶಿ ಅಲ್ಲಿ ಒಂದು 3 ಗ್ರಹಗಳ ಯೋಗ, ಅದು ಸಮನುಪತಿತ ಯಸ್ಮಿನ್ ಗಾತ್ರೆ ತ್ರಯಸ್ಸಬುಧಾ ಗ್ರಹ ಭವತಿ ನಿಯಮ ಲಕ್ಷ್ಮಿಯ. ಅದು ಏನು ಲಕ್ಷ್ಮ ಅಂತ ಕಳೆದರೆ ಯಾವುದೋ ಒಂದು ಚಿಹ್ನೆ, ಯಾವುದೋ ಒಂದು ಸಾಧನ, ಒಂದು ಲಕ್ಷಣ ನೋಡುವಾಗ ರವಿಯ ದ್ರೇಕಾಣೆಯನ್ನು ನೋಡುವಾಗ ಒಂದು ಆದಿದ್ರೇಕಾಣೆಯಲ್ಲಿರತಕ್ಕಂತಹ ರವಿ ಅಲ್ವಾ? ವಸ್ತ್ರೈರ್ವಿಹೀನ ವ್ರಣೇಷ್ಟನಾರಿ ಮಹಾಸಮುದ್ರ ಸಮವೇತಿಕೌಲಂ ಸ್ಥಾನಚ್ಯುತ ಸರ್ಪನಿಬದ್ಧ ಬಾದಾಮ ನವರಮಾ ವೃಶ್ಚಿಕ ರಾಶಿಪೂರ್ವ. ಹಾಗಾದರೆ ಈ ವಸ್ತ್ರೈರ್ವಿಹೀನ ವ್ರಣೇಷ್ಟನಾರಿ ಮಹಾಸಮುದ್ರ ಸಮವೇತಿಕೂಲಂ, ಹಾಗಾದರೆ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಅಂತಾಯಿತು. ಮಹಾಸಮುದ್ರ ಸಮವೇತಿಕೂಲಂ ಸ್ಥಾನಚ್ಯುತ, ಆ ಸ್ಥಾನಕ್ಕೆ ಒಂದು ಚಿತೆ ಬಂತು. ಸರ್ಪನಿಬದ್ಧವಾದ ಮನೋರಮ ವೃಶ್ಚಿಕ ರಾಶಿಪೂರ್ವ. ಒಂದು ಸಂಗತೇತ, ನೀವೇನೇ ಹೇಳಿ, ಆ ರವಿಗೆ ಇವತ್ತು ಕರ್ಕಾಟಕ ರಾಶಿಯಲ್ಲಿ ಅಂಶಕ ಇರುವುದರಿಂದ 100ಕ್ಕೆ 100 ಈ ಒಂದು ಪ್ರದೇಶ ಎನ್ನುವಂತಹದ್ದು, ಈ ಒಂದು ವ್ಯವಸ್ಥೆ ಎನ್ನುವಂತಹದ್ದು, ಈ ಕದಿರು ಕಟ್ಟುವಂತಹ ವ್ಯವಸ್ಥೆ ಏನಿದೆ, ಈ ಕದಿರು ಕಟ್ಟಲಿಕ್ಕೋಸ್ಕರವಾಗಿ ಈ ಗದ್ದೆಗೆ ಇಲ್ಲಿ ಒಂದು ಪ್ರತ್ಯೇಕವಾಗಿ ಏನೋ ಒಂದು ಆರಾಧನಾದಿಗಳೂ ಕೂಡ ಮಾಡಿ ಸುಮ್ಮನೆ ಹೋಗೋದು ಅಂತ ಅರ್ಥ ಅಲ್ಲ. ನಾನು ಹೇಳದ ಅರ್ಥ ಆಯ್ತಾ? ಸುಮ್ಮನೆ ಇಲ್ಲಿಂದ ಹೋಗೋದು ಅಲ್ಲಿ ಮಾಡುವಂತಹದ್ದು ಎನ್ನುವುದಕ್ಕಿಂತಲೂ ಕೂಡ ಅಲ್ಲ, ಹೌದಪ್ಪ, ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಏನೋ ಒಂದು ಕ್ರಿಯೆಗಳನ್ನೆಲ್ಲ ಮಾಡಿ ಇಲ್ಲಿಂದ ಕದಿರನ್ನು ತಗೊಂಡು ಹೋಗಿ ವಿಮರ್ಶೆ ಮಾಡುವ ನಾವು. ಹಾಗೆ ಒಂದು, ಯಾಕಂದರೆ ಇತಿಹಾಸ ಭಾವ ಈ ಒಂದು ಭೂಮಿ ಅಂದರೆ ಮಹಾಲಿಂಗೇಶ್ವರ ಸಭಾ ಭವನ ಅಂತ ಏನು ಮಾಡಿದ್ದೀರಿ, ಈ ಭೂಮಿಯ ಇತಿಹಾಸ ಭಾವ ಯಾವುದು ಅಂದರೆ ಕನ್ಯಾ ರಾಶಿ.
ಕನ್ಯಾ ರಾಶಿಯ ಸ್ವಭಾವ ಏನು ಅಂತ ಕೇಳಿದ್ರೆ ಸಸಸ್ಯ ದಹನ ಪ್ಲವಗಾಚ ಕನ್ಯಾ. ಕೈಯಲ್ಲಿ ಒಂದು ದೀಪ, ಮತ್ತೊಂದು ಕೈಯಲ್ಲಿ ತೆನೆಯನ್ನು ಹಿಡ್ಕೊಂಡು ಹೊರಟಂತಹ ಒಂದು ಸ್ವಭಾವದ ಒಂದು ರಾಶಿ ಆಗ್ತದೆ. ಒಂದು ಇತಿಹಾಸವನ್ನು ನೋಡುವಾಗ ಒಂದು ದೀಪ ಹಿಡ್ಕೊಂಡು, ಒಂದು ತೆನೆ ಹಿಡ್ಕೊಂಡು ನಿತ್ಯ ಒಂದು ಸಾನ್ನಿಧ್ಯದ ಸಂಕಲ್ಪವನ್ನು ಹೇಳಿಕೊಂಡು, ನಾನು ದೇವರ ಬಿಂಬ ದೇವರ ಮೂರ್ತಿ ಹೇಳ್ತಾ ಇಲ್ಲ, ಅದೆಲ್ಲ ಸಂಕೇತ ಮಾತ್ರ. ಇಲ್ಲಿಂದ ಏನೋ ತೆನೆ ತಗೊಂಡು ಹೋಗಿ ಅದನ್ನು ದೇವರಿಗೆ ಅಲ್ಲಿ ಮಾಡಬೇಕು. ಆ ಮಾಡುವ ಮೊದಲು ಅಲ್ಲಿಂದ ಇಲ್ಲಿಗೆ ಬಂದು ಕೈ ಮುಗಿದು ಇಲ್ಲಿ ಏನೋ ಕೆಲವು ಸಂಕಲ್ಪಾದಿಗಳ ಆರಾಧನಾದಿಗಳನ್ನು ಮಾಡಿ ದೇವರ ಪ್ರಸಾದವನ್ನು ಹಾಕಿ ಇಲ್ಲಿ ಏನೋ ಒಂದು ಪ್ರಕೃತಿಗೆ ಒಂದು ಪೂಜೆ ಮಾಡಿ ಇಲ್ಲಿಂದ ನಾವು ತಗೊಂಡು ಹೋಗಿ ಬರಬೇಕು. ಒಂದು ದೀಪ ತಗೊಂಡು ಬಂದು ಜೀಟಿಗೆ ಹಿಡ್ಕೊಂಡು ಒಂದು ಒಳ್ಳೆಯ ವೈಭವದಿಂದ ಅಲ್ಲಿಗೆ ಹೋಗಬೇಕು. ಹೀಗೆ ಈ ಭೂಮಿಗೂ ಒಂದು ಮಹಾಲಿಂಗೇಶ್ವರ ದೇವರಿಗೂ ಅನಾದಿಯಲ್ಲಿ ಇವತ್ತು ನಾವು ನೋಡಿ ಒಂದು ವಿಷಯ ಹೇಳ್ತೇನೆ, ಇದನ್ನು ಕಟ್ಟುವುದರಿಂದ ಅದು ನಾಶ ಆಯಿತು ಅಂತ ಹೇಳೋದಲ್ಲ ನಾನೀಗ. ಕಟ್ಟುವಾಗಲೇ ಇದು ನಾಶ ಆಗಿದೆ. ನಾನು ಹೇಳೋದು ಅರ್ಥ ಆಯ್ತಾ? ಯಾಕಂದರೆ ನೀವು ಕಟ್ಟುವ ಸಮಯದಲ್ಲಿ ಇದು ದೇವರ ಕೈಯಲ್ಲಿತ್ತೋ ಇಲ್ಲವೋ ಅದೆಲ್ಲ ವಿಷಯ ಮತ್ತಿನ ಸಂಗತಿ. ಯಥಾರ್ಥ ನೋಡುವಾಗ ಈ ಭೂಮಿ ಎನ್ನುವಂತಹದ್ದು ಈಶ್ವರ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳುವುದಕ್ಕೆ ಸಂಶಯ ಇಲ್ಲ. ಯಾಕಂದರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾವು ರಾಶಿ ಇಟ್ಟಿದ್ದೇವೆ ಆ ಉದ್ದೇಶದ ವಿಷಯದಲ್ಲಿ ಕರ್ಮಪತಿಯಾಗಿರತಕ್ಕಂತಹ ರವಿಯೇ ಇರುವುದರಿಂದ ಸಾಕ್ಷಾತ್ ಮಹಾಲಿಂಗೇಶ್ವರ ದೇವರಿವತ್ತು ಏನು ಹೇಳೋದು, ಇದು ಭೂಮಿ ನನ್ನದು ಅಂತ ಹೇಳಲಿಕ್ಕಾಗಿಯೇ ಈ ಆರೂಢದಲ್ಲಿ ಕರ್ಮವತಿಯಾಗಿ ರವಿ ಬಂದು ಕೂರ್ಲಿಕ್ಕಿರುವ ಕಾರಣ. ಅಂದರೆ ನಾವು ಕೂರುವ ಮೊದಲು ಇಲ್ಲಿ ದೇವರು ಬಂದು ಕೂತಾಗಿದೆ ಎನ್ನುವಂತಹದ್ದೇ ಸಂಕಲ್ಪ. ಅದರಿಂದಾಗಿ ಇಲ್ಲಿ ಲಕ್ಷಣ ನಮಗೆ ನೋಡುವಾಗ ಇಲ್ಲಿಂದ ಏನೋ ಒಂದು ಇದಕ್ಕೊಂದು ಹೆಸರು ಏನೋ ಇದ್ದಿರಬೇಕಲ್ವ. ಈ ಒಂದು ಗದ್ದೆಗೆ ಏನೋ ಒಂದು ಪ್ರತ್ಯೇಕವಾಗಿರತಕ್ಕಂಥ ಹೆಸರಿತ್ತು ಅಂತ ನನಗೆ ಅನಿಸ್ತದೆ. ಯಾಕಂದರೆ ಭಾವಾಧಿಪತಿ ಭಾವದಲ್ಲೇ ಇದ್ದುಕೊಂಡು ಒಂದು ಇತಿಹಾಸಪತಿಯಾಗಿರತಕ್ಕಂತಹ ಬುಧನ ಯೋಗವು ಕೂಡ ಇರುವುದರಿಂದ ಅದಕ್ಕೇನೋ ಒಂದು ಶಾಸನವ ಅಥವಾ ಒಂದು ಏನು ಪ್ರತ್ಯೇಕವಾಗಿ ಏನೋ ಒಂದು ಇದಕ್ಕೊಂದು ಹೆಸರಿರಬೇಕು ಈ ಒಂದು ಗದ್ದೆಗೆ. ಅಂದರೆ ನಾವು ಈ ಅದಕ್ಕೆ ಅಂತ ಹೇಳ್ತಾರೆ, ಒಂದೊಂದು ಗದ್ದೆಗೆ ಒಂದೊಂದು ಹೆಸರಿರ್ತದೆ. ಉದ್ದೇಶ ಒಂದು ಕರ್ಮವನ್ನು ಇಟ್ಟುಕೊಂಡು ಹೇಳುವಂಥ ಹೆಸರು ಅಂತ ಅರ್ಥ. ಹಾಗೆ ಏನಾದರೂ ಈ ಗದ್ದೆಗೆ, ಈ ವ್ಯವಸ್ಥೆಯ ಗದ್ದೆಗೆ ಏನಾದರೂ ಒಂದು ಪ್ರತ್ಯೇಕವಾದಂಥ ಹೆಸರಿದ್ದದ್ದು ಗೊತ್ತಿದೆಯಾ? ಯಾವುದು? ಮಾರು ಮತ್ತೆ ಬಾಕಿ ಮಾರು ಅಂತ, ಅದು ಎಲ್ಲಿಂದ ವ್ಯಾಪ್ತಿ ಅದು ಅಂತ ಹೇಳುವಂಥದ್ದು ಅಲ್ಲ. ಎಲ್ಲಿಗೆ ಅಂತ ಹೇಳಿದ್ರೆ ಆಯ್ತು. ನೀವು ದೇವರ ಮಾರು ಬಾಕಿ ಮಾರು ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಆಯ್ತು. ಅಲ್ಲ ಹಾಗಲ್ಲ. ಇದು ದೇವರಿಗೆ ಸಂಬಂಧಪಟ್ಟಂತಹ ಭೂಮಿ ಎನ್ನುವುದರಲ್ಲಿ ಸಂಶಯ ಬೇಡ. ನೋಡಿ, ಕ್ರಿಶ್ಚಿಯನ್ರು ಅಲ್ಲಿದ್ದಾರೆ, ಅವರ ಹತ್ರ ಈ ಭೂಮಿ ಇತ್ತು. ಈ ದೇವರ ಭೂಮಿ ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಹೋಗಿದೆ. ನಾನು ಹೇಳೋದು ಗೊತ್ತಾಯ್ತಾ? ಯಾಕೆ ಅಂತ ಕೇಳಿದರೆ ನೋಡಿ, ಈ ಭೂಮಿಗೆ ಒಂದು ಇತಿಹಾಸ ನೀವು ಎಷ್ಟು ಹೇಳೋದು? ಇವತ್ತಲ್ಲ ಅಲ್ವಾ, ಒಂದು 50, 100, 200, 300 ವರ್ಷದ ಇತಿಹಾಸ ಅಲ್ಲ ಅಲ್ವಾ, ಅದಕ್ಕಿಂತ ಪ್ರಾಚೀನದ ಇತಿಹಾಸ ಅಲ್ವಾ. ಮತ್ತು ಭೂಮಿ ಗೌರ್ಮೆಂಟಿಗೆ ಹೋಗೋದು ಯಾವಾಗ ಹೇಳಿ? ನಮಗೆ ಗೌರ್ಮೆಂಟ್ ಬಂದದ್ದು ಯಾವಾಗ ಹೇಳಿ? ಆಫ್ಟರ್ 1947 ಅಲ್ವಾ. ನಮಗೆ ಗೌರ್ಮೆಂಟ್ ಬಂದದ್ದೇ ಅದರ ನಂತರ. ಅದಕ್ಕಿಂತ ಹಿಂದೆ ಗೌರ್ಮೆಂಟೇ ಇರಲಿಲ್ಲ ಅಲ್ವಾ. ಅಂದರೆ ಗೌರ್ಮೆಂಟ್ ಇರಲಿಲ್ಲ ಹೇಳಿದ್ರೆ ಯಾವ ಗೌರ್ಮೆಂಟಲ್ಲಿ ಭೂಮಿ ಉಂಟು ಅಂತ ನಾವು ಹೇಳ್ತೇವೆಯೋ ಆ ಗೌರ್ಮೆಂಟ್ ಅಸ್ತಿತ್ವಕ್ಕೆ ಬಂದದ್ದೇ 47ರ ನಂತರ. ಆದರೆ ಈ ದೇವರು ಅದಕ್ಕಿಂತಲೂ ಹಿಂದೆ ಇದ್ದ ದೇವರಲ್ವಾ. ಕಟ್ಟಲಿಕ್ಕಾಗಿದೆಯೋ, ತೆರಿಗೆ ಕಟ್ಟಲಿಕ್ಕಾಗಿದೆಯೋ, ಅದು ಅನಾಥವಾಗಿ ಇದ್ದುಕೊಂಡು ಯಾವುದೋ ಒಂದು ಕಾರಣದಿಂದ ದೇವರಿಗೆ ಸಂಬಂಧಪಟ್ಟಂಥ ಭೂಮಿ ಅದು ಸರ್ಕಾರ ತಗೊಳ್ತದೆ. ಮತ್ತು ಸರ್ಕಾರ ಯಾರಿಗೆ ಬೇಕಾದರೂ ಕೂಡ ಕೊಡುವ ವ್ಯವಸ್ಥೆಗೆ ಬರ್ತದೆ. ಅದನ್ನು ಆ ಒಂದು ವ್ಯವಸ್ಥೆ ಪ್ರತ್ಯೇಕ. ನಾನು ಹೇಳ್ತಾ ಇರೋದು ಭೂಮಿಯವರಿಗೆ ಹೋಗಿದೆ. ನೋಡಿ, ಈ ಭೂಮಿಯ ಅಸ್ತಿತ್ವದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈ ಭೂಮಿ ನಿಮಗೆ ಯಾರಿಗೂ ಸಂಶಯ ಬೇಡ, ಅದರಲ್ಲಿ ಪೂರ್ಣವಾದಂಥ ವಿಶ್ವಾಸ ಇರಲಿ. ಕರ್ಮಪತಿಯಾಗಿರತಕ್ಕಂತಹ ರವಿ ಸಾಕ್ಷಾತ್ ಮಹಾಲಿಂಗೇಶ್ವರ ದೇವರು ನಾವು ಇಟ್ಟಂತಹ ಸಭಾಭವನದ ವಿಷಯದ ರಾಶಿಯಲ್ಲಿ ಬಂದು ಕೂತಿರುವುದರಿಂದ 100ಕ್ಕೆ 100
ದೇವರು ಈ ಭೂಮಿ ನನಗೆ ಸಂಬಂಧಪಟ್ಟದ್ದು ಅಂತ ಹೇಳುವುದಕ್ಕೆ ಯಾವ ಸಂಶಯಗಳು ಕೂಡ ಬೇಡ. ಅರ್ಥ ಆಯ್ತಲ್ವ? ಆದರೆ ಈ ದೇವರಿಗೆ ಸಂಬಂಧಪಟ್ಟಂಥ ಒಂದು ಕ್ರಿಯೆ ಇಲ್ಲಿಂದ ಆಗ್ತಾ ಇತ್ತು, ಆ ಕ್ರಿಯೆ ನನಗೆ ಇವತ್ತು ಆಗ್ತಾ ಇಲ್ಲ ಎನ್ನುವಂತಹ ಒಂದು ದೊಡ್ಡ ಒಂದು ಬೇಸರ ಮತ್ತು ದೊಡ್ಡ ಒಂದು ಅದರಲ್ಲಿ ಕ್ಲೇಶ ಇವತ್ತು ದೇವರಿಗೆ ಉಂಟು ಅಂತ ನಾವಿಲ್ಲಿ ಹೇಳಬೇಕು. ಅದೇ ಆಯಿತು ಭಾನುವರ್ ಲಗ್ನೆ ಪಶು ಗಜ ತುರಂಗ ಆದಿಕಾನಾಂ ವಿನಾಶಃ. ಇನ್ನೊಂದು ಸಂಶಯ ಏನು ಕೇಳಿದರೆ, ಇಲ್ಲಿ ಈ ಇದರಲ್ಲಿ ನಿಮ್ಮಲ್ಲಿ ಉಂಟಾ ಇಲ್ಲೋ ಗೊತ್ತಿಲ್ಲ, ಈ ಕಂಬಳ ಎಲ್ಲ ಆಗುವಂತಹ ಸ್ಥಿತಿ ಇತ್ತ ಒಂದು ಎಲ್ಲಿ ಅದು ಕಂಬಳಗದ್ದೆ ಅಂತ, ಅದು ಇದಕ್ಕೆ ಟಚ್ ಆಗಿಯಾ ಬಿಟ್ಟ ಅಲ್ವಾ? ಹಾಂ, ಅಲ್ಲ, ಈ ಭೂಮಿಗೆ ಟಚ್ ಆಗಿ, ಈ ವ್ಯವಸ್ಥೆಗೆ ಟಚ್ ಆಗಿ ಉಂಟು ಇದರ ಯಾವುದು ಪುತ್ತೂರು ಕಂಬಳ ಅಂತ ಅಲ್ಲ, ಅಂದರೆ ಬರ್ತದೆ. ಮತ್ತು ನಾವು ವಾಸ್ತುಶಾಸ್ತ್ರದ ವಿಷಯ ಮತ್ತೆ ನೋಡುವ, ಯಾಕೆಂತ ಕೇಳಿದ್ರೆ ಅದು ನೀವು ಹೇಳಿದ್ದು ಸರಿ, ಅದೊಂದು ಪ್ರತ್ಯೇಕ ವಿಷಯ. ನಾವು ಇಲ್ಲಿ ಅಲ್ಲ, ಒಂದು ನಿಮಿಷ, ಹಿಂದೆ ಇಲ್ಲಿ ಒಂದು ಪಶುಗಳನ್ನು ಸಾಕುವಂತಹ ಒಂದು ಪದ್ಧತಿ ಇತ್ತ, ಅಂದರೆ ಏನು ಹೇಳ್ತಾರೆ, ಗೋಶಾಲೆ, ಆನೆ ಇತ್ತು ಅಲ್ಲ ಇವತ್ತಲ್ಲಪ್ಪ, ಇತಿಹಾಸ ಕೇಳ್ತಾ ಇದ್ದೇನೆ ನಾನೀಗ. ಹಾಂ, ಯಾಕೆ? ಅದೇ ಹೇಳೋದು ನಾನೀಗ, ಆನೆ ಪುತ್ತೂರಿಗೆ ಬರಲಿಕ್ಕಿಲ್ಲ. ಪಶು ಗಜ ತುರಂಗ ಆದಿಕಾನಾಂ ವಿನಾಶಃ. ಏನೋ ಒಂದು ಆನೆಗೆ ಸಂಬಂಧಪಟ್ಟಂತಹ ಏನೋ ಒಂದು ದೊಡ್ಡ ಒಂದು ಘಟನೆ ಉಂಟಿಲ್ಲಿ ಅಲ್ವಾ, ವಿನಾಶ ಉಂಟಲ್ವ ಇಲ್ಲಿ, ಸರಿಯದು ಸ್ಪಷ್ಟ ವಿಷಯ. ಪಶುಗಜ ತುರಂಗಾದಿಕಾನಾಂ ವಿನಾಶ ಅಂತ ಕೇಳಿದರೆ ಇಲ್ಲಿ ಏನೋ ಆನೆಗೆ ಸಂಬಂಧಪಟ್ಟಂತಹ ದೊಡ್ಡ ಒಂದು ದುರ್ನಿಮಿತ್ತಗಳು ನಡೆದು ಲಕ್ಷಣ ನೋಡುವಾಗ ಇವತ್ತು ಈ ಆನೆಗೂ ಈ ಭೂಮಿಗೂ, ಅಂದರೆ ಕಟ್ಟಿರುವಂತಹ ಈ ಸಭಾಭವನವನ್ನು ಕಟ್ಟಿರುವಂತಹ ಈ ಭೂಮಿಗೂ ಹಿಂದೆ ನಡೆದಂತಹ ಆ ಒಂದು ಆನೆಯ ಯಾವುದೋ ಒಂದು ದುರ್ನಿಮಿತ್ತಕ್ಕೂ ಒಂದು ಬಹಳ ಒಂದು ಅವಿನಾಭಾವವಾಗಿರತಕ್ಕಂತಹ ಒಂದು ಪೂರ್ಣ ಸಂಬಂಧ ಎನ್ನುವಂತಹದ್ದು ಇದೆ. ನಾನು ಹೇಳೋದು ಗೊತ್ತಾಯ್ತಾ? ಯಾಕಂದರೆ ಈ ಫಲ ಬರಬೇಕಾಗಿಲ್ಲ ಅಲ್ವಾ? ಭಾನುವರ್ ಲಗ್ನೆ ಪಶು ಗಜತುರಂಗಾದಿಕಾನಾಂ ವಿನಾಶ ಎನ್ನುವಂಥ ಫಲ ಬರಬೇಕಾಗಿಲ್ಲ ಅಲ್ವಾ? ಪಶುಗಳ ನಾಶ ಇಟ್ಸ್ ಓಕೆ, ಅಡ್ಡಿ ಇಲ್ಲ. ಆನೆ ನಾಶ ಆಗಿದೆ, ಆನೆಗೆ ಏನೋ ಒಂದು ವಿಪತ್ತು ಬಂದಿದೆ, ಆನೆಯ ವಿಷಯದಲ್ಲಿ ಇವತ್ತು ಏನೋ ಒಂದು ಅದು ತೋರಿಸಿಕೊಟ್ಟ ಗ್ರಹ ಯಾರು? ಕರ್ಮಪತಿಯಾಗಿರತಕ್ಕಂತಹ ರವಿ. ಇಲ್ಲಿಯ ಮಹಾಲಿಂಗೇಶ್ವರ ದೇವರಿಗೆ ಬಂಧಪಟ್ಟಂತಹ ಒಂದು ಗ್ರಹ ರವಿಯಾಗಿರುವುದರಿಂದ ಅಲ್ಲ, ಅದೇನು ನಿಮಗೆ ಗೊತ್ತಿದೆಯಾ? ಈ ಆನೆಯ ವಿಷಯದಲ್ಲಿ ನಡೆದ ಘಟನೆ ಗೊತ್ತಿದೆಯಾ? ಅದೆಲ್ಲ ಹಾಂ ಸರಿ, ಅದು ಒಂದು ಇತಿಹಾಸ ಉಂಟು. ಅದರಿಂದಾಗಿ ಆನೆ ಉಂಟು. ಅದರಲ್ಲಿ ನನಗೆ ಒಂದು ಸಂಶಯ ಏನು ಹೇಳಿದರೆ, ಅದರಲ್ಲಿ ಒಂದು ಈ ಭೂಮಿ ಎನ್ನುವಂತಹದ್ದು ಕೂಡ ಅದಕ್ಕೆ ಒಂದು ಸಂಬಂಧಪಟ್ಟ 100ಕ್ಕೆ 100
ಸಂಬಂಧಪಟ್ಟಂಥ ಇತಿಹಾಸವನ್ನು ಹೇಳ್ತದೆ ಇವತ್ತು. ಯಾವುದು? ಈ ಕಟ್ಟಿರುವಂತಹ ಈ ಭೂಮಿಯಲ್ಲಿ ನೋಡಿ, ಇದು ನೋಡಿ, ಇದರ ಪರಿಸ್ಥಿತಿಯೂ ಹಾಗೆ. ಇವತ್ತು ಕಟ್ಟಿದ್ದೇವೆ ಅಲ್ವಾ, ಇಟ್ಟದ್ದು ತೆಗಿಲಿಕ್ಕಾಗಲಿಲ್ಲ ಅಂತ ಆನೆ ಬಂದದ್ದಲ್ವಾ. ಈಗ ನಮಗೆ ಸಮಸ್ಯೆ ಏನಿಲ್ಲ, ಈಗ ಅದೇ ಅಲ್ವಾ, ಮಾಡಿ ಆಗಿದೆ. ಈಗ ತೆಗಿಲಿಕ್ಕಾಗುವಾಗ ತೆಗಿಬೇಕು ತೆಗಿಬಾರ್ದು ಎನ್ನುವಂಥ ಈ ಒಂದು ಗೊಂದಲ ಅಲ್ವಾ. ಈ ಹಿಂದೆ ಈ ಗೊಂದಲಕ್ಕೆ ಅಲ್ವಾ ಆನೆ ಬಂದದ್ದು. ನಿಮ್ಮ ಇತಿಹಾಸ, ನಿಮ್ಮ ಪುರಾಣ ಹೇಳೋದು ಅದೇ ಅಲ್ವಾ. ಯಾಕೆ ಬರಬೇಕು ಆ ಫಲ? ರಾಶಿ ಇಟ್ಟಾಗ ಮೊದಲು ಬಂದ ಫಲ ಅದೇ ಅಲ್ವಾ. ಬಾನೋರ್ಲಗ್ನೆ ಪಶುಕಟ ತುರಂಗ ಅಧಿಕಾನ ವಿನಾಶ ಎನ್ನುವಂತಹದ್ದು ಸ್ಪಷ್ಟ ಫಲ, ಹೌದಾ ಅಲ್ವಾ. ಇಲ್ಲಿ ಅಲ್ಲ, ಇವತ್ತು ನಾವು ವಿಮರ್ಶೆ ಮಾಡು, ಇದು ಬಹಳ ಗಂಭೀರ ವಿಷಯ. ಈಶ್ವರ ದೇವರು ಇವತ್ತು ಹೇಳುವ ಮಾತದು ಅಂತ ನನಗೆ ಅಲ್ಲ. ಈ ಆನೆ ಅಂದರೆ ಈ ಗದ್ದೆಯಲ್ಲಿ ಏನಾದರೂ ಆ ಆನೆಗೆ ಸಂಬಂಧಪಟ್ಟಂತಹ ಏನಾದರೂ ಒಂದು ಇತಿಹಾಸ ಆದದ್ದು ಗೊತ್ತಿದೆಯಾ ಅಂತ ಕೇಳೋದು ನನಗೆ, ಅಷ್ಟೇ ವಿಷಯ. ಈ ಆನೆಗೆ ಸಂಬಂಧಪಟ್ಟ ಏನಾದರೂ ಹೆಸರು ಅಂದರೆ ಈ ಗದ್ದೆಗೆ ಏನಾದರೂ ಪ್ರತ್ಯೇಕವಾಗಿರತಕ್ಕಂಥ ಒಂದು ಹೆಸರಿತ್ತಾ ಅಂತ ಬೇಕು ಅಲ್ಲ. ಹೆಸರು ಮತ್ತೇನಾಗ್ತದೆ ಗೊತ್ತಾ, ಅದು ಅಪಭ್ರಂಶ ಆಗ್ತದೆ, ಮತ್ತೆ ಕೊನೆಗೆ ಅಪಭ್ರಂಶ ಆಗಿರುವ ಸಾಧ್ಯತೆ ಉಂಟು. ಅದು ಪ್ರತ್ಯೇಕ ಏನೋ ಒಂದು ಹೆಸರು ಇದೆ ಇದಕ್ಕೆ. ಏನದು ಅಲ್ವಾ? 100ಕ್ಕೆ 100. ನಾನೊಂದು ವಿಷಯ ಹೇಳ್ತೇನೆ, ನೀವು ರೆಕಾರ್ಡ್ ನೋಡಿ, ನಾನು ಬರೆದು ಕೊಡ್ತೇನೆ. ಇದಕ್ಕೆ ಈ ಆನೆಯ ಆ ಇತಿಹಾಸವನ್ನು ಹೆಸರಿಸುವಂತಹ, ಅದನ್ನು ನೆನಪಿಸುವಂತಹ ಯಾವುದೋ ಒಂದು ಹೆಸರು 100ಕ್ಕೆ 100 ಇಲ್ಲಿ ಉಂಟು. ಇದಕ್ಕೆ ತಾಗಿ ಅದು ಕೊಂಬೆಟ್ಟು. ಕೊಂಬು ಬಿದ್ದ ಜಾಗ ಅಲ್ವಾ. ವಸ್ತ್ರೇರ್ವಿಹೀನಾಭರಣ ಇಷ್ಟನಾರಿ ಮಹಾಸಮುದ್ರ ಸಮುಪೈತಿಗೂಲಂ ಸ್ಥಾನಚ್ಯುತ ಸರ್ಪನಿಬದ್ಧ ಬಾದಾಮ ನವರಮಾ ವೃಶ್ಚಿಕ ರಾಶಿಪೂರ್ವ. ಇಲ್ಲಿ ಈ ಒಂದು ಆನೆ ಬಂದ ಮಾರ್ಗ ಅಲ್ಲಿಂದಲ್ಲ, ಹೀಗೆ ಅಲ್ಲ, ಸಾಮಾನ್ಯ ಹೇಳೋದು ನಾನು ಅಲ್ಲ. ಒಂದು ಕೆಲಸ ಮಾಡುವ, ಓಯ್ ನೀವು ಜನಪದದಲ್ಲಿ ಹೇಳೋದು ಸರಿ, ಆದರೆ ಇಲ್ಲಿ ರಾಶಿಯಲ್ಲಿ ಬರಬೇಕಾಗಿಲ್ಲ ಅಲ್ವ ಮಾರ್ರೆ. ಹಾಂ ಹಾಂ ಅಲ್ಲಲ್ಲ, ಅದು ಸಂಶಯ ಬೇಡ. ಇದು ಭೂಮಿ ದೇವರದ್ದು ಹೇಳೋದಕ್ಕೆ ಸಂಶಯ ಬೇಡ, ಆಯಿತಾ. ನನಗೆ ಈಗ ಒಂದೇ ವಿಷಯ, ಈ ಅಂದರೆ ಈಗ ನೋಡಿ, ಒಂದು ಸಹಜವಾದಂತಹ ಪ್ರಶ್ನೆ ನಾವು ಮೊದಲು ನಮಗೆ ನಾವು ಹಾಕಿಕೊಳ್ಳುವ. ಈಗ ಇದನ್ನು ನಾವು ಇಷ್ಟು ಚಂದವಾಗಿ ಮಾಡಿದ್ದೇವೆ, ಮಾಡಿದ ನಮ್ಮ ಉದ್ದೇಶ ಇದರಲ್ಲಿ ಸಾಫಲ್ಯಕ್ಕೆ ಬಂದಿದ? ಈ ಸಭಾಭವನವನ್ನು ಯಾವ ಉದ್ದೇಶ ಇಟ್ಟುಕೊಂಡು ನಾವು ಮಾಡಿದ್ದೇವೆ? ಪ್ರಾಮಾಣಿಕವಾಗಿ ಮಾಡಿದ್ದೀರಿ ಯಾರಾದರೂ ಸರಿ. ನೀವು ಮಾಡಿದ ಈ ಕೆಲಸದಲ್ಲಿ, ಈ ವಿಷಯದಲ್ಲಿ ಅದು ಸಾಫಲ್ಯಕ್ಕೆ ಬಂದಿದ ಅಂತ? ನಾವು ಯಾವ ಉದ್ದೇಶ ಇಟ್ಟುಕೊಂಡು ಇದನ್ನು ಮಾಡಿದರೆ ನಮ್ಮ ದೇವಸ್ಥಾನದ ಇನ್ಕಮ್ ಅಷ್ಟು ವೃದ್ಧಿಯಾಗಿದೆ, ಹೈಯೆಸ್ಟ್ ಫಂಕ್ಷನ್ಗಳು ಆಗ್ತಿತ್ತು. ಅದು ಈಚೆಗೆ ಬಂದ ಕೆಲವು ಕಮಿಟಿಯವರು ಅದಕ್ಕೆ ತಸ್ಸಾರು ತೋರಿಸಿದ ಕಾರಣ ಅಭಿವೃದ್ಧಿ ಆಗಲಿಲ್ಲ. ಅಲ್ಲಿ ತೋಟ ಇತ್ತು, ಅಲ್ಲಿ ವ್ಯವಸ್ಥೆಗಳಿಲ್ಲ,
ಬರುವ ಭಕ್ತಾದಿಗಳಿಗೆ ಒಂದು ಕಾರ್ಯಕ್ರಮ ಹಾಕಲಿಕ್ಕೆ ನಾನು ವ್ಯವಸ್ಥೆ ಕೊಡಬೇಕು. ನಾನು ಅದನ್ನೇ ಹೇಳುವುದು, ನೀವು ಸರಿ ಅದಕ್ಕೆ ಯಾವುದು ವ್ಯವಸ್ಥೆಗಳು ಉಂಟು. ನಾನು ಬಿಡುವವರೆಗೆ ಹೈಯೆಸ್ಟ್ ಇನ್ಕಮ್ ದೇವಸ್ಥಾನದ ದಾಖಲೆ ನೋಡ್ಬೋದು. ನಾನು ಇದನ್ನು ಚಾಲೆಂಜ್ ಕೊಡ್ತೇನೆ, ದೇವಸ್ಥಾನದ ದಾಖಲೆಗಳನ್ನು ನೋಡಿ ಎಷ್ಟು ಇನ್ಕಮ್, ಎಷ್ಟು ಮದುವೆಗಳು ಇಲ್ಲಿ ಆಗ್ತದೆ, ಯಾರಿಲ್ಲ ಅಂತ ಹೇಳಿ. ಮತ್ತೆ ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಕಷ್ಟಪಟ್ಟರೆ ಹಿತಾಸಕ್ತಿಗಳು ಅಪಪ್ರಚಾರ ಮಾಡೋದು. ಆದ ಕಾರಣ ಅವರಿಗೆ ಬರುವವರಿಗೆ ವ್ಯವಸ್ಥೆ ಸಹ ಕೊಡ್ಬೇಕಲ್ಲ. ವ್ಯವಸ್ಥೆ ಕೊಡದೆ ಅಲ್ಲಿ ನೋಡ್ತಾ ಉಂಟು, ಅಲ್ಲಿ ವಾಸನೆ ಮಾಡ್ತಾ ಉಂಟು, ಅದಕ್ಕೆ ವ್ಯವಸ್ಥೆ ಕೊಡಬೇಕು ಸರಿಯಾಗಿ. ಕಾರ್ಯಗಳು ಸರಿ ಇಲ್ಲ, ನಾವು ಅದನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಬೇಕು. ಯಾವುದನ್ನು ಮಾಡಲಿಲ್ಲ ನಾವು ಇದಕ್ಕೆ ನಾನು ಮನಪೂರ್ವಕವಾಗಿ ಒಪ್ಪಿಕೊಳ್ತೇನೆ. ನನ್ನ ಅವಧಿಯಲ್ಲಿ ಹೈಯೆಸ್ಟ್ ಇನ್ಕಮ್ ಬರ್ತಿತ್ತು ಈ ದೇವಸ್ಥಾನ. ಬೇರೆ ಹಾಲ್ ಮಾತಲ್ಲ, ಬೇರೆ ಹಾಲ್ ಎಷ್ಟು ಅದು ಉತ್ತರಲ್ಲ, ಎಷ್ಟು ಸಹ ಫಂಕ್ಷನ್ ಇಲ್ಲಿ ಆಗ್ತಿತ್ತು ನೋಡು ಅಷ್ಟೇ. ಈಗ ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕಿಲ್ಲ, ಅವಕಾಶ ಇಲ್ಲ. ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸೇರಿದಲ್ಲ. ನಮ್ಮ ಹತ್ರ ಪ್ರಶ್ನೆ ಇರೋದು ತಂತ್ರಿಗಳು ಒಂದು. ಈಗ ಇನ್ನು ನನಗೆ ಗೊತ್ತಿಲ್ಲ ಇವರು ಉಲ್ಲೇಖ ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಪ್ರಶ್ನೆ ಇಟ್ಟಿದ್ದು ಈ ಹಿಂದೆಯಿಂದ ಇದು ದೇವರಿಗೆ ಅಡಚಣೆ ಆಗ್ತದೆ, ಇದನ್ನು ತೆಗಿಬೇಕಾ ಬೇಡವಾ? ಅದಕ್ಕೆ ನಾವು ಈ ಹಿಂದೆ ಒಂದು ಪ್ರಶ್ನೆ ಎಲ್ಲ ಇಟ್ಟು ಅದರಲ್ಲೆಲ್ಲ ಕೆಲವು ಅಂಶಗಳು ಬಂದಿದೆ, ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ದೇವರಿಗೆ ಸಮಾನ ಆಗೋದಿದ್ರೆ ತೆಗಿಬೇಕು ಅಂತ ಹೇಳಿದ್ರೆ ತೆಗೆಯುವಂಥದ್ದು, ಇಲ್ಲ ಇರಬಹುದು ಅಂತ ಹೇಳಿದ್ರೆ ಇರುವಂಥದ್ದು. ಯಾಕಂದರೆ ಇನ್ನೂ ನಾವು ಇದನ್ನು ಇನ್ನೂ ಇಟ್ಕೊಂಡ್ರೆ ನಾನು ಅಭಿವೃದ್ಧಿ ಮಾಡಬೇಕು, ಇನ್ನೂ ಇದಕ್ಕೆ ಒಂದು 2-3 ಕೋಟಿ ಹಾಕಬೇಕು. ಈಗಲೇ ಯಾವುದೇ ಕಾರ್ಯಕ್ರಮಗಳಿಲ್ಲ ಆಗದ್ರಿಂದ ದೇವರಿಗೆ ಇದು ಇರೋದು ಸಮಾಧಾನ ಅಂತ ಹೇಳಿದರೆ ನಮ್ದು ಏನು ತೆಗಿಬೇಕು ಅಂತ ನಮಗೆ ಏನಿಲ್ಲ. ಸೊ ನಾವು ಚರ್ಚೆ ಮಾಡಿಕೊಂಡು ಈ ಪ್ರಶ್ನೆ ಎಲ್ಲೆಲ್ಲಿ ಹೋಗಿ ಇನ್ನು ಅದಕ್ಕೆ ರೂಪರೇಖೆಗಳು ಬರೋದು ಬೇಡ. ಜಾಸ್ತಿ ಪ್ರಶ್ನೆಗಳು ಎದುರುಗಡೆಯಿಂದ ಕೇಳುವಂಥದ್ದು ಅವರ ವಿಚಾರಗಳು ಒಂದ್ಸಲ ಮಂಡಿಸಿದ್ರೆ ಸಾಕು. ಇನ್ನು ಹೋಗ್ತಾ ಇಲ್ಲೆಲ್ಲಿ ಚರ್ಚೆ ಆಗಿ ಅದು ಆಗುವಂಥ ಪರಿಸ್ಥಿತಿಗಳು ಬೇಡ. ನಮ್ಮ ಪ್ರಶ್ನೆ ಒಂದೇ, ಮಾಲಿಂಗೇಶ್ವರನಿಗೆ ಈ ಜಾಗವನ್ನು ಉಳಿಸ್ಕೊಳ್ಳೋದಿದ್ರು ನಮ್ದು ಏನು ಅಭ್ಯಂತರಗಳಿಲ್ಲ. ಮಾಲಿಂಗೇಶ್ವರನಿಗೆ ತೊಂದರೆ ಆಗಿದ್ರೆ ತೆಗೆಯೋದ್ರಲ್ಲೂ ಇದರಲ್ಲಿ ನಮ್ಮಲ್ಲಿ ಅಭ್ಯಂತರಗಳು ಇಲ್ಲ. ನಾವೀಗ ಅಭಿವೃದ್ಧಿಗೆ ಹೊರಟಿದ್ದೇವೆ, ನಮಗೆ ನಿಖರವಾದ ಒಂದು ಮಾಲಿಂಗೇಶ್ವರನ ವಿಚಾರ ಏನು ಈ ಬಿಲ್ಡಿಂಗ್ ಬಗ್ಗೆ ಅಂತ ನಮಗೆ ಒಂದು ಮಾಹಿತಿ, ನಿಖರ ಮಾಹಿತಿ ಬೇಕು. ನಾವು ಹಿಂದಿನ ತುಂಬದನ್ನು ಕಳೆ ಹಾಕಿ ಪುನಃ ಅದಕ್ಕೆ ಅದರ ಹಿಂದೆ ಹೋಗುವಂಥ ತುಂಬ ಪ್ರಶ್ನೆಗಳಾಗಿದೆ, ಪರಿಹಾರಗಳಾಗಿದೆ, ಎಲ್ಲ ಆಗಿದೆ. ಇಲ್ಲಿ ಪಕ್ಕದ್ದು ನಾಗದ್ದು ತೆಗಿಬೇಕು ಅಂತ ಆಗಿದೆ, ಮೂಲ ನಾಗನ್ ಮಾಡಬೇಕು ಅಂತ ಆಗಿದೆ, ಅಯ್ಯಪ್ಪ ಮಂದಿರ ತೆಗಿಬೇಕು ಅಂತ ಆಗಿದೆ, ಅಲ್ಲಿ ಅಯ್ಯಪ್ಪ ಮಂದಿರ ಮೊದಲು ಅರ್ಧ ಕಟ್ಟಿದೆ ಅಲ್ಲಿಗೆ ಮಾಡಬೇಕು ಅಂತ ಆಗಿದೆ. ಅದೆಲ್ಲ ಆಲ್ರೆಡಿ ನಾವು ಆಗಲೇ ಡಿಸ್ಕಸ್. ಈಗ ಇದರ ಬಗ್ಗೆ ಏನು, ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ಒಂದು ನಿರ್ಧಾರ. ಅದಕ್ಕೋಸ್ಕರ ನಾವು ಈಗ ರಾಶಿ ಇಟ್ಟದ್ದು, ಈಗ ಅವರೊಂದು ವೀಳ್ಯ ಕೊಡುವ ಒಂದು ಸಂಕಲ್ಪ ಮಾಡಿ ಕೊಟ್ಟರು. ಈ ಭೂಮಿ ಅಂದರೆ ಈ ಒಂದು ವ್ಯವಸ್ಥೆ ಮತ್ತು ಅಯ್ಯಪ್ಪ ಮಂದಿರ ಇದೆಲ್ಲ ವಿಷಯದಲ್ಲಿ ಒಂದು ಜಿಜ್ಞಾಸೆ ಉಂಟು, ತೆಗಿಬೇಕು ತೆಗಿಬಾರದು. ಆ ವಿಷಯಕ್ಕೆ ಒಂದು ರಾಶಿ ಇಟ್ಟಾಗ ನಮಗೆ ವೃಶ್ಚಿಕ ರಾಶಿ ಅಂತ ಬಂದಿರುವುದರಿಂದ ನಾವು ಮೊದಲು ಹೇಳಿದಂತಹ, ಯಾಕಂದರೆ 2 ವಿಷಯ ಉಂಟು. ಈಗ ತೆಗಿಬೇಕು ತೆಗಿಬಾರದು. ತೆಗಿಬೇಕು ಅಂತ ಹೇಳಿದರೆ ಒಂದು ಕ್ವಶನ್ ಇದೆ ಅಲ್ಲ, ಹಾಗಲ್ಲ, 2 ಕ್ವಶನ್ ಅಲ್ಲ, ಹಾಗಲ್ಲ ಅಲ್ಲ, ಅದೇ ಈಗ ಒಂದು ತೆಗಿಬೇಕು ಮತ್ತೆ ಒಂದು ತೆಗಿಬಾರದು, 2ಕ್ಕೂ ಆಪ್ಷನ್ ಉಂಟು ಇಲ್ಲಿ ಅಲ್ವಾ? ಈಗ ಅವರು ಹೇಳುವ ಹಾಗೆ ಯಾವುದಾದರೂ ಕೂಡ ದೇವರಿಗೆ ಹಿತ ಅಂತ ಹಾಕಿದರೆ ಯಾವುದಾದ್ರೂ ಸರಿಯೇ ಅಲ್ವಾ? ತೆಗೆಯುವುದಾದರೂ ಸರಿಯೇ ಅಥವಾ ಇಟ್ಕೊಳ್ಳೋದಾದರೂ ಸರಿ, ದೇವಹಿತ ಆದರೆ ಸರಿ ಅಂತ ಅಲ್ವಾ? ಹೀಗೆ ನಾವು ರಾಶಿ ಇಟ್ಟಾಗ ಒಂದು ಕ್ವಶನ್ ಬರ್ತದೆ ಏನು ಕೇಳಿದರೆ, ಇಟ್ಟುಕೊಳ್ಳೋದು ಅಂತಾಗಿದ್ದರೆ ಸಮಸ್ಯೆ ಇಲ್ಲ ಅಲ್ವಾ? ಹಾಗಾದರೆ ಇಲ್ಲಿ ಇರುವಂತಹದ್ದು ದೇವರಿಗೆ ತೃಪ್ತಿಯೋ ಅತೃಪ್ತಿಯೋ ಅಂತ ನಾವು ಮೊದಲಿಗೆ ಕಾಣಬೇಕೀಗ ಅಲ್ವಾ? ಹಾಗೆ ನಾವು ಕಾಣುವಾಗ ನಾವು ಅವಾಗ ಹೇಳ್ತೀವಿ ಚಿಕಿತ್ಸಾವಿದೋ ದುಶ್ಚಿಕಿತ್ಸಾ ಭವಂತಿ, ಇದೇನೋ ಚಿಕಿತ್ಸೆ ಮಾಡಲಿಕ್ಕೆ ಹೋದದ್ದು ದುಶ್ಚಿಕಿತ್ಸೆಯಾಗಿದೆ ಅಂತ ನಮಗೆ ಕಂಡು ಬಂತು. ಅದಕ್ಕೆ ಕಾರಣ ಏನು ಅಂತ ನಾವು ವಿಮರ್ಶೆ ಮಾಡುವಾಗ ದೇವರಿಗೆ ಸಂಬಂಧಪಟ್ಟ ಒಂದು ಭೂಮಿ ಅಂತ ಆಯಿತು ಅಲ್ವಾ? ಯಾವ ಭೂಮಿಗಳಿದ್ರೆ ಪಶು ಗಜತುರಂಗಾಧಿಕಾನ ವಿನಾಶ ಅಂದರೆ ಏನೋ ಒಂದು ಆನೆಗೆ ಸಂಬಂಧಪಟ್ಟಂತಹ ಆನೆ ನಾಶ ಆಗಿ ಹೋದಂತಹ ಯಾವುದೋ ಒಂದು ಸಂಗತಿ ಇಲ್ಲಿ ಇದ್ದು, ಆ ಒಂದು ಸಂಗತಿಗೋಸ್ಕರವಾಗಿಯೇ ಇವತ್ತು ಶಕುನವೂ ಕೂಡ ಇದೆ. ನಿಮ್ಮಲ್ಲಿ ಆಗ್ತದೋ ನಿತ್ಯ ಆಗ್ತದೋ ಇಲ್ವೋ ನನಗೊತ್ತಿಲ್ಲ. ನಾನು ದೇವಸ್ಥಾನಕ್ಕೆ ಬರುವಾಗ ನಾನು ಮೊದಲು ಕೇಳಿದ ಪ್ರಶ್ನೆ, ಇದೇನು ಇಷ್ಟು ಹೊಗೆ, ಈ ದೇವಸ್ಥಾನದಲ್ಲಿ ಇಷ್ಟು ಹೊಗೆ ಯಾಕೆ ಅಂತ ಕೇಳಿದಾಗ ನನಗೆ ಅವರು ಉತ್ತರಿಸಿದ್ದು, ಇಲ್ಲಿ ಒಂದು ಗಣಪತಿ ಹೋಮ ಆಗ್ತಾ ಉಂಟು ಮಾರ್ರೆ, ಅದರದ್ದು ಹೊಗೆ ಪೂರ್ಣ ಆಗಿದೆ ಅಂತ ಹೇಳಿದರು ಅಲ್ವಾ? ನಾವು ಬರೋದೊಂದು 15 ನಿಮಿಷ ಇನ್ನೂ ಲೇಟ್ ಆಗ್ತಿದ್ದರೆ ಗಣಹೋಮ ಮುಕ್ತ ಆಗ್ತಿತ್ತು. ನಾವು ಬರೋದು ಒಂದು 20 ನಿಮಿಷ ಬೇಗ ಬರ್ತಿದ್ದಿದ್ರೆ
ಗಣಹೋಮ ಶುರುವಾಗದೇ ಇರ್ತಿತ್ತು. ನಾನು ಹೇಳೋದು ಗೊತ್ತಾಯ್ತಾ? ಹಾಗಾದರೆ ನಮಗೆ ಒಂದು ಬರುವಾಗ ಇಲ್ಲಿ ಮೊದಲು ನಮಗೆ ಕಂಡ ಒಂದು ಸಾಧನ ಯಾವುದು ಕೇಳಿದರೆ ಗಣಪತಿ ಹೋಮದ ಒಂದು ಹೊಗೆ ಇದ್ದು ನಮಗೇನು ಉಪದ್ರ ಆಗಲಿಲ್ಲ. ಆದರೆ ಒಮ್ಮೆ ಕೇಳುವ ರೀತಿಯಲ್ಲಿ ಹೊಗೆ ಇತ್ತು. ಇದು ಇಷ್ಟು ಹೊಗೆ ಯಾವುದರದ್ದು? ಗಣಪತಿ ಹೋಮ. ಹಾಗಾದರೆ ಏನಾಯಿತು? ದೈವಜ್ಞಂ ದೈವವತ್ ಶಕುನ ಆಯಿತು. ದೈವಜ್ಞಂ ದೈವವತ್ ಪಶ್ಯೇತ ನಾವಮನ್ಯೇತ ಕರ್ಹಿಚಿತ್. ಈಶ್ವರ ದೇವರ ಒಂದು ಆವಿರ್ಭಾವದ ಸಮಯದಲ್ಲಿ ಬಂದಿರತಕ್ಕಂತಹ ಏನು ಗಣಪತಿ ಎಂದು ಹೇಳಿದಾಗ ನಮಗೆ ಆನೆಯ ನೆನಪಾಗುತ್ತೆ ಅಲ್ವಾ? ಆನೆ ಒಂದೊಂದು ಸಂಗತಿಯಿಂದ ನೀವೇನು ಇತಿಹಾಸ ಹೇಳ್ತಾ ಇದ್ದೀರಾ, ಆ ಆನೆಗೂ ಈ ಭೂಮಿಗೂ ಆ ಕಾಲಘಟ್ಟದಲ್ಲಿ ಅವಿನಾಭಾವವಾಗಿರತಕ್ಕಂತಹ ಸಂಬಂಧ 100ಕ್ಕೆ 100 ಇವತ್ತು ನಾನು ಒಂದು ಹೇಳ್ತೇನೆ, ನೀವು ಅದನ್ನು ಬರೆದಿಟ್ಟುಕೊಳ್ಳಿ. ಈ ಭೂಮಿಗೆ ಒಂದು ಹೆಸರುಂಟು, ಈ ಗದ್ದೆಗೆ. ಆ ಹೆಸರಿನಲ್ಲಿ ನಿಮ್ಮ ಆನೆಯ ಆ ಇತಿಹಾಸವನ್ನು ನೆನಪಿಸುವಂತಹ ಹೆಸರಾಗಿರ್ತದೆ ಅದು. ಅದಕ್ಕೋಸ್ಕರವಾಗಿ ವಾರ್ಷಿಕವಾಗಿ ಏನೋ ಹಿಂದೆ ಇಲ್ಲಿಗೆ ಬಂದು ಇಲ್ಲಿ ಒಂದು ಗದ್ದೆಯಲ್ಲಿ ಏನದು ಅಂತ ತೆನೆಯನ್ನು ತಗೊಂಡು ಹೋಗುವಂತಹ ಪದ್ಧತಿಯು, ಅಥವಾ ಇಲ್ಲಿ ಬಂದು ಏನೋ ಒಂದು ಪ್ರಾರ್ಥನೆ ಮಾಡಿ ಹೋಗುವ ಪದ್ಧತಿಯು, ಅನಾದಿಯಲ್ಲಿ ಯಾವುದೋ ಒಂದು ಪದ್ಧತಿ ಎನ್ನತಕ್ಕಂತಹದ್ದು ಇದ್ದು ಅದು ನಾಶಾವಸ್ಥೆಗೆ ಹೋಗಿದೆ. ಅದು ಕಟ್ಟಿದ ನಂತರ ಅಂತ ಅರ್ಥ ಅಲ್ಲ, ಅದು ಅನಾದಿಯಲ್ಲಿ ನಾಶಾವಸ್ಥೆಗೆ ಹೋಗಿದೆ. ಈಗ ನೋಡಿ, ಇದೆಲ್ಲ ನಾವು ವಿಮರ್ಶೆ ಮಾಡೋದು ಯಾಕೆ ಅಂತ ಕೇಳಿದರೆ, ಸುಮ್ಮನೆ ನೀವು ಇದನ್ನು ತೆಗೀರಿ, ಸುಮ್ಮನೆ ನೀವು ಇದನ್ನು ಇಟ್ಟುಕೊಳ್ಳಿ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ನಾವು ಏನು ಹೇಳ್ತಾ ಇದ್ದೇವೆ ಆ ಹೇಳುವಂಥ ಸಂಗತಿಗೆ ನಾವು ಒಂದಷ್ಟು ಪೂರಕಾಂಶಗಳನ್ನು ಇಟ್ಟುಕೊಂಡು ನಾವು ಹೇಳಬೇಕಾಗ್ತದೆ. ಹೌದಾ ಅಲ್ವಾ? ನೋಡಿ, ಇಲ್ಲಿ ಯಾರೂ ಕೂಡ ಇಲ್ಲಿ ನಾವು ಹೇಳುವಂಥ ಸಂಗತಿಗಳನ್ನು ಬ್ಲೈಂಡಾಗಿ ಒಪ್ಪಿಕೊಳ್ಬೇಕಾಗಿಲ್ಲ. ಹೌದಾ ಅಲ್ವಾ? ನಮಗೆ ಗ್ರಹಸ್ಥಿತಿಯೇ ಪ್ರಮಾಣ. ಈ ರಾಶಿ ಬಂತು, ಈ ರಾಶಿಗೆ ಒಂದು ಪ್ರತ್ಯೇಕವಾಗಿರತಕ್ಕಂತಹ ಸಾಧನ ಇದೆ, ಶ್ಲೋಕ ಇದೆ, ಗ್ರಹಸ್ಥಿತಿ ಇದೆ. ಅದನ್ನು ಇಟ್ಟುಕೊಂಡು ನಾವಿಲ್ಲಿ ಫಲ ಹೇಳುವಂತಹದ್ದು. ಅದರಿಂದಾಗಿ ಈಗ ನಾನು ಹೇಳ್ತಾ ಇರುವಂತಹದ್ದು ಭಾವಾಧಿಪತಿ ಮತ್ತು ಅದು ಒಂದು ರಾಶಿಯ ಸ್ವಭಾವವೂ ಕೂಡ ಜನಕ ಗುರು ವಿಯುಕ್ತ ಶೈಶವೀ ವ್ಯಾತಿತಶ್ಚ ನರಪದಿಗುಲ ಪೂಜ್ಯ ಪಿಂಗಲಕ್ರ ಉರಚೇಷ್ಟ ಜಶ ಕುಳಿಶಕಾಂಕ ಚನ್ನಪಾಪ ಅಳಿಜಾತಃ ಅಂತ. ಈಗ ನಾನು ಹೇಳ್ತಾ ಇರೋದು, ಈ ಒಂದು ವ್ಯವಸ್ಥೆಯಲ್ಲಿ ಈಶ್ವರ ದೇವರು ಈ ಭಾವದಲ್ಲಿ ಬಂದು ಕೊಡುವಂತಹ ಫಲ ಅದು ಒಳ್ಳೆಯದು. ಕ್ರೂರ ಸಾಹಸಿಕ ವಿಸರ್ಜಿತ ಧನ. ಏನು ಹೇಳ್ತಾ ಇದ್ದಾರೆ ದೇವರು? ಇಲ್ಲಿ ನೀವು ರಾಶಿ ಇಟ್ಟಿದ್ದೀರಲ್ವಾ, ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಸಭಾಗೃಹದಲ್ಲಿ ನೀವು ಹೇಳಿದ್ರಿ ಸಭಾಗೃಹದಿಂದ ದೇವಸ್ಥಾನಕ್ಕೆ ಬೇಕಾದಷ್ಟು ನಮಗೆ ಸಂಪತ್ತುಗಳು ಬರ್ತದೆ ಅಂತ ಹೇಳಿದಿರಲ್ವಾ. ಈಶ್ವರ ದೇವರ ಹತ್ರ ಕೇಳಿದರೆ ಈಶ್ವರ ದೇವರು ಏನು ಹೇಳ್ತಾರೆ ಗೊತ್ತಾ? ಕ್ರೂರ ಸಾಹಸಿಕ ವಿಸರ್ಜಿತ ಧನ ಅಂದರೆ ಏನು ಹೇಳಿ? ವಿಸರ್ಜಿತ ಧನ ಅಂತ ಕೇಳಿದರೆ ಧನ ಸಂಪತ್ತು ಉಂಟು ಸ್ವಾಮಿ, ನೀವು ಸಂಪತ್ತು ನನಗಿಲ್ಲಿಂದ ತಂದು ಕೊಡ್ತಾ ಇದ್ದೀರಾ. ಈಶ್ವರ ದೇವರು ಹೇಳ್ತಾ ಇದ್ದಾರೆ ಆ ಸಂಪತ್ತು ವಿಸರ್ಜಿತ ಧನ, ನಾನು ವಿಷಗಂಟ, ನನಗೇ ದೊಡ್ಡ ವಿಷ ಆಗಿ ಪರಿಣಾಮ ಆಗ್ತಾ ಉಂಟು. ವಿಸರ್ಜಿತ ಧನ ಶಾಸ್ತ್ರ ಅಂತಕಃ ಅಳಿಸ್ಥಿತೆ. ನೋಡಿ, ಇವತ್ತು ಈ ಒಂದು ವೃಶ್ಚಿಕ ಮಾಸದಲ್ಲಿ ಪ್ರಶ್ನೆ ಆಗಬೇಕು, ನಮ್ಮ ಸಂಕಲ್ಪ ಅಲ್ಲ. ವೃಶ್ಚಿಕ ಆರೂಢವಾಗಿ ಬರಬೇಕು, ನಮ್ಮ ಸಂಕಲ್ಪ ಅಲ್ಲ. ಹೌದಾ ಅಲ್ವಾ? ಹೀಗಿರುವಾಗ ಕ್ರೂರ ಸಾಹಸಿಕ ವಿಸರ್ಜಿತ ಧನ ಶಾಸ್ತ್ರಾಂತಕಃ ಅಳಿಸ್ಥಿತೆ. ಸಂಪತ್ತು ಬರ್ತದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ನೀವು ಹೇಳಿದ ಹಾಗೆ ಹಿಂದೆ ನೀವು ಸಂಪತ್ತು ಅಲ್ಲಿ ಬಂದಿರಬಹುದು, ಈಗ ಏನೋ ಪ್ರಾಕ್ಟಿಕಲ್ ಏನು ಬೇಕಾದರೆ ಇರಲಿ. ಆದರೆ ಈಶ್ವರ ದೇವರು ಯಾಕೆ ಹೀಗೆ ಹೇಳಬೇಕು ಅಂತ ನಿಮಗೆ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ನಿಮಗೆ ನಾನು ಶ್ಲೋಕವನ್ನು ಹೇಳುವಾಗ ಆ ಶಬ್ದದ ಅರ್ಥ ಸಾಮಾನ್ಯವಾಗಿ ಆಗ್ತದೆ. ವಿಸರ್ಜಿತ ಧನ ಎನ್ನುವ ಶಬ್ದಕ್ಕೆ ಬೇರೆ ಏನಾದರೂ ಅರ್ಥ ಉಂಟಾ? ಇಲ್ಲ. ಅದು ದೇವರಿಗೆ ಏನಾಗಿದೆ, ಇವತ್ತು ಸಂಪತ್ತು ಬಂದರೂ ಕೂಡ ನನಗೆ ಅದು ವಿಷದ ರೀತಿಯಲ್ಲಿ ಪರಿಣಾಮ ಬರ್ತಾ ಇದೆ. ಇಲ್ಲಿಂದ ಬರುವಂತಹ ಸಾಂಪತ್ತಿಕವಾಗಿರುವಂತಹ ವಿಷಯಗಳು ಅದು ವಿಸರ್ಜಿತವಾಗಿದೆ ಎನ್ನುವಂಥ ಮಾತು ದೇವರಲ್ಲಿ ಹೇಳುವುದರಿಂದ ಇದು ಒಂದು ಒಳ್ಳೆಯ ಒಂದು ಅನುಕೂಲದಲ್ಲಿ ನಮಗೆ ಇದು ಕಾಣಿಸ್ತಾ ಇಲ್ಲ. ನೋಡಿ, ನಾವು ಹಿಂದಿನ ಈ ವ್ಯವಸ್ಥೆಯವರು ಕಟ್ಟಿದ್ದು ಅವರ ಶ್ರಮ, ಇಲ್ಲಿ 1000 ಜನರು ಕೊಟ್ಟಂತಹ ಸಂಪತ್ತಿದೆ. ಇದರಲ್ಲಿ ಯಾವ ಒಂದು ತಕರಾರು ಕೂಡ ಇಲ್ಲ. ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ಮಾತಾಡುವಂತಹದ್ದು ಬೇರೆ. ಈ ಪ್ರಶ್ನೆಯ ಮನೆಯನ್ನು ಬದಿಗಡೆ ಇಟ್ಟು ನಾವು
ಕೆಳಗಡೆ ಬಂದು ಕೂತು ನಿಮ್ಮ ಹತ್ರ ಒಂದು ಮಾತಾಡುವಾಗ ಪ್ರಾಕ್ಟಿಕಲ್ ನಮಗೆ ಎದುರು ಬರ್ತದೆ, ಹೌದಾ ಅಲ್ವಾ? ಇಷ್ಟು ದೊಡ್ಡದು ಹೇಗೆ ಮಾರ್ರೆ ತೆಗೆಯುವುದು, ಇದನ್ನು ಜಸ್ಟ್ ಇಸ್ ನಾಟ್ ಪ್ರಾಕ್ಟಿಕಲ್, ಅದೆಲ್ಲ ಸರಿ. ಆದರೆ ನಾವು ಇಲ್ಲಿ ಕೂತಾಗ ಇಲ್ಲಿ ಗ್ರಹಸ್ಥಿತಿಯನ್ನೇ ನಾವು ಆಧಾರವಾಗಿಟ್ಟುಕೊಂಡು ಹೇಳಬೇಕಷ್ಟೇ ಹೊರತು ಪ್ರಾಕ್ಟಿಕಲ್ ಎನ್ನುವಂತಹದ್ದು ಇಲ್ಲಿ ನಮಗೆ ಹೇಳಲಿಕ್ಕಾಗಲಿಕ್ಕಿಲ್ಲ. ನಾನು ಹೇಳಿದ್ದು ಗೊತ್ತಾಯ್ತಲ್ವ? ಅದರಿಂದಾಗಿ ಇದರಲ್ಲಿ ಒಂದು ಈ ಬಾಧಕಾದೀಶ್ವರ ಸಂತಹ ಯದಿ ಸೂರ್ಯಾಧಿಖೇಚರಾಹ ದೇವತಾನಾಂ ನಿಜೋಕ್ತಾನಾಂ ಪೀಡಾಂ ಬ್ರೂಯು ಅನಿಷ್ಟಗಾಹ. ಈ ಬಾಧಕಾಧಿಪತಿಯಾಗಿರ್ತಕ್ಕಂತಹ ಇಲ್ಲಿಗ ನಾಗ ಉಂಟಾ? ಇಲ್ಲಿಗ ಉಂಟಾ? ಇದು ಮಾತ್ರ ಇದು ಆ್ಯಕ್ಚುಲಿ ಇಲ್ಲಿ ಇರಲಿಲ್ವಾ ಅಂತ ಈ ನಾಗ? ಅಲ್ಲ, ಇಲ್ಲಿ ಇರಲಿಲ್ಲ ಅಂತ. ಯಾಕಂದರೆ ಚತುರ್ಥದಲ್ಲಿ ರಾಹು ಮತ್ತು ಮಾಂದ್ಯ ಯೋಗ ಬಂದರೆ ರಾಹು ಮಾಂದಿಯುತಃ ತದಸ್ತನ ಮಮಾಪತ್ಯಸ್ಥಿತೋ ವಾ ಯದಿ ಪ್ರಷ್ಟು ಸ್ಯಾತ್ ಫಣಿಬಾಧನಂ. ಈ ವಿಷಯಕ್ಕೆ ಒಂದು ಸರ್ಪಬಾಧೆ ಎನ್ನುವಂತಹದ್ದು ಕೂಡ ಕಾಣ್ತಾ ಇದೆ. ಸರ್ಪನಿಗೂ ಒಂದು ಅನುಕೂಲ ಸ್ಥಿತಿ ಎನ್ನುವಂತಹದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಮಾಂದ್ಯ ಯೋಗ ಬಂದರೆ ಏನೋ ನಾಗನೂ ಕೂಡ ಮೈಲಿಗೆಗಳೆಲ್ಲ ಈ ಒಂದು ಉದ್ದೇಶಿತ ಕರ್ಮದಲ್ಲಿ ನಾಗನೂ ಮೈಲಿಗೆಗಳೆಲ್ಲ ಆಗ್ತಾ ಇರುವಂತಹ ಲಕ್ಷಣ ನಮಗೆ ಇಲ್ಲಿ ಕಾಣ್ತದೆ ಮಾತ್ರ. ಈ ಸಭಾಭವನದ ವಿಚಾರದಲ್ಲಿ ಏನಂತ ಹೇಳಿದ್ರೆ, ದೇವಸ್ಥಾನದ ಪೂರ್ವದಲ್ಲಿ ಗಣಪತಿ ದೇವಸ್ಥಾನವೇ ಇದ್ದದ್ದು, ಗಣಪತಿ ಗುಡಿ ನಮಸ್ಕಾರ ಮಂಟಪ ಇದ್ದದ್ದು. ಮಹಾರಾಜರು ಮತ್ತೆ ನಡೆದಂತ ಇತಿಹಾಸದಲ್ಲಿ ದೇವಸ್ಥಾನವನ್ನು ಕಟ್ಟಿಕೊಟ್ಟರು. ಆ ನಂತರ ದೇವಸ್ಥಾನದ ಎದುರು ಭಾಗದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟ ಸ್ಮಶಾನ ಇತ್ತು. ಆ ಸ್ಮಶಾನ ದೇವಸ್ಥಾನದ ಕಾಶಿಯ ನಂತರ ಈ ಜಾಗದಲ್ಲಿ ಮಾತ್ರ ಇದೆ ಅಂತ ಕಂಡುಬರ್ತದೆ. ಸಭಾಭವನ ಸ್ಥಾಪನೆ ಆದ ನಂತರ ಅದು ಎತ್ತರ ಆದಾಗ ಅದು ಸ್ವಲ್ಪ ಅಡ್ಡ ಆಗ್ತದೆ ಅಂತ ಕಂಡು ಬಂದಿದೆ. ಅದಕ್ಕೋಸ್ಕರ ಕಾಮಗಾರಿಗಳು ಅಪೂರ್ಣ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಸವಲತ್ತು ಕೊಡುವುದಿಲ್ಲ, ಉಪಯೋಗ ಆಗುವುದಿಲ್ಲ. ಹಾಗೆ ಬಳಕೆ ಮಾಡಬೇಕು ಅಂತ ಹೇಳುವಾಗ ಕಳೆದ ಸತ್ಯ ಪ್ರಶ್ನೆಯಲ್ಲಿ ಇದಕ್ಕೆ ಸ್ವಲ್ಪ ಸುಧಾರಣೆಗಳನ್ನು ಮಾಡಿದ್ರು. ಆದರೂ ಕೂಡ ಅದು ಅವರ ಅವಧಿ ಮುಗಿದು ಅದಕ್ಕೆ ಬಂದೆ. ಈಗ ಹೊಸ ಸಮಿತಿಯವರು ಪ್ರತಿ 3 ವರ್ಷಕ್ಕೆ ಬಂದಾಗ ಹೆಚ್ಚು ಕೆಲಸಗಳು ಅವರಿಂದ ಆಗುವುದಿಲ್ಲ 3 ವರ್ಷದಲ್ಲಿ. ಅದಕ್ಕೋಸ್ಕರ ಅಪೂರ್ಣ ಆಗ್ತದೆ. ಇನ್ನೊಂದು ಸಮಿತಿಯವರು ಇನ್ನೊಂದು ಮಾಡ್ತಾರೆ. ಅದಕ್ಕೋಸ್ಕರ ಈ ಬಾರಿಯ ಸಮಿತಿಯವರೇನು ಆರಂಭದಲ್ಲೇ ನಾವು ಈ ಚಿಂತನೆಗಳನ್ನು ಮಾಡಿದಾಗ ಇದನ್ನು ಈಗ ತಿನ್ನೋದಾರ ಕ್ರಮ ಕೆಲಸ ಮಾಡುವಾಗ ಕಟ್ಟಡವನ್ನು ಏನ್ ಮಾಡೋದು, ತೆಗೆಯೋದಾ ಬಿಡುವುದಾ, ಇದನ್ನ ಸ್ವಲ್ಪ ಸುಧಾರಣೆ ಮಾಡಿ ಚಿಕಿತ್ಸೆಯನ್ನು ಕೊಟ್ಟ ಹೇಳಿದಂಗೆ ಎತ್ತರವನ್ನು ತಗ್ಗಿಸುವಂತಹ ಕಿಟ್ಟುಗಳನ್ನು ಬದಲಿಸುವ ಕೆಲಸ ಮಾಡಿ ದೇವರಿಗೆ ಬೇಕು ಅಂತಿದ್ರೆ ಖಂಡಿತವಾಗಿ ನಮಗೂ ಬೇಕು, ದೇವರಿಗೆ ಇದು ಬೇಡ ಅಂತಿದ್ರೆ ನಮಗೂ ಬೇಡ. ಈಗ 2 ಸಲ ಪ್ರಶ್ನೆಯಲ್ಲಿ ಬಂತು. ಆದರೆ ಪರಿಹಾರ ಅಂತೇಳುವಂಥ ವಿಷಯ ಬಂದರೂ ಕೂಡ ಜನರ ಒಂದು ಅಭಿಪ್ರಾಯ, ಅಂದರೆ ಜನರ ಒಂದು ಅಭಿಪ್ರಾಯ ಕೂಡ ಶಿಲ್ಪಿಗಳು ಹೇಳುವಾಗ ಅಥವಾ ದೈವಜ್ಞರು ಹೇಳುವಾಗಲೂ ಅದನ್ನೇ ಹೇಳ್ತಾರೆ. ಅಂದರೆ ಜನಮನ ಅಂತೇಳಿ ಹೇಳಿದರೆ ಅದು ದೇವರ ಒಂದು ಇಚ್ಛೆ ಅಂತೇಳುವಂಥದ್ದು ಕೂಡ. ಸೊ ಹಾಗಾಗಿ ಇದು ಎಷ್ಟೋ ಸಮಯದಿಂದ ಈ ಒಂದು ಜಿಜ್ಞಾಸೆಯಲ್ಲಿ ನೀವೀಗ ಹೇಳಿದ ಹಾಗೆ ಅದು ಇಡಬೇಕು ತೆಗಿಬೇಕು ಅಂತೇಳುವಂಥದ್ದು ಹೋಗ್ತಾ ಇದೆ. ಎಲ್ಲರ ಅಭಿಪ್ರಾಯ ಏನು ಅಂತೇಳಿ ಹೇಳಿದರೆ ದೇವರ ಇಚ್ಛೆ, ಅಂದರೆ ಮುಂದೆ ಈಗ ಇಲ್ಲಿ ಏನಾಗಬೇಕು ಅಂತೇಳಿ ಹೇಳಿದರೆ ಇವತ್ತು ಮಾಡಿದ ಚಿಂತನೆಯಿಂದ ಇದನ್ನು ಇಡ್ಬೋದು, ಇದನ್ನು ತೆಗಿಬೋದು. ಕ್ಷೇತ್ರೇಶ ಅಂತೇಳಿ ನಾವು ಹೇಳ್ತೇವೆ. ಅಧ್ಯಕ್ಷರು ಅಂತೇಳಿ ಹೇಳಿದರೆ ಕ್ಷೇತ್ರೇಶ ಅಂತ ಹೇಳಿದರೆ ಅಂದರೆ ಅಧ್ಯಕ್ಷರು ಇಲ್ಲಿನ ಇದಕ್ಕೆ ಏನಿದ್ದಾರೆ ಅವರು ತಕ್ಕೊಂಡ ನಿರ್ಧಾರ, ಬಾಕಿಯವರು ಒಪ್ಪಿಕೊಳ್ಳಬೇಕು ಅಂತ ಹೇಳುವಂಥದ್ದು ಒಂದು ಜನಜನಿತ. ಈಗ ಅಲ್ಲಿಗೆ ಅವರು ಯಾರನ್ನು ಹೇಳಬೇಕು ಅಂತೇಳಿ ಹೇಳಿದರೆ ತಾವು ಹೇಳಿದ್ದನ್ನು, ಅಂದರೆ ಯಾರು ದೈವಜ್ಞರು ಇರ್ತಾರೆ ಅವರು ಹೇಳಿದ್ದನ್ನು ನಾವು ಕೇಳಬೇಕಾದಂಥದ್ದು. ಇವತ್ತೀಗ ನಾವು ಇಲ್ಲಿ ಪ್ರಶ್ನೆಗೆ ಬಂದಿದ್ದೇವೆ. ನಮ್ಮ ಪ್ರಶ್ನೆಯಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ದೇವರಿಗೆ ಇಚ್ಛೆ ಇರಬೇಕು. ಅದನ್ನು ತೆಗೆದ ನಂತರ ಕೂಡ ನಾಳೆ ಮುಂದಿನ ಪ್ರಶ್ನೆಗಳಲ್ಲಿ ಬರುವಾಗ ನಮಗೆ ತೊಂದರೆ ಬರಬಾರ್ದು. ಅಂದರೆ ದೇವಸ್ಥಾನಕ್ಕಾಗಲಿ ಭಕ್ತರಿಗಾಗಲಿ ಇಲ್ಲಿ ಇವತ್ತು ತೆಗೆದ ನಿರ್ಧಾರದಿಂದ ಮತ್ತೆ ಪುನಃ ತೆಗೆದ ನಂತರ ಕೂಡ ಅದು, ಅಂದರೆ ನಾನು ಹೇಳ್ತಾ ಇರೋದು ಇಷ್ಟೇ, ಒಂದು ತಪ್ಪು ಆಗಿರ್ಬೋದು,
ಆ ತಪ್ಪು ಆದದ್ದನ್ನು ಪುನಃ ತಪ್ಪಿನಿಂದ ಸರಿ ಮಾಡಲಿಕ್ಕೆ ಆಗ್ತದಾ ಅಂತ ಹೇಳೋದು ಗೊತ್ತಿಲ್ಲ. ಹಾಗಾಗಿ ದೇವರ ಹತ್ರ ಕೇಳಿಕೊಳ್ಳುವುದು, ತಮ್ಮಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ನಮಗೆ ಒಂದು ದಾರಿ ತೋರಿಸಿಕೊಡಿ, ತಪ್ಪಲ್ಲದ ಸರಿಯಾದ ದಾರಿಯನ್ನು ತೋರಿಸಿಕೊಡಿ. ಮುಂದೆ ಯಾವತ್ತು ಪ್ರಶ್ನೆ ಬಿಟ್ಟಾಗಲೂ ಕೂಡ ತೆಗ್ದದ್ದಾದರೆ ತೆಗ್ದದ್ದು ತಪ್ಪು ಅಂತ ಬರಬಾರ್ದು, ಇಟ್ಟದ್ದಾದರೆ ಇಟ್ಟದ್ದು ತಪ್ಪು ಅಂತೇಳಿ ಬರಬಾರ್ದು. ಆ ರೀತಿಯಲ್ಲಿ ನೀವು ಮತ್ತು ದೇವರು ನಮಗೆ ತೋರಿಸಿಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಅಲ್ಲ, ಈ ಹಿಂದೆ ಒಂದು ಆಗ ಕೇಳಿದ ಪ್ರಶ್ನೆಗೆ ಒಂದು ಕಂಪ್ಲೀಟ್ ಮಾಡಿಬಿಡ್ತೇನೆ. ಅಂದರೆ ಪೂರ್ಣ ಕ್ಷೇತ್ರೇಶ ಆಗಿದ್ದರಿಂದ ನನಗೊಂದದು ಜವಾಬ್ದಾರಿ ಇದೆ. ಈ ಜಾಗ ಬರಬೇಕಿದ್ರೆ ಮೊದಲು ದೇವಸ್ಥಾನ ಮಾತ್ರ ಇತ್ತು. ದೇವಸ್ಥಾನ ನಂತರ ಈಗ ಜಗನ್ನಿವಾಸರು ಹೇಳಿದಾಗ ಈ ಜಾಗವನ್ನು ಖರೀದಿ ಮಾಡಿದರು, ಈ ಬಿಲ್ಡಿಂಗ್ ಆಯಿತು. ಈ ಬಿಲ್ಡಿಂಗ್ ಆದ ನಂತರ ಜೀರ್ಣೋದ್ಧಾರ ಆಯಿತು. ಜೀರ್ಣೋದ್ಧಾರ ಆದ ನಂತರ ಜೀರ್ಣೋದ್ಧಾರದಲ್ಲಿ 2 ಕೋಟಿ ಉಳಿಯಿತು. 2 ಕೋಟಿ ಉಳಿದದಲ್ಲಿ ಪಕ್ಕದ ಜಾಗವನ್ನು ತಗೊಂಡ್ರು. ಪಕ್ಕದ ಜಾಗದಲ್ಲಿ ಅದರ ನಂತರ ಬಂದಂತಹ ಕಮಿಟಿ ಆಡಳಿತ ಕಚೇರಿ ಮಾಡಿದರು. ಆಡಳಿತ ಕಚೇರಿಯ ನಂತರ ನಮ್ಮ ಕಮಿಟಿ ಬಂದಾಗ ಅನ್ನಛತ್ರ ಮಾಡಿದೆವು. ಆನಂತರ ಕೆರೆಯ ಜೀರ್ಣೋದ್ಧಾರ, ಕೆರೆಯ ಮಂಟಪದ ವರ್ಣಮಂಟಪ ಆಯಿತು. ದೇವಸ್ಥಾನಕ್ಕೆ 19 ಎಕರೆ ಜಾಗ ಬಂತು, ಅಂದರೆ ವಿಶೇಷವಾಗಿ ಹೊರಗಿಂದ ಜಾಗ ಬಂತು. ಈ ಕಮಿಟಿ ಬಂದ ನಂತರ ದೇವಸ್ಥಾನದ ಬಹಳಷ್ಟು ಬೇರೆಯವರ ಕೈಯಲ್ಲಿದ್ದ ಜಾಗವನ್ನು ಬಿಡಿಸ್ಕೊಂಡಿದೆ. ಸೊ ಇದಿಷ್ಟು ಆಯವ್ಯಯಗಳ ಬಗ್ಗೆ ತಾವು ಕೇಳಿದ್ದಕ್ಕೆ ಉತ್ತರ ಅಷ್ಟೆ. ಅಪ್ಪ ನಮಗಂದ್ರೆ ಈಗ ಅಲ್ಲ, ಹಾಗಲ್ಲ, ನಮಗೆ ನಾನು ಆವಾಗ ಹೇಳಿ ಆಯಿತು ನನಗೆ ಅಂತ. ಯಾಕಂದರೆ ವ್ಯಕ್ತಿಗತವಾಗಿ ವ್ಯಕ್ತಿಗಳನ್ನು ನಮಗೆ ತೃಪ್ತಿಪಡಿಸಲಿಕ್ಕೆ, ಸಂತೋಷಪಡಿಸಲಿಕ್ಕೆ ಇಲ್ಲಿ ಆಗಲಿಕ್ಕಿಲ್ಲ. ನಾನು ಹೇಳೋದು ಅರ್ಥ ಆಯ್ತಾ? 100ಕ್ಕೆ 100 ಮಾತ್ರ, ಇದರಲ್ಲಿ ಸಂಶಯ ಬೇಡ. ಈ ವಿಷಯದಿಂದ ನಾವು ರಾಶಿ ಇಟ್ಟಾಗ ಇದರಲ್ಲಿ ಈಶ್ವರ ದೇವರಿಗೆ ಈ ಒಂದು ವ್ಯವಸ್ಥೆಯಲ್ಲಿ ನಾಳೆ ಇದನ್ನು ಹೀಗೆ ಇಟ್ಟುಕೊಂಡು ಇಲ್ಲಿ ಬೇಕಾದಷ್ಟು ಅನುಕೂಲಗಳಾಗಿ ಸಂಪತ್ತುಗಳು ಇಲ್ಲಿಂದ ಬಂದರೂ ಕೂಡ ಈಶ್ವರ ದೇವರು ಹೇಳೋದು ನನಗಿದು ವಿಷಾರ್ಜಿತವಾಗಿರತಕ್ಕಂತಹ ಧನ, ಈ ಸಂಪತ್ತು ನನಗೆ ವಿಷದಿಂದ ಪ್ರಾಪ್ತಿಯಾಗಿರುವ ಸಂಪತ್ತು ಅಂತಲೇ ಆಗ್ತದೆ ಅಂತ ನಮಗೆ ಆರೂಢದಲ್ಲಿ ಕಂಡುಬರುವ ಸಂಗತಿ. ನಾನು ಹೇಳಿದ ಸರಿ ಅರ್ಥ ಮಾಡಿಕೊಳ್ಳಿ. ನನಗೇನು ಶ್ಲೋಕ ಇದೆ ನಾನು ಆ ಶ್ಲೋಕವನ್ನು ಹೇಳಿ ನಾನು ಅದರ ಫಲವನ್ನು ಹೇಳೋದು ಬಿಟ್ಟರೆ ಮತ್ತು ಇದರಲ್ಲಿ ನನ್ನ ಸ್ವಂತಿಕೆಯಾಗಿರತಕ್ಕಂಥ ಯಾವ ಅಭಿಪ್ರಾಯಗಳು ಕೂಡ ಇಲ್ಲ. ನಾನು ಇಲ್ಲಿ ಗೃಹಸ್ಥಿತಿಯನ್ನು ಹೇಳಬೇಕು. ಗೃಹಸ್ಥಿತಿ ಹೀಗೆ ಹೇಳುವಂತ ನನಗೆ ತೋರಿಸಿಕೊಟ್ಟದ್ದು ಮಹಾಲಿಂಗೇಶ್ವರ ದೇವರು. ವೃಶ್ಚಿಕ ಮಾಸದಲ್ಲಿ ಪ್ರಶ್ನೆ ಹಾಕಬೇಕು ಅಂತ ನಿಯಮ ಇಲ್ಲ, ವೃಶ್ಚಿಕ ರಾಶಿ ಉದಯ ಆಗಿ ಬರಬೇಕು ಅಂತ ನಿಯಮ ಇಲ್ಲ. ಆ ನಿಯಮ ನಮಗೆ ದೇವರು ಮಾಡಿಕೊಟ್ಟದ್ದು ಅಂತ ಆಗಿರುವುದರಿಂದ ಕ್ರೂರ ಸಾಹಸಿಕ ವಿಸರ್ಜಿತತನಃ ಶಾಸ್ತ್ರಾಂತಕ ಅಳಿಸ್ಥಿತೆ ಅಂತ ಫಲ ಇರುವುದರಿಂದ, ಮತ್ತೆ ಈ ಭೂಮಿ ಎನ್ನುವಂತಹದ್ದು ಅನಾದಿಯಲ್ಲಿ ದೇವರಿಗೆ ಯಾವ ವಿಷಯದಲ್ಲಿ ಮೂಲಭೂತವಾಗಿ ಸಾಧನವಾಗಿತ್ತು ಅದನ್ನು ಹಾಗೇ ಉಳಿಸಿಕೊಂಡು, ಈಗ ನಾಳೆ ನಾವು ಇದನ್ನು ತೆಗೆದು ಮತ್ತೊಂದು ಬಿಲ್ಡಿಂಗ್ ಕಟ್ಟೋದು ಅಂತ ಅರ್ಥ ಆಗಬಾರ್ದು. ಮತ್ತೆ ನಾನು ಹೇಳಿದ ಅರ್ಥ ಆಯ್ತಾ? ಇದನ್ನು ಮೂಲಭೂತವಾಗಿ ಏನು ಒಂದು ಗದ್ದೆ ಎನ್ನುವಂತಹದ್ದು ಇತ್ತು, ಅಲ್ಲಿ ಒಂದು ಅಲ್ಲಿಂದ ಇಲ್ಲಿಂದ ಹೇಗೆ ಒಂದು ಅದೇ ಅಲ್ಲ ಇಲ್ಲಿ ಬೇಕು ಏನು ಬೇಕು ಇಲ್ಲಿಂದ ತೆನೆ ಹೋಗುವಂತಹ ವ್ಯವಸ್ಥೆ ಏನಾದರೂ ಒಂದು ಸಾಧನಗಳು ಇಲ್ಲಿ ಬೇಕಾಗುವ ಸಂಕಲ್ಪವನ್ನು ನಾವು ಮಾಡಿಕೊಂಡರೆ ಪ್ರಾಯಶಃ ಈ ವ್ಯವಸ್ಥೆಗಳು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪರಿಸಮಾಪ್ತಿಯಾಗುವಂತಹ ಸಾಧ್ಯತೆಗಳು ಉಂಟು. ಒಂದು. ಎರಡನೇದಾಗಿ ಇವತ್ತು ಈ ವಿಷಯದಿಂದ ನಾವು ರಾಶಿ ಇಟ್ಟಾಗ ಈ ಗಜನಾಶದ ಒಂದು ದೋಷ ಅಂತ ಏನಿದೆ ಬಹಳ ಪುರಾತನ, ಈ ದೇವರ ಆವಿರ್ಭಾವಕ್ಕೆ ಕಾರಣೀಭೂತವಾಗಿರುವ ಸಂಗತಿ. ಸ್ಯಾತ್ ಭೂತರಾಕ್ಷಸೋ ಬ್ರಹ್ಮರಾಕ್ಷಸೋ ನರಭೋಜಿನಿ ಬಾಲಪ್ರಭಕ್ಷಿಣಿ ಇತ್ಯಾದ್ಯಾ ಸ್ವರ್ಕ್ಷಸ್ಥಃ ಕ್ಷಿತಿನಂದನಃ. ಆರೂಢಪತಿಯಾಗಿರತಕ್ಕಂತಹ ಅಂಗಾರಕ ಇವತ್ತು ಆರೂಢದಲ್ಲೇ ಇದ್ದುಕೊಂಡು ಕೊಡುವಂತಹ ಬಾಧೆಯ ಫಲ ಅಂತ ಆಗಿರ್ತದೆ. ಅದರಿಂದಾಗಿ ಆ ಗಜರಾಕ್ಷಸ್ಸಿನ ಒಂದು ಪರಿಹಾರವನ್ನು ಕೂಡ ಮಾಡಿಕೊಂಡು ಆನಂತರ ಇದರ ಮೂಲಭೂತವಾಗಿರುವಂತಹ ಇಲ್ಲಿಂದ ತೆನೆಯನ್ನು ನಾವು ತಗೊಂಡು ಹೋಗಿ ಮಾಡ್ತೇವೆ ಎನ್ನುವ ಸಂಕಲ್ಪವನ್ನು ನಾವು ಪ್ರಾಮಾಣಿಕವಾಗಿ ತೊಟ್ಟಾಗ ಇದು ಒಳ್ಳೆಯ ರೀತಿಯಲ್ಲಿ ಪರಿಸಮಾಪ್ತಿಯಾಗ್ತದೆ. ಮತ್ತು ಇದರ ಈ ವಿಷಯದಲ್ಲಿ ಯಾರಿಗೂ ಸಂಶಯ ಬೇಡ ಮತ್ತು ಯಾರು ಕೂಡ ತಪ್ಪು ತಿಳ್ಕೊಳ್ಬೇಡಿ. ಈ ವಿಷಯದಲ್ಲಿ ದೇವರಿಗೆ ಸರಿಯಾದಂತಹ ಒಂದು ಒಪ್ಪಿಗೆ ಎನ್ನುವಂತಹದ್ದು ಇಲ್ಲ. ಇದನ್ನು ಇಟ್ಟುಕೊಳ್ಳುವ ವಿಷಯದಲ್ಲಿ ದೇವರಿಗೆ ಒಂದು ಪೂರ್ಣವಾದಂತಹ ಮನಸ್ಥಿತಿಯೂ ಕೂಡ ಇಲ್ಲ. ಅದರಲ್ಲಿ ಸಂಶಯಗಳು ಬೇಡ. ಯಾಕಂದರೆ ದೇವ ಕೋಪವೇ ಇದರಲ್ಲಿ ಉಂಟು. ಯಾಕಂದರೆ ಜೀವೇ ಬ್ರಾಹ್ಮಣ ಶಾಪಂಚ ದೇವಾನಾಮಪಿ ಕೋಪನಂ.
ಈ ವಿಷಯದಲ್ಲಿ ನಮಗೊಂದು ದೇವಕೋಪ, ಚತುರ್ಥಪತಿಗೆ ಆಶ್ರಯ ಕೊಟ್ಟಂತಹ, ಅದು ಸರಿ, ಚತುರ್ಥಾಧಿಪತಿಯಾಗಿರತಕ್ಕಂತಹ ಶನಿಗೆ ಆಶ್ರಯ ಕೊಟ್ಟಂತಹ ಗುರು ದೇವಕೋಪವನ್ನು ತೋರಿಸಿಕೊಡ್ತಾ ಇದ್ದಾನೆ. ಏನು ಈ ಭೂಮಿ ನನ್ನ ಭೂಮಿ, ಈ ಭೂಮಿಗೆ ಏನು ನೀವು ಆಶ್ರಯ ಕೊಟ್ಟಿದ್ದೀರಿ, ಈ ಬಿಲ್ಡಿಂಗ್ ಎಂತ ಇದು ಸಭಾಭವನ, ಈ ವಿಷಯದಲ್ಲಿ ಗುರು ಬಾಧೆಯಲ್ಲಿ ಕೂತುಕೊಂಡು ಒಂದು ಪ್ರತ್ಯೇಕವಾದಂತಹ ದೇವಕೋಪವನ್ನೇ ತೋರಿಸಿಕೊಡ್ತಾ ಇದ್ದಾನೆ. ಅದರಿಂದಾಗಿ ಇದನ್ನು ಇಟ್ಟುಕೊಳ್ಳುವಂಥ ವಿಷಯದಲ್ಲಿ ದೇವರಿಗೆ ಒಂದು ಪೂರ್ಣವಾದಂತಹ ಮನಸ್ಥಿತಿ ಇಲ್ಲ. ಪ್ರಾಕ್ಟಿಕಲ್ ಸಮಸ್ಯೆಗಳು 100ಕ್ಕೆ 100 ಉಂಟು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಕೂತುಕೊಂಡು ಗ್ರಹಸ್ಥಿತಿ ಎದುರುಗಡೆ ಕೂತುಕೊಂಡು ನಾನು ಪ್ರಾಕ್ಟಿಕಲ್ ವಿಷಯವನ್ನು ಮಾತನಾಡಲಿಕ್ಕೆ ಆಗೋದಿಲ್ಲ. ನನಗನ್ನಿಸ್ತದೆ ಇಲ್ಲಿಯ ಲಕ್ಷಣವನ್ನು ನೋಡುವಾಗ, ಗ್ರಹಸ್ಥಿತಿಯನ್ನು ನೋಡುವಾಗ, ಮತ್ತು ಇದರಲ್ಲಿ ಸರ್ಪಕೋಪಾದಿಗಳು ಮತ್ತು ಏನು ಈ ಶಾಸ್ತಾರನಿಗೆ ಹೇಳಿದಂತಹ ಸಮಸ್ಯೆಗಳು, ದೋಷಗಳು ಪ್ರತ್ಯೇಕವಾಗಿ ಉಂಟು. ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕಿದೆ. ಅದು ನಮಗೆ ಹಿಂದಿನ ನಿರ್ಣಯ ಆಗಿದೆ, ಹಿಂದಿನ ಪ್ರಶ್ನೆ ಇಲ್ಲದ ಅದರ ಪ್ರಕಾರವಾಗಿ ನಾವು ಮುಂದುವರಿಸಿದರೆ ಸಾಕಾಗ್ತದೆ. ಸರ್ಪಕೋಪವೂ ಕೂಡ ಇದೆ. ಮತ್ತು ನೀವು ಅವರು ಯಾರೋ ಒಂದು ಹೇಳಿದ್ರು, ಇದು ಸ್ಮಶಾನ, ಅದು ಎಲ್ಲಿದ್ದು ಸ್ಮಶಾನ ಹೇಳಿದ್ದು ನೀವು? ಅದು ಅಲ್ಲ, ಇದಕ್ಕೆ ತಾಗಿಯೇ ಉಂಟದು. ಈಗ ತುಂಬಾ ಜನ ದೈವಜ್ಞರಿಗೆ ಪ್ರಶ್ನೆ ಚಿಂತನೆ ಮಾಡಿದ್ದಾರೆ, ಬೇರೆ ಬೇರೆ ವಿಷಯಗಳನ್ನು ಕೊಟ್ಟಿದ್ದಾರೆ. ಆದರೆ ಮನುಷ್ಯ ಎಲ್ಲ ಜನ ಭಕ್ತರ ಮನಸ್ಸಲ್ಲಿ ಉಳಿದದ್ದು ಏನು ಅಂತ ಕೇಳಿದ್ರೆ, ಈ ದೇವಸ್ಥಾನದ ಎದುರು ಈ ಕಟ್ಟಡ ಬಂದ ಕಾರಣ ಆ ಸ್ಮಶಾನವನ್ನು ಇಲ್ಲಿ ಬಿತ್ತು ಹಾಕ್ಲಿಕ್ಕೆ ಆಗುದಿಲ್ಲ ಅಂತ, ಸ್ಮಶಾನವನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಈಶ್ವರನಿಗೆ ಹೊಗೆ ನೋಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಮನಸ್ಸಲ್ಲಿ ಉಂಟು. ಈಗ ಎಲ್ಲ ಚಿಂತನೆಯಲ್ಲಿ ಬೇರೆ ಬೇರೆ ವಿಷಯಗಳಿದ್ರು, ಉಳಿದದ್ದು ಅದೊಂದೇ ಅಂಚಾದ ತೊಂದರೆ, ಅಂಚಾದ ತೊಂದರೆ, ಅದಕ್ಕೆ ಒಂದು ಅದು ಇದಕ್ಕೆ ಪರಿಹಾರ ಆಗ್ತದೆ ಎಲ್ಲ ಜನಗಳ ಮನಸ್ಸಿನ ಭಾವ. ಸ್ಮಶಾನದ ಲಕ್ಷಣ ಉಂಟಲ್ವ? ಚತುರ್ಥ ಭಾವಕ್ಕೆ ಕುಜನ ದೃಷ್ಟಿ, ನೃಲಗ್ನಕಂ ಪ್ರೇಕ್ಷ ಕುಜ ಸ್ಮಶಾನೆ, ಅದು ಸರಿಯದು. ಆರೂಢ ಪತಿಯ ದೃಷ್ಟಿ ಚತುರ್ಥ ಭಾವಕ್ಕೆ ಇರುವುದರಿಂದ ಅದು ಸ್ಮಶಾನ ಭೂಮಿ ಅಂತ ನಿರ್ಣಯ ಆಗ್ತದಲ್ವ, ಲಗ್ನಾಂಶ ರಾಶಿಯಾಗಿ. ಅದು ಸರಿಯದು. 1 2 3 4 ಇಲ್ಲಿಂದ ಒಂದು 4ನೇ ಗದ್ದೆ ಹಾಗೇನಾದರೂ ಆಗಿತ್ತ ಅದು ಅಲ್ವಾ? ಆ ಸ್ಮಶಾನ ಭೂಮಿ ಹೇಳುವಂತಹದ್ದು ಇಲ್ಲಿಂದ 4ನೇ ಗದ್ದೆಯಾಗಿತ್ತಲ್ವ ಅಲ್ವಾ? ಅದರಲ್ಲಿ ಸಂಶಯ ಬೇಡ. ಯಾಕಂದರೆ 4ನೇ ರಾಶಿಯಲ್ಲಿಯೇ ಲಗ್ನಾಂಶ ರಾಶಿ ಇರುವುದರಿಂದ ಅದು ನರರಾಶಿ, ಕುಂಭರಾಶಿ ನರರಾಶಿಯಾಗಿ ಬಂದು ನೃಲಗ್ನಗಂ ಪ್ರೇಕ್ಷ್ಯ ಕುಜಃ, ಅಲ್ಲಿ ಭಾವಾಧಿಪತಿಯಾಗಿರತಕ್ಕಂತಹ ಕುಜನ ದೃಷ್ಟಿಯೇ ಇರುವುದರಿಂದ ಅದು ಆ ಭಾವಾಧಿಪತಿಯಾಗಿರುವ ಕುಜನ ದೃಷ್ಟಿ ಬಂದಿರುವುದರಿಂದ ಅದು ಸ್ಮಶಾನ ಅಂತಾಯಿತು. ಅದರಿಂದಾಗಿ ಏನಾಯಿತು, ಈ ದೇವರಿಗೂ ಅಲ್ಲಿಯ ತನಕನೂ ಅದರ ವ್ಯಾಪ್ತಿ ಉಂಟು ಅಂತ ಅರ್ಥ. ಎಲ್ಲವನ್ನೂ ಕೂಡ ದೇವರು ಸ್ವಚ್ಛಂದವಾಗಿ ಕಾಣುವಂತಹ ಒಂದು ವ್ಯಾಪ್ತಿ ಅಲ್ಲಿಯ ತನಕ ಉಂಟು. ಅದರಲ್ಲಿ ಸಂಶಯ ಬೇಡ, ಅದರಲ್ಲಿ ಸಂಶಯ ಅನ್ನತಕ್ಕಂತಹದ್ದು ಬೇಡ. ನಿಮಗೆ ಒಂದು ಸಂಶಯ ಉಂಟು. ಈಗ ದೇವರಿಗೆ ಯಾವುದು ಅಡ್ಡ? ದೇವರ ಮುಖ ಇರುವುದು ರಥಬೀದಿಗೆ ನೇರವಾಗಿ. ಇಂದಿನ ಅವರು ಹೇಳಿದ ಪ್ರಶ್ನೆ ಚಿಂತನೆ ಮಾಡುವಾಗ ಶಿವನ ಮೂರ್ತಿ ಅಡ್ಡ ಉಂಟು, ಅದನ್ನು ತೆಗಿಬೇಕು ಅಂತ ಹೇಳಿ ಆಯ್ತು, ಅದು ರಥಬೀದಿಗೆ ನೇರವಾಗಿ. ಆನಂತರ ನಾವು ಗೋಪುರ ಕಟ್ಟಿ, ಅದು ಅಡ್ಡ ಅಲ್ವಾ ಈಗ ದೇವರಿಗೆ? ನಾನು ಕೇಳುದು ಮತ್ತೆ ಸ್ಮಶಾನ ಮುದ್ದಾದದ, ದೇವಸ್ಥಾನ ಮುದ್ದಾದದ ಚಿಂತನೆ ಮಾಡಬೇಕು. ಸ್ಮಶಾನ ಮತ್ತೆ ಬಂದರೆ ನನ್ನ ಪ್ರಕಾರ ಅದು ಅಡ್ಡ ಅಂತ ಪ್ರಶ್ನೆ ಇಲ್ಲ. ದೇವರಿಗೆ ಯಾವುದೂ ಅಡ್ಡ ಇಲ್ಲ. ಅಡ್ಡ ಇದ್ರೆ ಎಲ್ಲ ಬಿಲ್ಡಿಂಗ್ಗಳು ತಿರ್ಬೇಕು. ನೀವು ಕಾಶಿ ಇದನ್ನು ಹೋಗಿ ನೋಡಿದ್ರೆ, ಕಾಶಿ ದೇವಸ್ಥಾನ ನೋಡಿದ್ರೆ ನಿಮಗೆ ಪುರುಸತ್ತಿಲ್ಲ, ಇದರಲ್ಲಿ ನೋಡಿ ಇಂಟರ್ನೆಟ್ ನಲ್ಲಿ ಸಿಗ್ತದೆ. ಕಾಶಿ ನೋಡಿ ಚಂದ ಕಾಣ್ತದೆ. ಕಾಶಿ ದೇವಸ್ಥಾನದ ಈಗ ಮೊನ್ನೆ ಇಂಪ್ರೂವ್ಮೆಂಟ್ ಹೇಳಿ, ಕಾಶಿ ದೇವಸ್ಥಾನದ ಎದುರುಗಡೆ ಸ್ಮಶಾನ ಇರುವುದು, ಅದರ ಮಧ್ಯದಲ್ಲಿ ತುಂಬಾ ಕಟ್ಟಡಗಳು ಉಂಟು. ದೇವರಿಗೆ ಯಾವುದಾದ್ರೂ ಅಡ್ಡ ಉಂಟು? ಇದರ ಬಗ್ಗೆ ಈ ಕಲ್ಯಾಣ ಮಂಟಪ ಆಗುವಾಗಲೇ ಕೆಲವು ವಿಘ್ನ ಸಂತೋಷಿಗಳು ಆಕ್ಷೇಪ ಹಾಕಿ ಇದು ಅಡ್ಡಾಗ್ತದೆ, ಸ್ಮಶಾನಕ್ಕೆ ಅಡ್ಡಾಗ್ತದೆ ಅಂತ. ಕಮಿಷನರ್ ಆಫೀಸಿಂದ ಧಾರ್ಮಿಕ ಮತ್ತು ವೇದ ಆಗಮ ಪಂಡಿತರು ಬಂದು ಅಳತೆ ಮಾಡಿದ್ದಾರೆ. ಅದರ ಬೌಳಿಯಿಂದ ಈ ಕಲ್ಯಾಣ ಮಂಟಪ ಒಳಗೆ ಉಂಟ ಹೊರಗೆ ಉಂಟ, ದೇವಸ್ಥಾನದಿಂದ ಒಳಗೆ ಉಂಟ ಹೊರಗೆ ಉಂಟ. ರಿಪೋರ್ಟ್ ಹೋಯಿತು ಕಮಿಷನರ್, ಇದು ಅಡ್ಡ ಆಗುದಿಲ್ಲ ಅಂತ. ಇದಕ್ಕೆ ಆನಂತರ ಎಲ್ಲ ಸ್ಯಾಂಕ್ಷನ್ ಕೊಡುವುದಂತ ನಾನು ಹೇಳಿ, ನನ್ನ ಒಂದು ಸಣ್ಣ ತಿಳುವಳಿಕೆ ಹೇಳಿ. ಅಲ್ಲ, ಒಂದು ನಿಮಿಷ. ಇನ್ನೊಂದು ನನಗೆ ದೇವಸ್ಥಾನದ ಎದುರುಗಡೆ ಸಾರ್ವಜನಿಕ ರಸ್ತೆ ಹೋದ್ರೆ ಮತ್ತು ಸಾರ್ವಜನಿಕ ನೀರ ಕಣಿ ಹರಿವಿಗೆ ಅದರಿಂದ ಈಚೆ ಪರಿಧಿ ಉಂಟಾ ಅಂತ ಪ್ರಶ್ನೆ. ದೇವರ ಪರಿಧಿ ಇಲ್ಲವರೆಗೆ
ನಾನು ತಿಳ್ಕೊಂಡ ಪ್ರಕಾರ ದೇವರ ಪಾದ ಧ್ವಜಸ್ತಂಭದವರೆಗೆ ಮಾತ್ರ, ಧ್ವಜಸ್ತಂಭದವರೆಗೆ ಮಾತ್ರ. ಸರಿ ಅದು. ಆನಂತರ ಪೌಳಿ, ಇದು ಹೊರ ಅಂಗಡಿ ಇರುವುದು ನಮಗೆ ಉತ್ಸವಕ್ಕೆ ಮಾತ್ರ. ಸರಿ ನೋಡಿ, ಇದಕ್ಕೆ ನಾನು ಚಿಕ್ಕದಾಗಿ ಉತ್ತರ ಕೊಟ್ಟು ಬಿಡ್ತೇನೆ. ಅಲ್ಲ, ಹೇಳ್ತೇನೆ. ದೇವರಿಗೆ ಇರುವ ಪರಿಧಿ ಬೇರೆ, ದೇವಸ್ಥಾನಕ್ಕೆ ಇರುವ ಪರಿಧಿ ಬೇರೆ. ಆಯಿತಾ? ದೇವಸ್ಥಾನಕ್ಕೆ ಇರುವ ಪರಿಧಿ ನೀವು ಹೇಳಿದ್ದು ಏನು? ಸಪ್ತಪ್ರಾಕಾರ ಪರ್ಯಂತಂ. ಸಪ್ತಪ್ರಾಕಾರ ಅಂತ ಕೇಳಿದ್ರೆ ದೇವರ ಗರ್ಭಗುಡಿಯಿಂದ, ದೇವರ ಬಿಂಬದಿಂದ ಹಿಡಿದು ದೇವರಿಗೆ 7 ಪ್ರಾಕಾರ ಅಂತ ಬರ್ತದೆ. 7 ಪ್ರಾಕಾರ ಕೇಳಿದ್ರೆ ನಿಯರ್ಲಿ ಒಂದು 100 ಮೀಟರ್. ಅರ್ಥ ಆಯ್ತಲ್ವ? ಸಾಮಾನ್ಯ ಒಂದು 100 ಮೀಟರ್ ಎನ್ನುವಂತಹ ದೂರದ ತನಕ ದೇವರ ಪರಿಧಿ, ದೇವಸ್ಥಾನದ ಪರಿಧಿ ಇರ್ತದೆ. ಇದು ದೇವರ ಪರಿಧಿ ಅಲ್ಲ, ಅರ್ಥ ಮಾಡಿಕೊಳ್ಳಿ. ದೇವಸ್ಥಾನದ ಪರಿಧಿ ಬೇರೆ, ದೇವರ ಪರಿಧಿ ಬೇರೆ. ದೇವರಿಗೆ ಪರಿಧಿ ಎಷ್ಟು ಅಂತ ಕೇಳಿದ್ರೆ ಆವಾಗ ಅವರು ಯಾರೋ ಹೇಳಿದ ಹಾಗೆ ದೇವರ ಪರಿಧಿ ಇಡೀ ಪುತ್ತೂರು ಎನ್ನುವಂತಹ ಇಡೀ ವ್ಯವಸ್ಥೆಯೇ ಅದು ದೇವರ ಪರಿಧಿ. ಆದರೆ ಇಲ್ಲಿ ಕೇಳಿ, ದೇವಸ್ಥಾನಕ್ಕೆ ಇರುವ ಪರಿಧಿ ಎಷ್ಟು ಅಂತ ಕೇಳಿದ್ರೆ ಅದು 7 ಯೋಜನ ಎಂದರೆ 7 ಮರ್ಯ ಸಪ್ತ ಪ್ರಾಕಾರ ಸಪ್ತಮರ್ಯಾದಾ ಪರ್ಯಂತಂ ಅಂತ ಹೇಳಿದ ಹಾಗೆ ಗೋಪುರದ ತನಕ ಧ್ವಜಸ್ತಂಭ, ಗೋಪುರಂ ಪಾದಮೇವಚ, ಗೋಪುರದ ತನಕ ಒಂದು ದೇವಸ್ಥಾನದ ಪರಿಧಿ ಅಂತ ಇರ್ತದೆ. ನಾನು ಹೇಳೋದು ಗೊತ್ತಾಯ್ತಾ? ನೋಡಿ, ನನ್ನ ಹತ್ರ ಒಂದು 10 ಎಕರೆ ಜಾಗ ಇದೆ. ನಾನು ಮನೆ ಮಾಡಿಕೊಳ್ಳೋದು 10 ಎಕರೆಯಲ್ಲಿ ಒಂದು 10 ಸೆನ್ಸಲ್ಲಿ ಒಂದು ದೊಡ್ಡ ಮನೆ ಮಾಡಬಹುದು ಅಲ್ವಾ? ನನ್ನ ಅದರ ಅರ್ಥ ಏನು? ಮತ್ತೆ ಉಳಿದ ಜಾಗ ನನ್ನದಲ್ಲ ಅಂತ ಅರ್ಥ ಅಲ್ಲ, ಮತ್ತೆ ಉಳಿದ ಜಾಗದಲ್ಲಿ ನನ್ನ ಮನೆ ಇಲ್ಲ ಅಂತ ಅರ್ಥ ಅಲ್ವಾ? 10 ಎಕರೆಯು ನನ್ನದೇ, ಅದರಲ್ಲಿ ಒಂದು 10 ಸೆನ್ಸಲ್ಲಿ ನಾನು ಮನೆ ಮಾಡಿ ಪ್ರಾಕಾರ ಮಾಡಿ ಕಟ್ಟಿದ್ದೇನೆ. ನನ್ನ ಮನೆ ಇಷ್ಟರಲ್ಲಿ ಉಂಟು, ಆದರೆ ನನ್ನ ಜಾಗ ಅದು ಎಲ್ಲವೂ ಕೂಡ ಸೇರಿಕೊಂಡು. ಹಾಗೆ ದೇವರ ಪರಿಧಿ ಬೇರೆ, ದೇವಸ್ಥಾನದ ಪರಿಧಿ ಬೇರೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಅದು ದೇವರ ಪರಿಧಿ ಅಲ್ಲ, ಅದು ದೇವಸ್ಥಾನದ ಪರಿಧಿ. ಇದು ದೇವಸ್ಥಾನದ ಪರಿಧಿಯಲ್ಲಿ ಬರುವುದಿಲ್ಲ, ತೊಂದರೆ ಇಲ್ಲ. ಆದರೆ ದೇವರ ಪರಿಧಿಯಲ್ಲಿ ಬರ್ತದೆ. ದೇವಸ್ಥಾನದ ಪರಿಧಿಯಲ್ಲಿ ಯಾವುದೂ ಬರಲಿಕ್ಕಿಲ್ಲ. ಏನು ಬರಲಿಕ್ಕುಂಟು ಅದು ಮಾತ್ರ ಬರಲಿಕ್ಕೆ. ಆಯಿತಾ? ಅಡ್ಡ, ದೇವರಿಗೆ ಅಡ್ಡ ಉಂಟೋ ಇಲ್ವಾ ಅಂತ ಕೇಳಿದರೆ ಎಲ್ಲವೂ, ನೀವು ಉಂಟಾ ಅಂತ ಕೇಳಿದರೆ ಯಾವುದೂ ಇಲ್ಲ, ಇಲ್ವಾ ಅಂತ ಕೇಳಿದರೆ ಎಲ್ಲವೂ ಕೂಡ ಉಂಟು, ಇಲ್ವಾ? ಈ ಕಂಬದಲ್ಲಿ ದೇವರಿದ್ದಾರಾ ಅಂತ ನಾವು ಕೇಳಿದರೆ, ನೀವು ಕೇಳಿದರೆ ಇದ್ದಾರೆ ಅಲ್ವಾ? ಇಲ್ಲ ಅಲ್ಲ ಮಾರು ಹೇಳಿದ್ರೆ ಇಲ್ಲ. ಉಂಟಾ? ಕಂಬದಲ್ಲಿ ದೇವರಿಲ್ವಾ ಕೇಳಿದ್ರೆ ನಾನು ಹೇಳಿದಿರ್ತೇನೆ ನಿಮಗೆ, ಈ ಒಂದು ಕಂಬದಲ್ಲಿ ದೇವರಿದ್ದಾರೆ ಇಲ್ಲ, ದೇವರಿಲ್ವಾ ಇದ್ದಾರೆ. ಯಾಕೆಂದರೆ ಕಂಬದಲ್ಲಿ ಹೊಡೆದು ದೇವರು ಬಂದದಲ್ವ ಹಿಂದೆ, ನರಸಿಂಹ ದೇವರು ಸ್ತಂಭೆ ಸಭಾಯಾಮ್ ನಮರಗಂ ನಮಾನುಷಂ. ನೋಡಿ, ಹಾಗೆ ನಾವು ಮಾತನಾಡಿದರೆ ದೇವರಿಗೆ ಅಡ್ಡ ಇಲ್ವಾ ಮತ್ತೊಂದಿಲ್ವಾ ಅಂತ ಕೇಳಿದರೆ ಇಡೀ ದೇವಸ್ಥಾನ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ದೇವರ ಪರಿಧಿ ಅಂತ ಇರ್ತದೆ. ಅರ್ಥ ಆಯ್ತಲ್ವ? ಈ ದೇವರ ಪರಿಧಿಯಲ್ಲಿ ಇದೆಲ್ಲವೂ ಕೂಡ ಸೇರ್ತದೆ. ಮತ್ತು ಈ ಸ್ಮಶಾನ ಇದೆಲ್ಲವೂ ಕೂಡ ದೇವರಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಾಧನ. ಈಶ್ವರ ದೇವರಿಗೂ ಸ್ಮಶಾನಕ್ಕೂ ಒಂದು ಅವಿನಾಭಾವವಾಗಿರತಕ್ಕಂತಹ ಸಂಬಂಧ ಸಾಮಾನ್ಯವಾಗಿ ಇದ್ದೇ ಇರ್ತದೆ, ಅದರಲ್ಲಿ ನಿಮ್ಗೆ ಸಂಶಯ ಬೇಡ. ಇದು ಬಹಳ ಪುರಾತನದಲ್ಲಿ ಈ ದೇವಸ್ಥಾನಗಳಲ್ಲಿ ಆ ದೇವರಿಗೆ, ಈಶ್ವರ ದೇವರಿಗೆ, ಈಗ ನೀವು ಹೇಳಿದ ಹಾಗೆ ಕಾಶಿಯಲ್ಲಿ ಪ್ರಶ್ನೆ ಇಟ್ಟಾಗ ನೋಡಬೇಕಿದ್ರೆ, ಆದರೆ ಅದು ನಮಗೆ ಪ್ರಮಾಣ ಅಲ್ಲ. ನಾನು ಹೇಳ್ತಾ ಇದ್ದ ಯಾವುದೇ ದೇವಸ್ಥಾನದ ವ್ಯವಸ್ಥೆಗಳು ಕೂಡ ಅದು ನಮಗೆ ಪ್ರಮಾಣ ಅಲ್ಲ. ನಮಗೆ ಪ್ರಮಾಣ ಶಾಸ್ತ್ರವೇ ಪ್ರಮಾಣ. ಅಲ್ಲಿ ಹಾಗೆ ಮಾಡಿದ್ದಾರೆ, ಅಲ್ಲಿ ಹಾಗೆ ಮಾಡಿ ಸರಿಯಾಗಲಿಲ್ವಾ, ನಾವು ಹೀಗೆ ಮಾಡುವ ಅಂತ ಕೇಳಿದರೆ ಅದು ನಮಗೆ ಪ್ರಮಾಣ ಅಲ್ಲ. ನಾನು ಹೇಳೋದು ಗೊತ್ತಾಯ್ತಾ? ನಾನು ಅದೇ ಹೇಳಿದ್ದು, ಅಲ್ಲಲ್ಲಿ ಒಂದೊಂದು ಪ್ರದೇಶಕ್ಕೆ, ಒಂದೊಂದು ವ್ಯವಸ್ಥೆಗೆ, ಒಂದೊಂದು ಇದುಗಳು, ಇಂಥ ಸಂಪ್ರದಾಯಗಳು ಬದಲಾವಣೆ ಅಂತ ಆಗ್ತದೆ. ಇಲ್ಲಿಗಾಗುವಾಗ ನಾವು ಇಲ್ಲಿ ವಿಮರ್ಶೆ ಮಾಡುವಾಗ ಈ ವಿಷಯದಲ್ಲಿ ದೇವರಿಗೆ ಒಂದು ಅತೃಪ್ತಿ ಎನ್ನುವಂತಹದ್ದು ಉಂಟು, ಸಂಶಯ ಎನ್ನತಕ್ಕಂತಹದ್ದು ಬೇಡ. ಮತ್ತು ಅದು ಸ್ಮಶಾನಕ್ಕೆ ದೃಷ್ಟಿ ಬರ್ತದೆ, ಮತ್ತೊಂದಾಗ್ತದೆ, ಇದೆಲ್ಲ ವಿಷಯ ಬಿಟ್ಟು ಬಿಡುವ. ನಮಗೆ ಇಲ್ಲಿ ಕಾಣುವಂತಹದ್ದೇನು ಅಂತ ಕೇಳಿದರೆ ದೇವರಿಗೆ ಸಂಬಂಧಪಟ್ಟ ವ್ಯಾಪ್ತಿ ಆ ಸ್ಮಶಾನ ಪರ್ಯಂತ ತನಕನೂ ಕೂಡ ಉಂಟು, ಸಂಶಯ ಇಲ್ಲ. ಈ ಭೂಮಿಯಲ್ಲಿ ಒಂದು ಆನೆಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ದೊಡ್ಡ ಒಂದು ಘಟನೆ ಈ ಭೂಮಿಗೆ ಒಂದು ಸಂಬಂಧಪಟ್ಟದಾದದ್ದಿದೆ, ಅದರಿಂದಾಗಿ ಆ ಗಜರಕ್ಷಸ್ಸು ಕೂಡ ಇದೆ. ಅಷ್ಟೇ ಅಲ್ಲ, ಅದನ್ನೇ ಉದ್ದೇಶವಾಗಿಟ್ಟುಕೊಂಡು ಇಲ್ಲಿಂದ ತೆನೆ ತಗೊಂಡು ಹೋಗಿ ದೇವರಿಗೆ ತೆನೆ ಕಟ್ಟುವಂತಹ ಪದ್ಧತಿಗಳು ಕೂಡ ಅದು ಇತಿಹಾಸ ಭಾವ, ಅದು ಕನ್ಯಾ ರಾಶಿಯಾಗಿರುವುದರಿಂದ ಆ ಪದ್ಧತಿಗಳು ಕೂಡ ಅನಾದಿಯಲ್ಲಿ ಇದ್ದದ್ದೇ.
ಇನ್ನು ನಾವು ಮುಂದಕ್ಕೆ ಇದನ್ನು ಆ ವ್ಯವಸ್ಥೆಯಲ್ಲೇ ಕಾಪಾಡಿಕೊಂಡು ಬರುವುದು ಅಂತಾಗಿದ್ದರೆ, ಇದನ್ನು ತೆಗೆದು ಹಾಗೆ ಮಾಡುವುದಕ್ಕೆ ನಾವು ಸಿದ್ಧರಾಗಿರುವುದು ಹೌದಾಗಿದ್ದರೆ ಅದು ದೇವರಿಗೆ ತೃಪ್ತಿಯಾಗಬಹುದು. ನಾವು ಈ ಬಿಲ್ಡಿಂಗನ್ನು ತೆಗೆದು ನಾವು ಇನ್ನೊಂದು ನಾಲ್ಕು ಫ್ಲೋರ್ ದೊಡ್ಡ ಬಿಲ್ಡಿಂಗ್ ಕಟ್ತೇವೆ ಅಂತ ನಾವು ಹೊರಟ್ರೆ ಪ್ರಾಯಶಃ ಅದು ಒಂದು ತೆಗೆದು ಮತ್ತೊಂದು ಸಮಸ್ಯೆಯನ್ನು ನಾವು ಮಾಡೋದಾಗಿ ಆಗ್ಬೋದಷ್ಟೇ ಹೊರತು, ಇದನ್ನು ಆ ವ್ಯವಸ್ಥೆಯಲ್ಲಿ ನಾವು ಕಾಪಾಡಿಕೊಂಡು ಬಂದರೆ ಅದು ದೇವರಿಗೆ ತೃಪ್ತಿಯೂ ಆಗ್ತದೆ. ನಾನು ಹೇಳೋದು ಗೊತ್ತಾಯ್ತಾ? ಇದರಲ್ಲಿ ಪ್ರಾಕ್ಟಿಕಲ್ ನಾನು ಮಾತಾಡ್ತಾ ಇಲ್ಲ. ಪ್ರಾಕ್ಟಿಕಲ್ ಅದು ಪ್ರತ್ಯೇಕ, ಅದು ವೈಯಕ್ತಿಕವಾಗಿ ನೋಡಿ. ನಾವು ಕೊಟ್ಟದ್ದು ಯಾವುದೂ ಕೂಡ ವ್ಯರ್ಥ ಅಲ್ಲ. ನದೇವ ತೋಷಣಂ ವ್ರತ. ನಾನು ಒಂದು ವಿಷಯ ಹೇಳ್ತೇನೆ. ನೀವು ಹಿಂದೆ ಕಮಿಟಿಯವರು ಸೇರಿಕೊಂಡು ಇಷ್ಟುದಂದ್ರೆ ಸಂಪತ್ತನ್ನು ಒಟ್ಟು ಮಾಡಿ ಏನು ದೇವರಿಗೆ ನೀವು ಅರ್ಪಣೆ ಮಾಡಿದ್ದೀರಾ, ಅದು ತೆಗೆದರೂ ಕೂಡ ಇವತ್ತು ಅದು ಯಾವುದೂ ಕೂಡ ನಾಶ ಅಲ್ಲ, ಅದು ವ್ಯರ್ಥ ಅಲ್ಲ. ಅದು ನೀವು ಆ ಹೊತ್ತಿಗೆ ಅದು ಮಾಡಿರುವಂತಹದ್ದು ಸತ್ಯವೇ, ಅದು ಸಾರ್ಥಕವೇ. ಇವತ್ತು ಅದು ಈ ವ್ಯವಸ್ಥೆಯಲ್ಲಿ ಆ ದೇವರಿಗೆ ಅದು ತೃಪ್ತಿಯಾಗಲಿಲ್ಲ. ನೀವು ಆವತ್ತು ಯಾವ ವ್ಯವಸ್ಥೆಯಲ್ಲಿ ಮಾಡಿದ್ದೀರಿ, ಕೇಳಿ ಮಾಡಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಇವತ್ತಿನ ಈ ಗ್ರಹಸ್ಥಿತಿಯಲ್ಲಿ ಒಪ್ಪಿಗೆ ಬರಲಿಲ್ಲ, ಅನುಕೂಲ ಇಲ್ಲ. ಅದರಿಂದಾಗಿ ಸರ್ಪದೋಷವೂ ಕೂಡ ಬಂದಿದೆ, ಅಯ್ಯಪ್ಪನ ವಿಷಯದಲ್ಲಿಯೂ ದುರಿತ ಬಂದಿದೆ, ಇನ್ನು ದೇವಕೋಪವೂ ಕೂಡ ಬಂದಿದೆ. ಇದರಿಂದಾಗಿ ನಾನು ಹೇಳುವಂತಹದ್ದು, ಇದನ್ನು ನಮಗೆ ಇಟ್ಟುಕೊಳ್ಳುವಂತಹದ್ದು ಅನುಕೂಲ ಆಗೋದಿಲ್ಲ. ಮತ್ತೆ ಮುಂದಿನ ಅವಧಿ ಬರುವಾಗ ಅದು ಬೇಡ, ಅದು ಕೂಡ ಪ್ರತಿದಿನ ನೋಡಿಕೊಂಡೆಲ್ಲ ಇಲ್ಲಿ ನಾವು ಭಕ್ತಾದಿಗಳು ಬಂದಾಗಿದ್ದೀವಿ. ಈಗ ಯಾವುದು ಸರಿ ಯಾವುದು ಹೇಳೋದು ಕೂಡ ದೇವರ ಜೊತೆ ಅದನ್ನೇ ನಾವು ಆಗಿರುವಾಗ ಈಗ ನೋಡಿ, ಈಗ ಅಲ್ಲಿ ನಾಗನ ಕಟ್ಟೆಯನ್ನು, ಇದು ಚರಂಡಿದು, ಕೊಳಚೆ ನೀರು ಹೋಗುವಂಥ ಚರಂಡಿ, ಅದರ ಹತ್ತಿರದಲ್ಲಿ ಯಾರಾದರೂ ನಾಗನ ಕಟ್ಟೆ ಕಟ್ತಾರ ಅಂತ ಹೇಳುವಂಥದ್ದು. ಇದಾದರೂ ಬಿಡಿ, ಇದು ಏನೋ ಆಗಿದೆ ಹೋಗಿದೆ, ಅದು ಅಂಥದ್ದೆಲ್ಲ ಮಾಡಿ ಈಗ ನಷ್ಟ ಆದದ್ದು ಯಾರಿಗೆ? ಭಕ್ತಾದಿಗಳಿಗೆ. ಇದರಿಂದ ಅವರಿಗೆ ನಷ್ಟ ಅಂತಲ್ಲ, ಭಕ್ತಾದಿಗಳಿಗೆ ನಷ್ಟ ಆಗಿದೆ. ಈಗ ಭಕ್ತಾದಿಗಳಿಗೆ ಏನಾಗಿದೆ ಅಂತೇಳಿ ವಿಶ್ವಾಸ ಹೋಗ್ತಾ ಇದೆ, ಹಾಗೆ ಆಗಬಾರ್ದು ಅಂತ ಹೇಳುವಂಥದ್ದು. ಮತ್ತೊಂದು ನಮ್ಮ ಹಿರಿಯರು ಹೇಳಿದಾಗೆ ಒಂದು ಚಿನ್ನದ ತೆನೆ ಇಲ್ಲಿ ಇತ್ತು ಅಂತ ಹೇಳುವಂಥದ್ದು ಒಂದು ಕೇಳಲ್ಪಟ್ಟಿದ್ದೇನೆ ನಾನು. ಚಿನ್ನದ ತೆನೆ ಚಿನ್ನದ ತೆನೆ ಬೆಳೆದಿದೆ ಅಂತ ಹೇಳುವಂಥದ್ದು ಒಂದು ನಮ್ಮ ಹಿರಿಯರು ಹೇಳಿದ್ದು, ನಮಗೆ ಗೊತ್ತಿಲ್ಲ. ಮತ್ತೆ ಅದನ್ನೇ ನಾನು ಆವಾಗಲೂ ಕೂಡ ಹೇಳಿರುವಂತಹದ್ದು. ಚಿನ್ನದ ತೆನೆ ಅಂತ ಹೇಳಿದರೆ ಇಲ್ಲಿ ಬೆಳೆದಂತಹ ತೆನೆಯನ್ನು ನಾವು ಈಶ್ವರ ದೇವರಿಗೆ ತಗೊಂಡೋಗಿ ಕಟ್ಟಿದರೆ ಅದು ಈಶ್ವರ ದೇವರಿಗೆ ಚಿನ್ನ ಅಂತ ಅರ್ಥ. ಇಲ್ಲಿ ಬರುವಂತಹ ನೀವು ಏನು ಬೇಕಾದರೂ ಹೇಳಿ, ಇಲ್ಲಿ ಬಂದ ಸಂಗತಿ ಅದೇ ಅಲ್ವಾ? ನಾನು ಮೊದಲೇ ಹೇಳಿದ್ದದೇ ಅಲ್ವಾ? ಏನೋ ಇಲ್ಲಿ ಒಂದು ತೆನೆ ಬೆಳೀತಾ ಇತ್ತು, ಅದನ್ನು ತಗೊಂಡು ಹೋಗಿ ಕಟ್ತಾ ಇತ್ತು. ಚಿನ್ನದ ತೆನೆ ಅಂತ ಹೇಳಿದ್ರೆ ಇಲ್ಲಿ ಬಂದದ್ದು, ಇಲ್ಲಿ ಉತ್ಪತ್ತಿಯಾದದ್ದು ಆ ತೆನೆ, ಅದು ಈಶ್ವರ ದೇವರಿಗೆ ಪ್ರೀತಿ. ಎಷ್ಟು ಪ್ರೀತಿ ಅಂತ ಕೇಳಿದ್ರೆ ಚಿನ್ನ ಬೆಳೆದಷ್ಟು ಪ್ರೀತಿ ಅಂತ ಅರ್ಥ. ಅದು ದೊಡ್ಡ ಸಂಪತ್ತಾಗಿ ಪರಿಣಾಮ ಆಗ್ತದೆ ಎನ್ನುವಂತಹದ್ದೇ ಲಕ್ಷಣ ಆಯ್ತು ಅಲ್ಲ. ಇದಕ್ಕಿಂತ ಜಾಸ್ತಿ ನಾವು ರಾಶಿಯಲ್ಲಿ ಇಟ್ಟು ನಾವು ಹೇಳಿದ ನಂತರ ನೀವು ಚಿನ್ನದ ತೆನೆ ಇಲ್ಲಿ ಇತ್ತು ಅಂತ ನೀವು ಹೇಳೋದು ಹೌದಾಗಿದ್ದರೆ ಇದಕ್ಕಿಂತ ಜಾಸ್ತಿ ನಾವು ಇನ್ನೇನು ಹೇಳಬೇಕಾಗಿಲ್ಲ. ಜ್ಯೋತಿಷರೇ, ನನ್ನದೊಂದು ಪ್ರಶ್ನೆ. ಈಗ ಸಮಗ್ರ ಅಭಿವೃದ್ಧಿಗೆ ಈಗಿನ ಆಡಳಿತ ಮಂಡಳಿ ಮತ್ತು ಮಾನ್ಯ ಶಾಸಕರು ಪೂರ್ವ ತಯಾರಿ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಈ ಪ್ರಶ್ನಾ ಚಿಂತನೆಗೆ ಕಾರಣ. ಇವತ್ತು ನಿಮ್ಮ ಚಿಂತನೆಯಲ್ಲಿ ಈ ಕಟ್ಟಡವನ್ನು ತೆರವು ಮಾಡಬೇಕನ್ನುವ ವಿಚಾರ ನಿಮ್ಮಲ್ಲಿ ಬಂತು. ಮತ್ತು ಆ ಗುಡಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ, ಕನ್ಯಾಮೂಲೆಯಲ್ಲಿ ನಾಗನ ನಿರ್ಮಾಣ ಆಗುವುದು ಇದ್ದದ್ದೇ ಅಲ್ಲಿಯೂ. ಅದೀಗ ಈಶಾನ್ಯಕ್ಕೆ ಬಂದರೆ ಅದಲ್ಲಿ ಸ್ಥಳಾವಕಾಶ ಇದ್ದರೆ ಅಲ್ಲಿ ಮಾಡ್ಬೋದು. ಮತ್ತು ಈ ರಾಜಬೀದಿಯಿಂದ ಈಶಾನ್ಯ ಸಂಪೂರ್ಣ ಮತ್ತೆ ಗದ್ದೆ ಮಾಡುವಂಥ ವ್ಯವಸ್ಥೆ ಮಾಡಿದರೆ ಬಹಳ ಉತ್ತಮ. ಇಷ್ಟರವರೆಗೆ ನಾನು ಚರ್ಚೆಗೆ ಬಂದಿಲ್ಲ. ಇವತ್ತು ಆ ದೇವರೇ ಕರೆಸಿದ್ದಾರೆ. ಸ್ವಲ್ಪ ವಾಸುವಿನ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿದ್ದೇನೆ. ಸಾಮಾನ್ಯ ತಿರುಮಳದಿಂದಲೇ ಅಧ್ಯಯನ ಮಾಡಿದ್ದ ನನ್ನ ಗುರು. ಆದ್ದರಿಂದ ಇದು ಪೂರ್ವಕಾಲದಲ್ಲಿ ಸಂಪೂರ್ಣ ದೇವರ ಮಾರುಗದ್ದೆ ಅಂತ ಇತ್ತು. ಉತ್ಸವ ಕಾಲಕ್ಕೆ ಆ ಕಟಾವೆಲ್ಲ ಆಗ್ತದೆ, ಜಾಗ ಎಲ್ಲ ವ್ಯವಸ್ಥೆ ಆಗ್ತದೆ. ಇದು ತೆರವು ಮಾಡಿ
ಈಗ ಬಂಗಾರದ ತೆನೆ ಇತ್ತಂತ ಹೇಳ್ತಾರೆ, ಅದೆಲ್ಲ ಗದ್ದೆನೇ ನಾಶ ಆಗಿದೆ. ಶಾಸಕರು ಮತ್ತೆ ಈ ಅರ್ಧ ಭಾಗವನ್ನಾದರೂ ಸಂಪೂರ್ಣ ಗದ್ದೆ ಮಾಡಬೇಕು. ಈಶಾನ್ಯ ಒಂದು ಈಶ್ವರನ ಪ್ರತಿಮೆ ಇಟ್ಟಿದ್ದಾರೆ ಅಲ್ಲಿಯವರೆಗೂ, ಮತ್ತು ಅಲ್ಲಿ ಲಾಸ್ಟಿಗೆ ಒಂದು ಕಂಬಳ, ಮತ್ತು ಆ ಕಡೆನೂ ಮಾಡಿ ದಕ್ಷಿಣ ಭಾಗಕ್ಕೆ ಇಂಥ ಕಟ್ಟಡಗಳನ್ನೆಲ್ಲ ನಿರ್ಮಾಣ ಮಾಡಲಿ, ಅದರಿಂದ ಸಂಪತ್ತು ಭಗವಂತನಿಗೆ ಹೋಗಲಿ. ಇದೊಂದೇ ನನ್ನ ಲಾಸ್ಟ್ ಮಾತು. ಹೇಳಿ ಹೇಳಿ ಅದು ಅಲ್ಲ, ಇದರಲ್ಲಿ ಏನು ಸಂಶಯ ಇಲ್ಲ, ಹೇಳಿ. ಈಗ ಇಲ್ಲಿ ದೈವಾರಾಧನೆ ಮಾಡಬೇಕಾದ್ರೆ ಹಿಂದೆ ಒಂದು ಸಂಪ್ರದಾಯ ಪ್ರಕಾರ ದೈವಾರಾಧನೆ ನಡೀತಾ ಇತ್ತು. ಒಂದು ಇದಿತ್ತು, ಎಂಥದ್ದು ನಡೆ ಅಂತ. ನಡೆಯ ಒಳಗೆ ದೈವ ಆರಾಧನೆ ಆಗ್ತದೆ. ಆ ನಡೆಯ ಒಳಗೆ ದೈವಾರಾಧನೆ ಆಗಬೇಕಾದ್ರೆ ಎದುರುಗಡೆಗೆ ಬಂದ ಅಂಗಣಕ್ಕೆ ದೈವ ಇಳಿತಾ ಇರಲಿಲ್ಲ. ಕಾಲಕ್ರಮೇಣದಲ್ಲಿ ಇದು ಬಂತು, ನಮ್ಮ ಏನು ಎತ್ತರದ ರಾಜಗೋಪುರ ಬಂದು ಅದರ ಒಳಗೆ ದೈವನಲ್ಲಿ ಕುಣಿಲಿಕ್ಕೆ ಆಗೋದಿಲ್ಲ. ಈಗ ಎದುರುಗಡೆ ಅಂಗಣದಲ್ಲಿ ಅದು ದೈವ ಕುಣಿಯುವಂಥ ವ್ಯವಸ್ಥೆ, ನೇಮ ಆಗುವಂಥ ವ್ಯವಸ್ಥೆ ಆಗಿದೆ. ಅದು ಸರಿಯಾ ತಪ್ಪ ಅಂತ ಅಲ್ಲ. ಒಂದು ನಿಮಿಷ, ಈಗ ನೀವು ಯಾವ ದೈವದ ಬಗ್ಗೆ ಮಾತಾಡ್ತಾ ಇದ್ದೀರಾ? ದೈವ ಅಲ್ಲ, ಯಾವ ದೈವ ಅದು? ರಕ್ತೇಶ್ವರಿ ಮತ್ತು ಪಿಲಿ ಚಾಮುಂಡಿ. ಅದು ಈಗ ಎಲ್ಲಿ ಉಂಟದು? ಈಗ ಈ ಹಿಂದೆ ಒಂದು ಹಿಂದುಗಡೆಯಿಂದ ಅಲ್ಲಿ ಒಂದು ಇದಿತ್ತು, ಒಂದು ಇದರ ಹಾಗೆ ಅಂಗಣ. ಅವರು ಕೇಳ್ತಾ ಇರೋದೇನು ಅಂತ ಹೇಳಿದರೆ, ಮೊದಲು ಹೊರಗಡೆ ಅಂದರೆ ಈಗಿನ ರಾಜಗೋಪುರ ಅಂತ ಏನು ಕಾಣ್ತಾ ಇದೆ ಅದರಿಂದ ಹೊರಗಡೆ ಅಥವಾ ರಾಜಗೋಪುರ ಇದ್ದ ಜಾಗದಲ್ಲಿ ನರ್ತನ ನಡೀತಾ ಇತ್ತು. ಈಗ ರಾಜಗೋಪುರದಿಂದ ಒಳಗೆ ಆಗ್ತಾ ಇದೆ. ರಾಜಗೋಪುರ ಅಂತ ಹೇಳುವಂಥದ್ದು ತಾವಾಗ ಹೇಳಿದ ರೀತಿಯ ದೇವಸ್ಥಾನದ ಪರಿಧಿಯಿಂದ ಹೊರಗಿದೆ. ಅಂದರೆ ದೇವಸ್ಥಾನದ ಗೋಪುರದಿಂದ ಹೊರಗಿದೆ. ಸರಿ, ಅದು ಒಂದು ಪ್ರಾಕಾರ ಮಾತ್ರ, ಅದೇನು ವಾಸ್ತು ಪ್ರಕಾರದಲ್ಲಿ ಅದು ದೇವಸ್ಥಾನದ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಆದರೂ ಕೂಡ ಅವರಿಗೊಂದು ಜಿಜ್ಞಾಸೆ ಏನು ಅಂತ ಹೇಳಿದರೆ, ಆ ಜಾಗದಲ್ಲಿ ನರ್ತನ ಮಾಡೋದು ಸರಿಯಾ ಅಂತ. ಅಂದರೆ ಧ್ವಜದಿಂದ ಹೊರಗಿದೆ, ಧ್ವಜದಿಂದ ಹೊರಗೆ, ದೇವಸ್ಥಾನದ ದೇವರ ಪಾದದಿಂದ ಹೊರಗೆ ನರ್ತನ ಮಾಡುವುದು ಸರಿಯಾ ಅಂತ ಹೇಳೋದು ನಿಮ್ಮ ಪ್ರಶ್ನೆ. ಅಂಗಣದಲ್ಲಿ ನರ್ತನ ಮಾಡುವುದು ಸರಿಯಾ ಅಂತ. ದೇವರ ಪಾದ ಎನ್ನುವ ಸಂಕಲ್ಪ ಗೋಪುರಂ ಪಾದಮೇವಚ. ದೇವರ ಗೋಪುರದ ಹೊರಗಡೆ ಅದು ಇರುವುದು ಹೌದಾಗಿದ್ದರೆ ಶಾಸ್ತ್ರೀಯ ದೃಷ್ಟಿಯಲ್ಲಿ ತಪ್ಪಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ನಾನು ಇದನ್ನು ಇಲ್ಲಿ ಕೇಳಿ ಒಂದು ನಿಮಿಷ. ನಾನು ಇದನ್ನು ರಾಶಿ ಇಟ್ಟು ನೋಡಿ ಹೇಳಿದ್ದಲ್ಲ, ರಾಶಿ ಇಡಲಿಲ್ಲ ಈ ವಿಷಯಕ್ಕೆ. ನಾನು ನಿಮಗೆ ಹೇಳಿದ್ದು ದೇವರ, ನಾನು ಜನರಲ್ ಆಗಿ ಹೇಳಿದ್ದೀಗ, ನಾನು ರಾಶಿ ಇಡಲಿಲ್ಲ ಆ ವಿಷಯಕ್ಕೆ. ದೇವರ ಪಾದ ಗೋಪುರದಿಂದ ಹೊರಗಡೆ ದೈವ ನರ್ತನ ಆಗುವುದು ಅಂತಾಗಿದ್ದರೆ ಅದು ಶಾಸ್ತ್ರೀಯ ದೃಷ್ಟಿಯಲ್ಲಿ ಅದು ತಪ್ಪಾಗೋದಿಲ್ಲ. ಪಾದದ ಒಳಗಡೆ ಬಂದರೆ ದೋಷ ಆಗ್ತದೆ. ಹೊರಗಡೆ ಉಂಟಲ್ವಾ? ಅಲ್ಲ, ಅದರಲ್ಲಿ ಮತ್ತೇನು ಸಂಶಯ? ಸಂಶಯ ಏನು ಅಂತ ಹೇಳಿದ್ರೆ, ಈಗಿನ ರಾಜಗೋಪುರ ಅಂತೇಳಿ ಏನು ಹೇಳ್ತಾ ಇದೆ ಅದು ದೇವಸ್ಥಾನದ ವಾಸ್ತುವಿನಲ್ಲಿ ಇಲ್ಲ. ಈಗಿನ ರಾಜಗೋಪುರ ಅಂತ ಏನು ಹೇಳ್ತಾ ಇದೆ ಅದು ದೇವಸ್ಥಾನದ ವಾಸ್ತುವಿನಲ್ಲಿ ಇಲ್ಲ. ದೇವಸ್ಥಾನದ ವಾಸ್ತುವಿನಲ್ಲಿರುವ ಗೋಪುರ ಅಂತ ಹೇಳಿದ್ರೆ ದೇವಸ್ಥಾನದ ಬಾಗಿಲಲ್ವಾ? ಅಲ್ಲ, ಏನು ಹೇಳಿರಿ? ದೇವಸ್ಥಾನದ ಗೋಪುರ ಬಾಗಿಲು ಅಂದರೆ ಜಿಜ್ಞಾಸೆ ಕೇಳ್ತಾ ಇರೋದು. ದೇವಸ್ಥಾನದ ಗೋಪುರ ಅಂತೇಳಿ ತಾವು ಹೇಳ್ತಾ ಇರೋದು ದೇವಸ್ಥಾನದ ಬಾಗಿಲು ತಾನೇ? ಹೌದು. ಈಗಿನ ಅದರ ದೇವಸ್ಥಾನದ ಒಟ್ಟು ಪರಿಧಿ ಏನಿದೆ ಆ ಪರಿಧಿಯ ಬಾಗಿಲು. ಹೌದೌದು, ಹಾಗೆ. ಈಗಿನ ಹೊರಗಿನ ಈ ಕಟ್ಟಡ ನಾನಾಗ ತಮಗೆ ಸಿಕ್ಕಿದೆ, ಅದಲ್ಲ, ಅದು ರಾಜಗೋಪುರ ಅಂತ ನಾವೀಗ ಕರೀತಾ ಇರುವಂಥದ್ದು. ರಾಜಗೋಪುರದ ವಿಷಯ ಅಲ್ಲ ನಮಗೆ ದೇವಸ್ಥಾನದ ಪರಿಧಿಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಾಗೆ ಒಂದು ಗೋಪುರ ಅಂತ ಇರ್ತದೆ, ಆಯ್ತಾ? ಈ ಗೋಪುರವನ್ನು ನಾವು ವಾಸ್ತುವಿನಲ್ಲಿ ದೇವರ ಪಾದ ಅಂತ ನಿರ್ಣಯ ಮಾಡ್ತೇವೆ, ಆಯ್ತಾ? ಈ ವ್ಯವಸ್ಥೆಯಿಂದ ಹೊರಗಡೆ ಅದಾಗೋದು ಹೌದಾ ಅಂದ್ರೆ ನನಗೆ ಒಂದು ಕ್ಲಿಯರಿಟಿಯನ್ನು ಕೊಟ್ಟರೆ ಸರಿ. ಹೊರಾಂಗಣ ಅಂತ ಹೆಸರು ಅದಕ್ಕೆ. ಅದರಲ್ಲಿ ಆಗ್ತಾ ಇರಲಿಲ್ಲ, ಈಗ ಆಗ್ತದೆ. ಅಲ್ಲ, ಹಿಂದೆ ಆಗ್ತಾ ಇದ್ದದ್ದು ಎಲ್ಲಿ ಹಾಗಿದ್ರೆ? ಅದಕ್ಕಿಂತ ಹೊರಗೆ. ಆಗ ರಾಜಗೋಪುರ ಇರಲಿಲ್ಲ, ಅಲ್ಲಿ ಒಂದು ನಡೆ ಅಂತ ಇತ್ತು, ಅದರಲ್ಲಿ ಆಗ್ತಾ ಇತ್ತು. ಅಲ್ಲ, ಮತ್ತೆ ಯಾಕೆ ನುಡಿಯಲ್ಲೇ ಹೇಳ್ತದೆ. ಅಲ್ಲ, ಅದನ್ನೀಗ ಒಳಗಡೆ ಮಾಡಿದ ಉದ್ದೇಶ ಏನು? ಜಾಗ ಇಲ್ಲ. ದೈವ ಕುಣಿಯುವ ಜಾಗದಲ್ಲಿ ರಾಜಗೋಪುರ ಬಂದಗಳಲ್ಲಿ ಜಾಗ ಅಲ್ಲ.
ಅದು ಈಗ ಎದುರುಗಡೆ ಹೋಗಿದೆ ಅಥವಾ ಹೊರಗಡೆ ಬರಬೇಕಾ ಎದುರುಗಡೆ ಹೋಗಬೇಕಾ ಅಂತ. ಈಗ ಒಳಗಡೆ ಹೋಗಿದೆ. ದೈವದ ನುಡಿಯಲ್ಲಿ ಉಂಟು, ಅಯ್ಯ ಪೋಯಿನ ಜಾಗಡಿ ನಲಿಪಾಯ ಅಂತ ಹಿಂದೆ ಹೇಳುವವರು ಕೇಳಿದ್ದೇವೆ ನಾವು. ನನಗೆ ಆ ವಿಷಯದ ರಾಶಿ ಇಡಬೇಕಾ? ಅದರಲ್ಲೇನು ಅದರ ನಿರ್ಣಯ ಆಯಿತು. ಈ ವಿಷಯಕ್ಕೆ ನಾನು ನಿಮಗೆ ಈ ವಿಷಯದಲ್ಲಿ ರಾಶಿ ಇಡಬೇಕಾ ಅಂತ ಕೇಳೋದಷ್ಟೇ ವಿಷಯ. ಯಾಕಂದರೆ ನಾನು ಈಗ ಇಟ್ಟ ರಾಶಿಯಲ್ಲಿ ಅದು ಸಂಕಲ್ಪ ಇಲ್ಲ. ಈಗ ನಾನು ಇಟ್ಟ ರಾಶಿಯಲ್ಲಿ ಆ ವಿಷಯ ಸಂಕಲ್ಪದಲ್ಲಿ ತಗೊಳ್ಳಿಲ್ಲ. ಅದು ನಿರ್ಣಯ ಮಾಡಬೇಕಾಗಿದ್ರೆ ನಾನು ಪ್ರತ್ಯೇಕ ಒಂದು ರಾಶಿ ಇಡಬೇಕೀಗ. ಅಷ್ಟೇ ವಿಷಯ. ಆಯಿತು, ತೊಂದರೆ ಇಲ್ಲ. ಅದು ತಾವು ಮುಂದುವರಿಸ್ಬೋದು. ನನಗೆ ಸ್ವಲ್ಪ ಅನುಮತಿ ಕೊಡಬೇಕು. ಮನೆಯಲ್ಲಿ ಶುಕ್ರವಾರಕ್ಕೆ ಸಂಧಿ ಶಾಂತಿ ತಂದೆಯವ್ರ ಲೆಕ್ಕದ ಆಗ್ತಾ ಇದೆ. ಅಲ್ಲಿಂದ ಬಂದಿದ್ದೇನೆ. ಮಗಳದ್ದೊಂದು ಬಾಲ ಸರಸ್ವತಿ ಪೂಜೆ ಇತ್ತು, ಅಲ್ಲಿಂದ ಬಂದಿದ್ದೇನೆ. ಈ ವಿಚಾರದ್ದು ಮುಂದೆ ನಮಗೆ ಬಾರದ ರೀತಿಯಲ್ಲಿ ತಾವು ಅದಕ್ಕೆ ಏನಾಗಬೇಕು ಅಂತ ಹೇಳುವಂಥದ್ದನ್ನು ಹೇಳಬೇಕು. ನಮಗೆ ಮಾಡಿದ ಯಾವುದೇ ಕೆಲಸದಲ್ಲಿ ಭಕ್ತರಿಗೆ ಗೊಂದಲ ನಿವಾರಣೆ ಆಗಬೇಕು ಅಂತಷ್ಟೇ ನಮ್ಮ ಬೇಡಿಕೆ. ಹಾಗಾಗಿ ಆ ರೀತಿಯಲ್ಲಿ ದೇವರು ತಾವು ತೋರಿಸ್ಕೊಡ್ಬೇಕು ಅಂತ ಕೇಳಿಕೊಂಡು ನಾನು ಸ್ವಲ್ಪ ಮುಂದುವರಿಸ್ತೇನೆ. ಅನುಮತಿ ಕೊಡು. ಅಲ್ಲ, ಆ ವಿಷಯದಲ್ಲಿ ಈಗ ರಾಶಿ ಇಡಬೇಕೇನಾದರೂ? ಈಗ ನಿಮಗೆ ಸಂಶಯ? ಅವು ಎದುರುಡ ನಿತ್ಯ ಬೇತೆಗಲ್ಲ ಒಂದಿಟ್ಟು ಉಂಟು, ಪ್ರಯತ್ನ ಮಲ್ತೊಂದುಂಟು. ಯೋಗ ಉಂಟು. ಚತುರ್ಥಪತಿ ಶನಿಯ ದೃಷ್ಟಿ ಲಾಭಕ್ಕುಂಟು. ಚತುರ್ಥೇಶೇ ಲಾಭಮಾಗತ್ಯ ಅಲ್ಲ, ಧನೇಶೇ ಲಾಭಮಾಗತ್ಯ ಅಂತ ಇದ್ದ ಹಾಗೆ ಚತುರ್ಥಪತಿಯ ದೃಷ್ಟಿ ಲಾಭಕ್ಕಿರುವುದರಿಂದ ಅದರಿಂದಾಗಿ ಯೋಗ ಇದೆ, ಪೂರ್ಣ ಯೋಗ ಉಂಟು, ಆಗ್ತದೆ. ಅದು ಏನು ಚಿಂತೆ ಇಲ್ಲ. ನಮ್ಮ ಅನುಕೂಲಕ್ಕೆ ಸರಿಯಾಗಿಯೇ ಆಗ್ತದೆ, ಅದು ಬರ್ತದೆ. ದ್ವಿತೀಯಾಧಿಪತಿಯಾಗಿರತಕ್ಕಂತಹ ದೃಷ್ಟಿ ಚತುರ್ಥಾಧಿಪತಿಗೂ ಉಂಟಲ್ವ. ದ್ವಿತೀಯಾಧಿಪತಿಯ ದೃಷ್ಟಿ ಚತುರ್ಥಾಧಿಪತಿಗೆ ಇರುವುದರಿಂದ ಅದು ನಮಗೆ ಸಾಂಪತ್ತಿಕವಾಗಿಯೂ ಕೂಡ ಸೇರಿ ಬರ್ತದೆ, ಏನು ತೊಂದರೆ ಏನಿಲ್ಲ, ಅದಾಗ್ತದೆ. ದೇವರ ದೃಷ್ಟಿ ಉಂಟಪ್ಪ, ಅದು ಡೆಫಿನೆಟ್ ಬರ್ತದೆ, ಚಿಂತೆ ಮಾಡೋದೇ ಬೇಡ. ಚತುರ್ಥಪತಿ ಲಾಭದಲ್ಲಿ ಚತುರ್ಥಪತಿ ದೃಷ್ಟಿ ಲಾಭಕ್ಕುಂಟು, ಏನು ತೊಂದರೆ ಇಲ್ಲ. ಹೌದು, ಅದಕ್ಕೆ ಎಲ್ಲಿ ಪೂರ್ವಭಾಗವೇ ಬರ್ತದಾ? ಅಲ್ಲ, ಒಂದು ವಿಷಯ ಉಂಟು. ನಾವು ಈ ರಾಶಿಯ ವ್ಯವಸ್ಥೆ ನೋಡುವಾಗ ಇದಕ್ಕೆ ತಾಗಿ ಅದು ಇರುವಂತಹದ್ದು ತಾಗಿ ಇರುವುದರಿಂದ ಆ ಚತುರ್ಥಪತಿಯಾಗಿರತಕ್ಕಂಥ ಶನಿಯ ದೃಷ್ಟಿ ಲಾಭಭಾವಕ್ಕಿರುವುದರಿಂದ ಮತ್ತೆ ಲಾಭಾಧಿಪತಿಗೂ ಕೂಡ ಶನಿಯ ದೃಷ್ಟಿ ಲಾಭದಲ್ಲಿ ಅಂಶಕವನ್ನು ಪಡ್ಕೊಂಡಂತಹ ಬುಧನಿಗೆ ಒಂದು ನಿಮಿಷ, ಅವರಿಗೆ ಪ್ರಶ್ನೆ ಏನಂತ ಗೊತ್ತಿಲ್ಲ, ನಾನು ಚೀಟಿಯಲ್ಲಿ ಕೊಟ್ಟದ್ರಿಂದ ಅದು ಹೇಳಿ ಪ್ರಶ್ನೆ ಹೇಳ್ತೇನೆ. ಅಲ್ಲಿ 1 ಎಕರೆ 1.5 ಎಕರೆ ಜಾಗ, ಆ ಕಡೆ ಒಬ್ಬರು ಕ್ರಿಶ್ಚಿಯನ್ ಅವ್ರ ಹತ್ರ 1 ಎಕರೆ ಜಾಗ ಇದೆ. ಮತ್ತೆ ಅದೇ ಈ ಕಡೆ ನಮ್ಮ ಈ ದೇವಸ್ಥಾನದ ಕೆಲಸ ಮಾಡೋರ ಹತ್ರನೂ ಒಂದು 70 ಸೆಂಟ್ ಜಾಗ ಇದೆ. ನಾವು ಅವ್ರ ಹತ್ರ ಕೇಳಿಕೊಂಡಿದ್ದೀವಿ. ಅಲ್ಲಿ ಅವರಿಗೆ ಯಾರಿಗೂ ಇಷ್ಟವರೆಗೆ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ. ಈ ಕಡೆಯವರು ಒಂದು ಹಂತದಲ್ಲಿ ಒಪ್ಪಿಕೊಂಡಿದ್ದಾರೆ. ಸ್ವಲ್ಪ ನಮಗೆ ಅವರಿಗೆ ವ್ಯವಹಾರ ದೃಷ್ಟಿಯಿಂದ ಆರ್ಥಿಕ ಇದರಿಂದ ಸ್ವಲ್ಪ ಆ ಕಡೆ ವ್ಯತ್ಯಾಸಗಳಿದೆ. ಸೊ ಅದು ದೇವರಿಗೆ ಸೇರಿದ, ದೇವರಿಗೆ ಅದು ಮಾಡಬೇಕಂತ ಇದೆಯಾ ಇಲ್ವೋ ಅಂತ ನಮ್ಮ ಪ್ರಶ್ನೆ. ಪರಿಪೂರ್ಣವಾಗಿ ಉಂಟು. ಚತುರ್ಥಪತಿಯಾಗಿರುವಂತಹ ಶನಿಯ ದೃಷ್ಟಿ ಲಾಭಕ್ಕೆ ಇರುವುದರಿಂದ ಈ ಒಂದು ಪ್ರಶ್ನೆಯ ಪ್ರಕಾರವಾಗಿ ಈಶ್ವರ ದೇವರಿಗೆ ಒಂದಷ್ಟು ಭೂಮಿ ಬರುವಂತಹ ಯೋಗ ಪರಿಪೂರ್ಣವಾಗಿ ಉಂಟು. ಅದರಲ್ಲಿ ನನಗೆ ಗೊತ್ತಿಲ್ಲ, ಒಂದು 3 ವಿಭಾಗದ ಭೂಮಿ ನಮಗೆ ಬರುವಂಥ ಯೋಗ ಇದೆ. 2 ಭಾವಾಧಿಪತಿ ಮೀನರಾಶಿಯಲ್ಲಿರುವುದರಿಂದ 2, ಚತುರ್ಥ ಭಾವ ಎನ್ನುವಂತಹದ್ದು ಕುಂಭರಾಶಿಯಾಗಿರುವುದರಿಂದ 3. 2 ಅಥವಾ 3 ವಿಭಾಗದ ಭೂಮಿ ನಮಗೆ ಏನು ಈ ದೇವಸ್ಥಾನದ ವ್ಯವಸ್ಥೆಗೆ ಬರುವಂತಹ ಪೂರ್ಣ ಒಂದು ಯೋಗ ಇದೆ. ಅದರಲ್ಲಿ ಏನು ಚಿಂತೆ ಇಲ್ಲ, ಅದಾಗ್ತದೆ. ಅಲ್ಲ, ಅದು ದೇವರ ಎಂತ ಒಂದು ಜಾಗಗೆ 10-20 ಗಿರಾಕಿ ಬಂತು, ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ. ಯಾವುದು? ಒಂದು ಜಾಗಗೆ 10-20 ಗಿರಾಕಿ ಬಂತು, ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ. ಅದು ದೇವರ ದೃಷ್ಟಿ ಉಂಟಲ್ವಾ. ದೇವರಿಗೆ ಬೇಕು ಎನ್ನುವ ಅಪೇಕ್ಷೆ ಇದ್ದಾಗ ಯಾರಿಗೂ ತಗೊಳ್ಳಿಕ್ಕೆ ಅದು ಅನುಕೂಲ ಆಗಲಿಕ್ಕಿಲ್ಲ. ಅದು ಆದರೆ ಚಿಂತೆ ಇಲ್ಲ, ಬರ್ತದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗೋದು ಅದು ನಮಗೆ ಡೆಫಿನೆಟ್ ಬರ್ತದೆ, ಚಿಂತೆಯೇ ಇಲ್ಲ. ಲಾಭಾಧಿಪತಿಗೆ ದೃಷ್ಟಿ ಉಂಟು.
ಬುಧನ ಅಂಶಕ ಲಾಭದಲ್ಲಿ ಉಂಟು, ಅವನಿಗೆ ಚತುರ್ಥಪತಿಯ ದೃಷ್ಟಿ ಇದೆ, ಪೂರ್ಣವಾಗಿ ಯೋಗ ದೃಷ್ಟಿ ಸಂಪೂರ್ಣವಾಗಿ ಉಂಟು, ಚಿಂತೆ ಇಲ್ಲ. ಮತ್ತೇನ ಈಗ ದೇವರ ಭೂಮಿಯನ್ನ ದೇವರಿಗೆ ವಾಪಸ್ ಪಡೆಯುವಂತ ಕೆಲಸವನ್ನು ಈ ಸಂಖ್ಯೆಯ ಆಡಳಿತ ಮಂಡಳಿಯು ಮಾಡ್ತಾ ಇದೆ. ಇದು ನಮ್ಮ ಭಕ್ತರಿಗೆ ಬಹಳ ಸಂತೋಷ ಆಗಿದೆ. ಬೇರೆ ವಿಚಾರಕ್ಕೆ ಬಂದಾಗ ಏನಂತ ಹೇಳಿದ್ರೆ, ಈಗ ಇದೊಂದು ದೇವಸ್ಥಾನ ಈಗ ಸರ್ಕಾರದ ಆಡಳಿತದ ಅಡಿಯಲ್ಲಿ ಬರುವಂಥ ದೇವಸ್ಥಾನ ಆಗಿದೆ. ಹಾಗಿರುವಾಗ ಕೆಲವು ವಿಚಾರಗಳು, ದೇವಸ್ಥಾನದ ವಿಚಾರಗಳು ನಿರ್ಧಾರ ಆಗುವಾಗ ಭಕ್ತರ ಭಾವನೆಗೆ ಆಗದ ರೀತಿಯಲ್ಲಿ ಮಾಡಬೇಕನ್ನುವಂಥ ತೀರ್ಮಾನ ಈಗಿನ ಆಡಳಿತ ಮಂಡಳಿಗೆ ಅವರಿಗಿದೆ. ಅದಕ್ಕೋಸ್ಕರ ಪದೇ ಪದೇ ಪ್ರಶ್ನೆಗಳನ್ನು ಇಟ್ಟು ಚಿಂತನೆಯನ್ನು ಮಾಡಿದ್ದಾರೆ. ಈ ಸಭಾಭವನದ ಕಾಮಗಾರಿಯನ್ನು ಅಂತರ ನೋಡದೆ ಎತ್ತರ ನೋಡದೆ ಕಟ್ಟಿದ ಕಾರಣ ಈ ದೋಷಗಳು ಕಂಡು ಬಂದಿರೋದು. ಈಗ ಮೊನ್ನೆ ಆಡಳಿತ ಮಂಡಳಿಯ ಕಟ್ಟಡವನ್ನು ಏರಿಸುವಾಗ ಕೂಡ ಅಂತರ ಮಿತಿಗಿಂತ ಜಾಸ್ತಿ ಎತ್ತರ ಕಟ್ಟಿದ್ದಾರೆ. ಈ ರೀತಿ ಕೆಲವು ದೋಷಗಳು ಕಂಡು ಬರುವಂಥದ್ದು. ನಾವು ಭಕ್ತರ ಕಡೆಯಿಂದ ಏನು ಹೇಳೋದು ಅಂತ ಹೇಳಿದರೆ, ಮಾಡುವ ವಿಚಾರಕ್ಕೆ ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅದಕ್ಕೆ ನಮ್ಮದು ಭಕ್ತರ ಕಡೆಯಿಂದ ಏನು ಅಡ್ಡಿ ಇಲ್ಲ. ಆದರೆ ಇದರಲ್ಲಿ ಮಾಡುವಂಥ ಪಾಪ ಪುಣ್ಯದ ಫಲವನ್ನು ಆಡಳಿತ ಮಂಡಳಿಯವರಿಗೆ ಬರ್ತದೆ ಅಂತ ನಮಗೆ ಕಾಣ್ತದೆ. ಯಾಕೆಂದರೆ ನಾವು ಪರ ಮತ್ತು ವಿರೋಧ ಅಭಿಪ್ರಾಯಗಳನ್ನು ಕಳಿಸ್ತಾ ಇದ್ದೇವೆ. ನೀವು ಆಗ ಒಂದು ಹೇಳಿದಿರಿ ಚಿಕಿತ್ಸಕ ಪದ್ಧತಿ ಅಂತೇಳಿ, ಅಂದರೆ ಚಿಕಿತ್ಸೆಯ ಮೂಲಕ ಶಮನ ಮಾಡಬಹುದು ಅಂತ ಹೇಳಿ. ಅಲ್ಲಪ್ಪ, ಹಾಗೆ ಹೇಳಿದ್ದಲ್ಲ. ಹಾಗೆ ಅಲ್ಲ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಕೂಡ ಇದಕ್ಕೆ ಅನುಮತಿ ಬರ್ತದಾ ಅನ್ನೋದನ್ನು ಆಡಳಿತ ಮಂಡಳಿಯವರು ಕಂಡುಕೊಳ್ಳಬೇಕು ಮತ್ತು ತೀರ್ಮಾನವನ್ನು ತಗೊಂಡು ಏನು ದೇವರ ಭೂಮಿಯನ್ನು ದೇವರಿಗೆ ಕೊಡುವಂಥ ತೆನೆ ಬೆಳೆಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದಿರಿ. ಅದು ಮಾಡೋದಕ್ಕೆ ಕೂಡ ನಮ್ಮದು ಅಡ್ಡಿ ಇಲ್ಲ. ಆದರೆ ಭೂಪ್ರದೇಶವು ಭೌಗೋಳಿಕವಾಗಿ ಕೂಡ ಇದು ಬೇಸಾಯಕ್ಕೆ ಭತ್ತ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈ ವಿಚಾರಗಳ ಸರಿಯಾಗಿ ಮನನ ಮಾಡಿಕೊಂಡು ಆಡಳಿತ ಮಂಡಳಿ ಮುಂದುವರಿಯಲಿ ಅಂತೇಳಿ ನಾವು ಭಕ್ತರ ಒಂದು ಅಭಿಪ್ರಾಯವನ್ನು ಕೊಡ್ತಾ ಇದ್ದೇವೆ. ಇನ್ನು ಇಲ್ಲಿ ನಾವು ತಕ್ಕೊಂಡ ನಿರ್ಧಾರದ ಬಗ್ಗೆ ನಾನು ನಿಮಗೊಂದು ವಿಷಯ ಹೇಳಿಬಿಡ್ತೇನೆ. ಚಿಕಿತ್ಸೆ ಮಾಡಬೇಕು ಅಂತ ನಾನು ಹೇಳಿದ್ದಲ್ಲ, ಚಿಕಿತ್ಸಾವಿದು ದುಶ್ಚಿಕಿತ್ಸಾ ಭವಂತಿ ಅಂತ ಆದದ್ದು ಅಂತ ಹೇಳಿದ್ದು. ಚಿಕಿತ್ಸೆ ಮಾಡಲಿಕ್ಕೆ ಹೊರಟದ್ದು ಆದದ್ದು ದುಶ್ಚಿಕಿತ್ಸೆ ಆಗಿದೆ ಇಲ್ಲಿ ಅಂತ ಹೇಳಿರುವಂತಹದ್ದು. ಅರ್ಥ ಆಯ್ತಾ? ಒಂದು. ಮತ್ತು ಇದನ್ನು ಎತ್ತರ ಆಗಿದೆ, ಡೌನ್ ಮಾಡಬೇಕು, ಇದೆಲ್ಲ ವಿಷಯ ಪ್ರತ್ಯೇಕ. ಇಲ್ಲಿ ನಮಗೆ ನಾವು ರಾಶಿಯಲ್ಲಿ ಹೇಳೋದು ಅದಲ್ಲ, ಅದೆಲ್ಲ ನೀವು ವಾಸ್ತವಿನ ವಿಷಯ ಹೇಳ್ತಾ ಇದ್ದೀರಿ. ಇಲ್ಲಿ ನಾವು ರಾಶಿಯಲ್ಲಿ ಹೇಳೋದು ಅದಲ್ಲ. ಈ ಭೂಮಿಯೇ ಇಲ್ಲಿ ಒಂದು ತೆನೆಯನ್ನು ಮಾಡಿ, ಒಂದು ಗದ್ದೆ ಮಾಡಿ, ಒಂದು ತೆನೆ ಮಾಡಿ, ಆ ತೆನೆ ಇಲ್ಲಿಂದ ದೇವರಿಗೆ ಹೋದರೆ ನಾನು ಬರೆದು ಕೊಡ್ತೇನೆ ಇದು ಬಂಗಾರದ ಭೂಮಿ ಆಗ್ತದೆ ಅಂತ. ನಾನು ಹೇಳಿದ ಅರ್ಥ ಆಯ್ತಾ? ಇಲ್ಲಿಂದ ಹೋದ ತೆನೆ ಅದು ಎಲ್ಲಿಯ ಪ್ರಸಾದ? ಇದಕ್ಕೆ ನಿಮಗೆ ಬೇರೆ ಶಕುನ ಬೇಡ ಆಯ್ತಾ? ದೇವರ ಪ್ರಸಾದ ಈ ವಿಷಯವನ್ನು ಹೇಳುವಾಗ, ನಿರ್ಣಯಕ್ಕೆ ಬರುವಾಗ ದೇವರ ಪ್ರಸಾದವನ್ನು ತಗೊಂಡು ಬಂದು ಇಟ್ಟರು. ಎಲ್ಲಿಟ್ಟರು ಸ್ವಾಮಿ ಹೇಳಿ? ಈಶಾನ್ಯ ಅಲ್ವಾ? ಇವತ್ತು ನಾವು ಈ ಪ್ರಶ್ನೆಯ ಸ್ಥಾನ ಎನ್ನುವಂಥದ್ದು ಈಶ್ವರ ದೇವರ ಸ್ಥಾನ ಇದು, ಹೌದಾ ಅಲ್ವಾ? ಎಲ್ಲಿಟ್ಟದ್ದವರು? ಈಶಾನ್ಯ ಭಾಗದಲ್ಲಿ. ಈಶಾನ್ಯದಲ್ಲಿ, ಹೌದಾ ಅಲ್ವಾ? ಅಲ್ಲ, ಅಲ್ಲಿ ಇಡಬೇಕಾಗಿಲ್ಲ. ಯಾಕೆ ಹೇಳಿ? ಅವರು ಕೂತದ್ದಿಲ್ಲ ಅಲ್ವಾ? ತಗೊಂಡು ಬಂದು ಇಲ್ಲಿ ಬಂದು ಇಟ್ಟು ಕೂರ್ಬೋದಿತ್ತಲ್ವಾ? ನಾನು ಹೇಳಿದ ಅರ್ಥ ಆಯ್ತಾ? ಹಾಗಾದರೆ ನಾವು ಒಂದು ನಿರ್ಧಾರಕ್ಕೆ ಬರುವಾಗ ಹೀಗೆ ನೀವು ಮಾಡಿ ಆಗ್ತದೆ ಅಂತ ಹೇಳುವಾಗ ತಟ್ಟನೆ ತಗೊಂಡು ಬಂದು ಪ್ರಸಾದ ಅಲ್ಲಿ ಇಟ್ಟರು ಅಂದರೆ ಏನು? ಇದು ಈಶ್ವರ ದೇವರು. ಈ ಪ್ರಶ್ನೆಯ ಸ್ಥಾನ ಎನ್ನುವಂತಹದ್ದು ಈಶ್ವರ ದೇವರು ಅಂತ ಆದರೆ ಈಶ್ವರ ದೇವರ ಈಶಾನ್ಯದಲ್ಲಿ ಆ ದೇವರ ಪ್ರಸಾದ ಬಂದು ಇಲ್ಲಿಂದ ತೆನೆ ಅಲ್ಲಿಗೆ ಹೋಗ್ತಾ ಇತ್ತು ಅಂತ ಹೇಳೋದಕ್ಕೆ ಸೂಚನೆ ಅದು. ನಾನು ಇಲ್ಲಿ ಪ್ರಸಾದ ಇಟ್ಟಿದ್ದೇನೆ, ಅದು ಸೂಚನೆ. ದೇವರು ಬಂದು ಅಲ್ಲಿ ಕೂತದ್ದಲ್ವ? ಪ್ರಸಾದ ಹೇಳಿದ್ರೆ ನಾವೇನು ಹೇಳ್ತೇವೆ? ದೇವರ ಸ್ವತಃ ಒಂದು ಸಾನ್ನಿಧ್ಯವೇ ಅಲ್ವ? ಅದು ಕೂಡ ಒಂದು, ನಾವು ಅದನ್ನು ದೇವರ ಕೊನೆ ಇಟ್ಟು ನಾವು ಕೈ ಮುಗಿತೇವೆ ಅಲ್ವಾ? ಅದು ಒಂದು ಲಕ್ಷಣ ಅಲ್ವಾ? ನೋಡಿ, ಶಕುನೈಹಿ ಚಾತ ಸಂವಾದಂ ರಾಶಿಗ್ರಹ ಫಲಂ ಸ್ಫುಟಂ. ನಾವು ಫಲ ಹೇಳ್ತಾ ಹೋಗುವಾಗ ನಮ್ಮ ಫಲವನ್ನು ಸ್ಪಷ್ಟೀಕರಿಸಲಿಕ್ಕೋಸ್ಕರವಾಗಿ ದೇವತೆಗಳು ಶಕುನದ ಮುಖಾಂತರವಾಗಿ ನಮ್ಮ ಫಲವನ್ನು ಸ್ಪಷ್ಟೀಕರಿಸ್ತಾರೆ. ನಾವು ಶಕುನದಿಂದ ಫಲ ಹೇಳೋದಲ್ಲ, ಶಕುನದಿಂದ ಫಲ ಹೇಳೋದು ನಾವಲ್ಲ, ಅದಕ್ಕೆ ವ್ಯವಸ್ಥೆ ಬೇರೆ ಉಂಟು. ನಾವು ಗ್ರಹಸ್ಥಿತಿಯಲ್ಲಿ ಹೇಳುವ ಫಲಕ್ಕೆ ಶಕುನ ನಮಗೆ ಸಾಕ್ಷಿ ತೋರಿಸಿಕೊಡ್ತಾ ಉಂಟು. ಈಶಾನ್ಯ ಈ ಒಂದು ದೇವಸ್ಥಾನದ ಈ ಒಂದು ವ್ಯವಸ್ಥೆಯ ಈಶಾನ್ಯದಲ್ಲಿ ತಗೊಂಡು ದೇವರ ಪ್ರಸಾದವನ್ನು ಇಟ್ಟು ಅವರು ಬಂದು ವಾಯುವ್ಯದಲ್ಲಿ ಬಂದು ಕೂತ್ಕೊಂಡ್ರು. ನಾನು ಹೇಳೋದು
ಅಲ್ಲ, ಇದರಲ್ಲಿ ಈ ಭೂಮಿಯ ಈ ಒಂದು ವ್ಯವಸ್ಥೆ ಎನ್ನುವಂತಹದ್ದು, ಒಂದು ಗದ್ದೆ ಎನ್ನುವಂತಹದ್ದು ಬೇಕು. ಅದನ್ನು ನಾವು ವಾಸ್ತುಶಾಸ್ತ್ರಜ್ಞರ ಒಂದು ಮಾಹಿತಿಯನ್ನು ಪಡ್ಕೊಂಡು ಒಂದು ಒಳ್ಳೆಯ ಗದ್ದೆ ಮಾಡಿ ಆ ಗದ್ದೆಯಿಂದ ತೆನೆ ಹೋಗುವಂಥ, ಅಂದರೆ ನಾವು ಇದನ್ನು ತೆಗೆದು ಇನ್ನೊಮ್ಮೆ ಇಂತಹದ್ದು ಯಾವುದೋ ಇನ್ನೊಂದು ಪರ್ಪಸ್ಸಿಗೆ ನಾವು ಕಟ್ಟಡವನ್ನು ಕಟ್ಟುವಂಥದ್ದು ಹೋದಾಗಿದ್ದರೆ ಇದನ್ನು ತೆಗಿಲಿಕ್ಕೆ ಮತ್ತೆ ಪುನಃ ಬಿಡಲಿಕ್ಕಿಲ್ಲ, ಮತ್ತೆ ಪುನಃ ಗೊಂದಲ ಸ್ಟಾರ್ಟ್ ಆಗ್ತದೆ, ಮತ್ತೆ ಪುನಃ ಸಮಸ್ಯೆಗಳ ಆರಂಭ ಆಗ್ತದೆ. ಇದನ್ನು ಗದ್ದೆಯ ಸ್ವರೂಪದಲ್ಲಿ ನಾವು ಇಟ್ಟುಕೊಳ್ಳುವುದು ಅನ್ನೋ ಸಂಕಲ್ಪ ನಾವು ಮಾಡಿದರೆ ಪ್ರಾಯಶಃ ಇದು ಕೂಡಲೇ ಒಂದು ನಿರ್ಧಾರಕ್ಕೆ ಬರ್ತದೆ ಅಂತ ಅರ್ಥ. ಏನು ಹೇಳಿ? 15 ವರ್ಷದ ಹಿಂದೆ ಮುಕ್ತೇಶ್ವರರಾಗಿರುವಂತಹ ಶ್ರೀಯುತ ಜಗನ್ನಿವಾಸ ರಾವ್ ಅವರು ಹಾಗೂ ಅಂದಿನ ಆಡಳಿತ ಮಂಡಳಿಯವರು ದೇವಸ್ಥಾನದ ಹಾಗೂ ಸಮಗ್ರ ಪುತ್ತೂರಿನ ಹಿತಕ್ಕಾಗಿ, ಅಭಿವೃದ್ಧಿಗಾಗಿ ಅಂದು ಪ್ರಶ್ನೆ ಚಿಂತನೆ ಮೂಲಕ ಅಥವಾ ದೈವಜ್ಞರ ಮೂಲಕ ಏನೋ ವಿಚಾರ ಮಾಡಿರುವಂಥದ್ದು ಒಳ್ಳೆಯ ಉದ್ದೇಶಕ್ಕೆ. ಅದರಲ್ಲಿ ಎರಡು ಮಾತಿಲ್ಲ, ತಾವು ಕೂಡ ಹೇಳಿದ್ದೀರಿ. ಈಗದ ಪ್ರಸ್ತುತ ಇರುವಂತಹ ಆಡಳಿತ ಮಂಡಳಿ ಹಾಗೂ ಭಕ್ತಜನರ ಅಪೇಕ್ಷೆ ಮತ್ತು ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂತಹ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ಈಗದ ಆಡಳಿತ ಮಂಡಳಿ ಮತ್ತು ಮಹಾಜನತೆ ಏನೋ ಬೇಡಿಕೆ ಇಡ್ತಾ ಇದೆ. ತಮ್ಮ ಸಮ್ಮುಖದಲ್ಲಿ ಮಹಾಲಿಂಗೇಶ್ವರನ ಅನುಗ್ರಹ ಪೂರ್ವಕವಾಗಿ ಈಗ ಇಲ್ಲಿ ಪ್ರಶ್ನೆ ಚಿಂತನೆ ತಾಂಬೂಲ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಹಲವು ಪ್ರಶ್ನೆಗಳಾಗಿವೆ. ಇದನ್ನು ಉಳಿಸಬೇಕಾ ಬೇಡವಾ ಅಂತ ಹೇಳಿ ಇಲ್ಲಿ ತರ್ಕ ಉಳಿಸಬೇಕಾ ಬೇಡ ಹೇಳುವಂಥದ್ದಕ್ಕಿಂತ ಮಹಾಲಿಂಗೇಶ್ವರ ಏನು ಹೇಳ್ತಾ ಇದ್ದಾನೆ, ಏನು ನಮಗೆ ಆದೇಶ ಕೊಡ್ತಾ ಇದ್ದಾನೆ ಅಂಥೇಳಿ ಈಗಾಗಲೇ ಪ್ರಶ್ನೆ ಚಿಂತನೆ ತಾಂಬೂಲ ಪ್ರಶ್ನೆಯಲ್ಲಿ ಬಂದಂತಹ ವಿಚಾರಗಳಲ್ಲಿ ಶ್ಲೋಕ ಮೂಲಕ ಹೇಳಿರುವಂಥ ವಿಚಾರ ಅರ್ಥ ಹೇಳದಿದ್ರೂ ಸಹ ಆ ಶ್ಲೋಕದಲ್ಲೇ ಅರ್ಥ ಇದೆ. ಆ ಶ್ಲೋಕದ ಅರ್ಥ ನಾವು ಆಡಳಿತ ಮಂಡಳಿಯವರು ಅರ್ಥೈಸಿಕೊಂಡು ಮತ್ತು ಈಗ ಬಂದಿರುವಂಥ ದೂತಲಕ್ಷಣವನ್ನು ಕೂಡ ನಾವು ಮೇಳೈಸಿಕೊಂಡು ಆಡಳಿತ ಮಂಡಳಿ ಏನು ನಿರ್ಧಾರ ಕೈಗೊಳ್ತದೆ, ತುರ್ತಾಗಿ ಆಡಳಿತ ಮಂಡಳಿಯವರು ಏನು ನಿರ್ಧಾರ ತಗೊಂಡು ಇಲ್ಲಿ ಬಂದಿರುವಂಥ ಮಹಾಜನತೆಗೆ ಪ್ರಸ್ತುತಪಡಿಸಿ ದೈವಜ್ಞರಲ್ಲಿ ಆ ಚಿಂತನೆಯನ್ನಿಟ್ಟು ಇದನ್ನು ನಾವು ಉಳಿಸ್ತೇವೆ ಅಥವಾ ಇದನ್ನು ತೆಗಿತೇವೆ ಅಂತ ಹೇಳುವಂಥ ಒಂದು ನಿಮ್ಮ ನಿರ್ಧಾರವನ್ನು ಇಲ್ಲಿ ಪ್ರಸ್ತುತಪಡಿಸಿ ದೈವಜ್ಞರು ಅದಕ್ಕೆ ದೈವ ಪ್ರೇರಣೆ ಪ್ರಕಾರ ಅದಕ್ಕೆ ಒಂದು ಏನು ಆದೇಶ ಕೊಡ್ತಾರ ಅದಕ್ಕೆ ಬದ್ಧರಾಗಿ ಮುಂದುವರಿಸುವುದು ಒಳ್ಳೆಯದಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಮತ್ತು ಚಿನ್ನದ ತೆನೆಯ ಬಗ್ಗೆ, ಚಿನ್ನದ ತೆನೆ ಇಲ್ಲಿ ಬೆಳೆದದ್ದಲ್ಲ, ಉಪ್ಪಿನಂಗಡಿಯ ಬಳಿಯಲ್ಲಿ ಒಂದು ಗದ್ದೆಯಲ್ಲಿ ಬೆಳೆದಿರುವಂಥ ಚಿನ್ನದ ತೆನೆ ಪ್ರತೀತಿ ಪ್ರಕಾರ ಅದು ಯಾವ ದೇವಸ್ಥಾನಕ್ಕೆ ಕೊಡಬೇಕಂತ ಹೇಳುವಂಥ ಅವರಿಗೆ ಒಂದು ಗೊಂದಲ ಉಂಟಾದಾಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರನಿಗೆ ಒಪ್ಪಿಸಬೇಕೋ ಪುತ್ತೂರು ಮಹಾಲಿಂಗೇಶ್ವರನಿಗೆ ಒಪ್ಪಿಸಬೇಕು ಅಂತ ಹೇಳಿ ನೀನು ತೋರಿಸ್ಬೇಕಂತೇಳಿ ಪ್ರಶ್ನೆ ಅವರೊಂದು ಪ್ರಾರ್ಥನೆ ಮಾಡಿದ ಪ್ರಕಾರ ಮರುದಿವಸ ಅದು ಪುತ್ತೂರು ಭಾಗಕ್ಕೆ ಅಡ್ಡಲಾಗಿ ಹೀಗೆ ಈ ಭಾಗಕ್ಕೆ ಏನು ಹೇಳ್ತಾರೆ ಅದಕ್ಕೆ ಬಾಗಿತ್ತು. ಅದರಿಂದಾಗಿ ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭಂಡಾರಕ್ಕೆ ಒಪ್ಪಿಸಿದ್ದಾರೆ ಅಂತೇಳಿ ನಾನು ಕೇಳಲ್ಪಟ್ಟಿದ್ದೇನೆ. ಅದು ಜಗನ್ನಿವಾಸ ರಾವ್ ಅವರಿಗೂ ಸಹ ಗೊತ್ತಿರ್ಬೋದು ಅಂಥೇಳಿ ನನ್ನ ಅನಿಸಿಕೆ. ಈಗ ಚರ್ಚೆಗಳಾಯಿತು, ಪ್ರಶ್ನೆಯಿಂದ ವಿಚಾರ ಆಯಿತು, ಆಯ್ತು ಸಾಕು ಅಲ್ಲ. ಅದು ಮೊನ್ನೆ ಚಿಂತನೆ ಮಾಡಿದೆ, ಅದು ಅಲ್ಲಿ ಇರ್ಬೋದು, ಪಾರ್ಕಲ್ಲಿ ಇಡುವುದಂತಾಗಿದೆ, ಪಾರ್ಕ್ ಮಾಡ್ತೀವಲ್ಲ ಅದರಲ್ಲಿ ಇಡುವುದಂತ ಆಗಿದೆ, ಚಿಂತನೆ ಆಗಿದೆ. ಈಗ ನಾವು ಒಂದು ಗೊಂದಲ ಇತ್ತು ನಮ್ಮ ಹತ್ರ, ಇದಕ್ಕೆ 2-3 ಸಲ ಪ್ರಶ್ನೆದನ್ನು ನಾನು 2-3 ಕಡೆ ಹಿಂದಿನಿಂದ 2013, 17, 19ರಲ್ಲಿ ಎಲ್ಲ ಒಂದು ಪ್ರಶ್ನೆ ಇಟ್ಟದ್ರಲ್ಲೂ ಬರೆದಿದ್ದಾರೆ, ತೆರವು ಮಾಡಬೇಕು ಅಂತ ಬರೆದಿದ್ದಾರೆ. ಆನಂತರ ಅದಕ್ಕೆ ಇನ್ನೊಂದು ಪರಿಹಾರವನ್ನು ಮಾಡಬೇಕು ಅಂತ ಪರಿಹಾರ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಆನಂತರ ಅದಕ್ಕೆ ನಂತರ ಪ್ರಶ್ನೆ ಇಟ್ಟೋದ್ರಲ್ಲೂ ತೆಗಿಬೇಕು ಅಂತ ಬಂದಿದೆ. ನಾವು ಮೊನ್ನೆ 2 ಪ್ರಶ್ನೆಗಳನ್ನು ಇಟ್ಟಿದ್ದೇವೆ. ಅದರಲ್ಲಿ ನಾವು ಕರೆಕ್ಟಾಗಿ ಒಂದು ಪ್ರಶ್ನೆ ಕೇಳಿದ್ದೇವೆ, ಇದನ್ನು ಉಳಿಸ್ಕೊಳ್ಳಿಕ್ಕಾಗ್ತದಾ ಇಲ್ಲನ್ನು ತೆಗಿಬೇಕಾ, ಇದು ದೇವರ ಅನುಗ್ರಹ ಹೇಗಿದೆ ಅಂತ ಕೇಳಿದ್ದೇವೆ. ಅದನ್ನು ಕ್ಲಿಯರ್ ಆಗಿ ಹೇಳಿದರೆ ಇದನ್ನು ತೆಗಿಬೇಕು ಅಂತ ಹೇಳಿದೆ. ಸಾರ್ವಜನಿಕರಲ್ಲಿ ಗೊಂದಲ ಇರುವುದು ಸಹಜ. ಅಂದರೆ ಇದಕ್ಕೆ 5-6 ಕೋಟಿ 7 ಕೋಟಿ ಖರ್ಚು ಮಾಡಿದೆ, ಇದನ್ನು ಯಾಕೆ ತೆಗಿಬೇಕು, ದೇವರ ಭಕ್ತಾದಿಗಳು ಹಾಕಿರುವಂಥ ಹಣ ಇದು ಹಾಲಾಗಿದೆ ಅಂತ ಇಷ್ಟರವರೆಗೆ ಆಗಿರುವುದು ಇದೆ. ಒಂದು ಪಕ್ಷದವರು ಒಂದು ಆಡಳಿತ ಸಮಿತಿ ಬರ್ತದೆ, ಅವರೊಂದು ಮೂರ್ತಿಯನ್ನು ಅಲ್ಲಿ ಕೂಡಿಸೋದು, ಆ ಕಡೆಯಿಂದ 1-2 ಟಾಯ್ಲೆಟ್ ಕಟ್ಟೋದು, ಇನ್ನೊಂದು ಆ ಕಡೆಯಿಂದ ಆ 3 ವರ್ಷದಲ್ಲಿ ಅವನು ಇಲ್ಲಿ ಸ್ಟಡಿ ಆಗುವಾಗ 1 ವರ್ಷ ಆಗ್ತದೆ.
ಅವನೊಮ್ಮೆ ಬಂದು ಇಲ್ಲಿ ಒಳಗಡೆದು ಅಪ್ಪ ಕಜ್ಜಾಯ ನೋಡಿ ಹೊರಗೆ ಬರುವಾಗ 1 ವರ್ಷ ಆಗ್ತದೆ. ಆನಂತರ ಅವನು ಮಾಡಲಿಕ್ಕೆ ಅವನಿಗೆ ಅವಕಾಶನೇ ಸಿಗುವುದಿಲ್ಲ. ಅವನೊಮ್ಮೆ ಧಾರ್ಮಿಕ ದತ್ತಿ ಹೋಗಿ ಬಂದು ಅರ್ಧ ಆಗುವಾಗ ಇನ್ನು 3 ವರ್ಷ ಮುಗೀತಿಲ್ಲ. ಆ ಸಮಯದಲ್ಲಿ ಅವನು ಹೋಗುವ ಸಮಯದಲ್ಲಿ ಏನಾದರೂ ಅದಕ್ಕೆ ಸಹಜ ಮನುಷ್ಯನಿಗೆ, ಈಗ ನಮಗಿರೋದು ಸಹಜನೇ, ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕು. ಆ ರೀತಿಯಲ್ಲಿ ಆಗ್ತಾಯಿತ್ತು. ಮಾಸ್ಟರ್ ಪ್ಲ್ಯಾನ್ ಇಲ್ಲ. ನಾವೀಗ ಒಂದು ವ್ಯವಸ್ಥಿತ ರೀತಿಯಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕಳಿಸಿ ಅಲ್ಲಿ ಅಪ್ರೂವಲ್ ತಂದು ಇನ್ನು ಯಾರು ಬೇಕಾದರೂ ಬರಲಿ, ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ದೇವರ ಕೆಲಸ ಮಾಡಬೇಕು, ದೇವಸ್ಥಾನದ ಕೆಲಸ ಆಗಬೇಕು, ಭಕ್ತಾದಿಗಳ ಹಣ ಹಾಳಾಗಬಾರ್ದು ಅಂತ. ಇಲ್ಲಿಗೆ ಇದನ್ನು ಉಳಿಸ್ಕೊಂಡು ಈಗ 3 ಪ್ರಶ್ನೆಯಲ್ಲಿ ಇದನ್ನು ತೆಗಿಬೇಕು ಅಂತ ಬಂದಿದೆ. ಆದರೆ ಗೊಂದಲ ಇತ್ತು. ಇದು ಫೈನಲ್ ಸೊಲ್ಯೂಷನ್ ನಮ್ಮದು. ನಾನು ಶಾಸಕನ ಸೇರಿ ಇಲ್ಲಿರುವಂಥ ಎಲ್ಲರೂ ಸೇರಿ ಆಡಳಿತ ಸಮಿತಿ ಸೇರಿ ಇದು ದೇವರ ಮನಸ್ಸು ಅಂತ ನಾವು ತಿಳ್ಕೊಂಡಿದ್ವಿ. ನಾವು ಮನುಷ್ಯರು, ನಮಗೇನು ಗೊತ್ತಿಲ್ಲ. ನಾವು ದೈವಜ್ಞರ ಮುಖಾಂತರ ಪ್ರಶ್ನೆಯನ್ನು ಚಿಂತನೆ ಮಾಡಿ ದೇವರಿಗೆ ಏನು ಸರಿ ಇದೆ ಅದನ್ನು ಮಾಡಲಿಕ್ಕೆ ನಾವು ಹೊರಟವರು. ಯಾವುದೇ ಒಂದು ಮನಸ್ಸಿನಲ್ಲಿ ವ್ಯತ್ಯಾಸಗಳಿಲ್ಲದೆ ಎಲ್ಲದನ್ನು ಬಿಟ್ಟು ಇದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಜನಗಳ ಭಕ್ತಾದಿಗಳ ಗೊಂದಲ ಕೂಡ ಪರಿಹಾರ. ಈಗ ನೀವು ಹೇಳಿದಾಗೆ ಇದನ್ನು ತೆಗಿಬೇಕು ಅಂತಲೇ ಬಂದಿದ್ದೇವೆ. ಇದನ್ನು ಉಳಿಸ್ಕೊಂಡ್ರು ಇದರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗೋದಿಲ್ಲ. ಇದನ್ನು ಉಳಿಸ್ಕೊಂಡ್ರೆ ಇದಕ್ಕೆ ಪುನಃ 3 ಕೋಟಿ ಖರ್ಚು ಮಾಡಬೇಕು. ಇನ್ನೂ ಗೊಂದಲ ಸೃಷ್ಟಿ ಆಗ್ತದೆ ಹೊರತು ಯಾವತ್ತೂ ದೇವರಿಗೆ ಸಮಾಧಾನ ಇಲ್ವಾ? ನೀವೇನಾದರೆ ಇಲ್ಲಿ ಎಷ್ಟು ದುಡ್ಡು ಬಂದರೂ ದೇವರಿಗೆ ವಿಷ ಕೊಟ್ಟಾಗೆ ಆಗ್ತದೆ. ಅದನ್ನು ಇನ್ನು ಉಳಿಸ್ಕೊಳ್ಳುವಂಥ ಪ್ರಶ್ನೆಗಳು ನನ್ನ ಹತ್ರ ಇಲ್ಲ, ಬಹುಶಃ ಆಡಳಿತ ಮಂಡಳಿಯಲ್ಲೂ ಇಲ್ಲ. ಆದ್ದರಿಂದ ನಾವು ಈಗ ಮಾಸ್ಟರ್ ಪ್ಲಾನ್ ಪ್ರಕಾರ ಕೆಲಸ ಮಾಡ್ತೇವೆ. ಇದನ್ನು ತೆಗೆಯುವಂಥ ನಿರ್ಧಾರಕ್ಕೆ ಬರ್ತೇವೆ. ಅಯ್ಯಪ್ಪ ಮಂದಿರವನ್ನು ಅಲ್ಲಿ ಏನು ಹಿಂದೆ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಾಗಂದು ಏನು ಮೂಲ ನಾಗ ಇದೆ, ಮೂಲ ನಾಗನಿಗೆ ಅಲ್ಲಿ ಹೋಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಏನು ಪೂಜಾ ವಿಧಾನಗಳನ್ನು ಮಾಡಬೇಕು ಆ ಮುಖಾಂತರ ಆ ಕೆಲಸವನ್ನು ಮಾಡ್ತೇವೆ. ಇನ್ನೊಂದು 10-15 ದಿವಸದಲ್ಲಿ ಜೀರ್ಣೋದ್ಧಾರ ಕೆಲಸವನ್ನು ಕೂಡ ಏನು ಮಾಸ್ಟರ್ ಪ್ಲಾನ್ ಪ್ರಕಾರ ಇದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನೀವೇನಿಲ್ಲಿ ಏನು ಗದ್ದೆ ಮಾಡಬೇಕು ಕೆಲವು ಅದಕ್ಕೆ ಒಂದು ಭಾಗದಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಜಾಗವನ್ನು ಇಟ್ಟು ಈಗ ಅಲ್ಲೊಂದು ಚಿಕ್ಕ ಜಾಗವನ್ನು ಮಾಡ್ತಾ ಇದ್ದೇವೆ. ಅದನ್ನು ಬಹುಶಃ ಇಲ್ಲಿಗೆ ಶಿಫ್ಟ್ ಮಾಡಿ ಆ ಕೆನೆಯನ್ನು ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಆಗ್ತದ ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಈಗ ಅಲ್ಲೊಂದು ಚಿಕ್ಕ ಗದ್ದೆ ಮಾಡಿ ಅಲ್ಲಿ ನಾಗನ ಇದ್ರ ಹತ್ರ ಅಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ, ಕೆನೆ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿಗೆ ಮಾಡಿ ಇಲ್ಲಿಂದ ಕೆನೆ ತಗೊಂಡು ಹೋಗುವಂಥ ಪ್ರಯತ್ನಕ್ಕೂ ನಾವು ಮುಂದೆ ಪ್ಲ್ಯಾನಲ್ಲಿ ಸೇರಿಸಿ ಏನಿಲ್ಲ ಮತ್ತೆ ಖಾಲಿ ಓಪನ್. ಅಲ್ಲ, ನಾನು ಹೇಳೋದು ಈ ಒಂದು ಪ್ರದೇಶದ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ದೇವರ ತೆನೆಯನ್ನು ತಗೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತ ಒಂದು ಸ್ವಲ್ಪ ಸೈಡಿಗೆ ಮಾಡಬೇಕು. ನಾವು ಮಧ್ಯ ಮಾಡುವಾಗ ಇದು ಜನ ಎಲ್ಲ ನಿಲ್ಲುವಂತ ಜಾಗ, ಇನ್ನು ನಾಡಿದ್ದು ಜಾತ್ರೆ ಆಗುವಾಗ ಎಲ್ರಿಗೆ ಬೇಕಾಗುವಂತ ಜಾಗ. ನೀವು ಹೇಳಿದಾಗೆ ಆ ಬದಿಯಲ್ಲಿ ಪ್ರಸಾದ ಇಟ್ಟಂತಹ ಆ ಬದಿಯಲ್ಲಿ ಸೈಡ್ಗೆ ಮಾಡಿದ್ರೆ ಅಲ್ಲ ಈ ಪರಿಧಿಯಲ್ಲೇ ಬರ್ತದ ಅಂತ ಇದೇ ಪರಿಧಿಯಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು. ಅದನ್ನು ಜೋಡಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಹಾಗೆ ಮಾಡಿಕೊಂಡು ಹೋದರೆ ಒಂದು ಕೊನೆಯ ಪ್ರಶ್ನೆ, ದೇವರು ಇದಕ್ಕೆ ಅನುಗ್ರಹ ಇದೆಯಾ ಅಂತ ನೀವೊಂದು ನಿವೃತ್ತಿ ರಾಶಿ ನೋಡುವ. ಹೌದು, ನಿವೃತ್ತಿ ರಾಶಿಯನ್ನು ನೋಡಿದರೆ ಎಲ್ಲರೂ ಅದನ್ನು ಪ್ರಾರ್ಥನೆ ಮಾಡಿ ನಾನು ಇಷ್ಟೆಲ್ಲ ಹೇಳಿದ್ದು ಆ ದೇವರಿಗೆ ಸಮಾಧಾನ ಆಗಿ ನಿವೃತ್ತಿ ಬಂದರೆ ನಾವು ಅದಕ್ಕೆ ಒಪ್ಪಿಕೊಳ್ತೇವೆ ಅಂತ ನಮ್ಮ ಅನಿಸಿಕೆ. ಒಳ್ಳೆ ಒಂದು ಕ್ಷೇತ್ರಂಕು ಅರ್ಪಣೆ ಅಂಬಣ ವೈಟೊಂದು ಆ ನಿವೃತ್ತಿ ಅಂಬನಾಗ ಒಂಜಿ ಗಜರಕ್ಷಸಲ ಆನಿದು ಸುಶ್ರೂತ ಗಜರಕ್ಷಸಲ ಆಯ್ತು ಬೆತ್ತ ಒಂಜಿ ನೆತ್ತ ಇದರ ಉದ್ದೇಶದಲ್ಲಿ ನಾವು ದೇವರಿಗೆಲ್ಲರೂ ಕೂಡ ಒಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೇವರಿಗೆ ಆಲಂಕಾರಿಕವಾಗಿರತಕ್ಕಂತಹ ಒಂದು ಬಂಗಾರದ ತೆನೆಯನ್ನೇ ಇದರ ಉದ್ದೇಶದಲ್ಲಿ ದೇವರಿಗೆ ನಾವು ಅರ್ಪಣೆ ಮಾಡುವಂಥ ನಾವೆಲ್ಲರೂ ಸೇರಿಕೊಂಡು ಅಲ್ವಾ. ಮತ್ತು ಈ ಹಿಂದೆ ಬಂಗಾರದ ತೆನೆ ಅದು ಏನೇ ಆಗಿರಲಿ, ಬಂಗಾರವನ್ನು ಕೊಡುವ ತೆನೆ ಇಲ್ಲಿ ಬೆಳೆಯಲಿ ಅಲ್ವಾ. ಇಲ್ಲಿ ತೆನೆ ಕಟ್ಟಿದ್ದು ಆ ಪ್ರಸಾದವನ್ನು ತಗೊಂಡು ಹೋದವರ ಮನೆಯಲ್ಲಿ ಅಲ್ವಾ ಬಂಗಾರ ಉಕ್ಕಲಿ, ಅಂತಹ ಅನುಗ್ರಹ ದೇವರು ಕೊಡಲಿ. ಆ ರಕ್ಷಸನ್ನೊಂದು ಪರಿಹಾರ ಮಾಡಿಕೊಂಡು ಯಾವುದು ಆ ಗಜರಕ್ಷಸನ್ನೊಂದು ಪರಿಹಾರ ಮಾಡಿಕೊಂಡು ದೇವರಿಗೆ ಬಂಗಾರದ ತೆನೆಯನ್ನು ಅರ್ಪಣೆ ಮಾಡಿ ಮತ್ತು ಹಿಂದೆ ಹೇಳಿದಂಥ ಪ್ರಾಯಶ್ಚಿತ್ತಾದಿಗಳನ್ನು ಕೂಡ ಮಾಡಿಕೊಂಡು ಆ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಮುಂದೆ ಹೋಗುವ ಸಂಕಲ್ಪವನ್ನು ನಾವು ಇಟ್ಟುಕೊಳ್ತೇವೆ. ದೇವರು ಪರಿಪೂರ್ಣ ಒಂದು ಅನುಗ್ರಹ ಕೊಡ್ತಾರೆ. ಮಹಾಲಿಂಗೇಶ್ವರ ದೇವರು ಪರಿಪೂರ್ಣ ಒಪ್ಪಿಗೆ ಕೊಟ್ಟು ಮುಂದುವರಿಸಲಿಕ್ಕೆ ಅನುವು ಕೊಡ್ತಾರೆ. ಹೌದಾಗಿದ್ದರೆ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕೈ ಮುಗಿದು ಶ್ರದ್ಧೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ನಿವೃತ್ತಿ ರಾಶಿ ನಮಗೆ ಮಹಾಲಿಂಗೇಶ್ವರ ದೇವರು ತೋರಿಸಿಕೊಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ.
ದೇವರಿಗೊಂಜಿ ಅದು ಉದ್ದೇಶವಾದ. ಇದರ ಉದ್ದೇಶದಲ್ಲಿ ದೇವರಿಗೆ ಈ ಪ್ರಾಯಶ್ಚಿತ್ತವನ್ನು ಮಾಡುವ ಸಂದರ್ಭದಲ್ಲಿ ದೇವರಲ್ಲಿ ಒಂದು ಅನುಜ್ಞಾಕಲಶವನ್ನು ಕೂಡ ಮಾಡಿಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡಿ ಶತರುದ್ರಾಭಿಷೇಕವನ್ನು ಕೂಡ ಮಾಡಿಕೊಂಡು ಗಜರಾಕ್ಷಸನ ನಿವೃತ್ತಿ ಮಾಡಿಕೊಂಡು ಮುಂದುವರಿಸಿದರೆ ಸರಿ. ಉದ್ದೇಶವಾದ 108 ತಂಗಿಯಾದ ಗಣಹೋಮನ ಆ ಗಜರಕ್ಷಸದವಂತ ಉದ್ದೇಶವಾದ ನಿರ್ವಿಘ್ನತೆಗೋಸ್ಕರವಾದ ಪ್ರಾರ್ಥನೆ ಬರೀತಾರೆ. ಪುಷ್ಟಿಗಾಣಿಕೆಲ್ಲ ಪಾಡ್ತು. ಕೂತ್ಕೊಳ್ಳಿ. ಚತುರ್ಥಪತಿಯಾದ ಅಷ್ಟಮ ಉಂಟು, ರವಿಲ ದ್ವಾದಶ ಉಂಟು, ರಾತ್ರಿ. ಧನುರಾಶಿ ಅಷ್ಟಮದಲ್ಲಿ ಗುರು, ದ್ವಾದಶದಲ್ಲಿ ರವಿ. ವೇಷ್ಮೇಶೇಪಿ ರಿಪುವ್ಯಜಾಷ್ಟಮಗತಶ್ಚೇತ ಸ್ಥಾನದೋಷಾದಿಹ. ಅಂದರೆ ಈ ಭೂಮಿ ಈ ವ್ಯವಸ್ಥೆಯನ್ನೇ ನೀವು ಈ ಜನರಿಗೆ ನಡೆದಾಡಲಿಕ್ಕೋಸ್ಕರವಾಗಿ ಇದನ್ನು ಬಿಡುವುದಕ್ಕಿಂತ ಈ ಒಂದು ವ್ಯವಸ್ಥೆಯನ್ನು ಹಿಂದೆ ಹೇಳಿದ ಹಾಗೆಯೇ ಗದ್ದೆಗಾಗಿಯೇ ಒಂದು ವ್ಯವಸ್ಥೆ ನೀವು ಮೀಸಲಾಗಿಡುವುದೇ ಸರಿ ಅಂತ ಅನ್ನಿಸ್ತದೆ. ಅಂದರೆ ನಾವೀಗ ಒಂದು ಮಾಡಿ ಇನ್ನೊಂದು ಮಾಡದೇ ಆಗ್ತದೆ. ಈಗ ನಾವು ಇದನ್ನು ತೆಗೆದು ಇಲ್ಲಿ ಏನೂ ಇಲ್ಲ ಅಂತ ಮಾಡಿಬಿಟ್ರೆ ಯಾವ ಪರ್ಪಸ್ಗೆ ನಾವು ಇದನ್ನು ತೆಗೆದಿದ್ದೇವೆಯೋ ಅದು ಅದರಲ್ಲಿ ಆಗಲಿಲ್ಲ ಎನ್ನುವಂಥ ದೋಷ ಬರ್ತದೆ. ಈಗ ಅದಾಗ್ತದೆ. ಚಂದ್ರ ಉದಯವೂ ಕೂಡ ಅಂಶಕದಲ್ಲಿ ಹಾಕಲಿಕ್ಕಿರುವ ಕಾರಣ ಅಲ್ಲ, ಪ್ರಾಕ್ಟಿಕಲ್ ಸಮಸ್ಯೆ ಇರ್ಬೋದು. ಇದರ ಇಷ್ಟು ಭಾಗವನ್ನು ಮಾತ್ರ ಒಂದು ಪರಿಧಿ ಮಾಡಿಕೊಂಡು ವಿಶೇಷ ಅದಕ್ಕೊಂದು ಸ್ಥಾನ ಕೊಟ್ಟು ಅದು ಒಂದು ಗದ್ದೆ, ಅದರಲ್ಲಿ ಅದು ತೆನೆಗೋಸ್ಕರವಾಗಿರತಕ್ಕಂತಹ ಗದ್ದೆ ಎನ್ನುವ ರೀತಿಯಲ್ಲಿ ಅದನ್ನು ನಾವು ಇಡುವುದೇ ಸರಿ ಅಂತ ಅನ್ನಿಸ್ತದೆ. ಇದರ ಏನಾಗ್ತಾ ಕಳೆದ್ರೆ ನಾವು ಇಷ್ಟು ವಿಮರ್ಶೆ ಮಾಡಿ ಇದನ್ನು ತೆಗೆದು ಮತ್ತೆ ಅದನ್ನು ವಿಮರ್ಶೆಯ ಮೂಲ ವಿಷಯಕ್ಕೆ ನಾವು ಇದನ್ನು ಮೀಸಲಾಗಿ ಇಡದೇ ಇದ್ದರೆ ಅದು ಒಪ್ಪಿಗೆ ಆಗಲಿಕ್ಕಿಲ್ಲ ಅಂತ. ಈಗ ಎಷ್ಟರಲ್ಲಿ ಉಂಟು ಇದು ಕಟ್ಟಡ? ಇದೀಗ ಈ ಕಟ್ಟಡ ಎಷ್ಟರಲ್ಲಿ ಉಂಟು? ಈಗ ನವೆಂಬರ್ ತಿಂಗಳಿಗೆ ಭತ್ತ ಕಟಾವಾಗ್ತದೆ. ನಮಗೆ ಉತ್ಸವ ಏಪ್ರಿಲ್ ಸಂಪೂರ್ಣ ಗದ್ದೆ ಅಲ್ಲ, ಇನ್ನೊಂದಿದೆ. ದೇವರು ಒಂದು ಹೇಳ್ತೇನೆ, ಈ ಗದ್ದೆಯನ್ನು ನೋಡಬೇಕಾಯ್ತಾ? ದೇವರು ಗದ್ದೆ ನೋಡಬೇಕು ಅಥವಾ ನೀರು ನೋಡಬೇಕು. ಸಾನ್ನಿಧ್ಯದ ವೃದ್ಧಿಗೆ ಪೂರಕವಾಗಿರುವ ಅಂಶಕ ಎರಡೇ. ದೇವರು ಗದ್ದೆ ನೋಡಬೇಕು ಅಥವಾ ಹರಿಯುವ ನೀರಿನ ಅಂಶವನ್ನು ನೋಡಬೇಕು ಅಂತ ಅರ್ಥ. ಇದರಿಂದಾಗಿ ನೀವಿದರಲ್ಲಿ ಒಂದು ಗದ್ದೆಯನ್ನು ಮಾಡುವ ವ್ಯವಸ್ಥೆಯನ್ನು ಇಟ್ಟುಕೊಳ್ಳುವ, ಬಾಕಿ ಸಮಯದಲ್ಲಿ ಇದನ್ನು ಖಾಲಿ ಬಿಡುವ ತೊಂದರೆ ಇಲ್ಲ. ಒಂದಿಷ್ಟು ಅಂಶವನ್ನು ದೇವರ ಒಂದು ಗದ್ದೆ ಎನ್ನುವ ಸಂಕಲ್ಪದಲ್ಲಿಯೇ, ದೇವರ ತೆನೆಯ ಗದ್ದೆ ಎನ್ನುವ ಸಂಕಲ್ಪದಲ್ಲಿಯೇ ನಾವು ಅದನ್ನು ಇಟ್ಟುಕೊಳ್ಳೋದು ಒಳ್ಳೆಯದು ಅಂತ. ಹಾಗೇ ನಾವು ರಾಶಿ ನೋಡುವ. ಯಾಕಂದರೆ ನಾವು ಒಂದು ಬಿಟ್ಟು ಇನ್ನೊಂದು, ಈಗ ಇದು ತೆಗೆದಾದ ನಂತರ ಇದನ್ನು ಖಾಲಿ ನಡೆದಾಡಲಿಕ್ಕೆ ಬಿಟ್ಟರೆ ಮೂಲ ಆಶಯಕ್ಕೆ ಧಕ್ಕೆ ಬಂತಲ್ವ. ಇದು ಹಾಗೆ ಮಾಡೋದಕ್ಕಿಂತ ಇದು ಹಿಂದಿನದ್ದು ಇರುದಿದ್ರೂ ಕೂಡ ಅಡ್ಡಿ ಇಲ್ಲ ಅಂತ ಆಗ್ತದಲ್ವಾ. ನೋಡಿ ಲಾಭದ ವಿಷಯ ಅಲ್ಲ ಇಲ್ಲಿ.
ಅದಲ್ಲಪ್ಪ, ನಮಗೆ ಇಲ್ಲಿ ಇದು ದೇವರಿಗೆ ಸಂಬಂಧಪಟ್ಟಂತಹ ಅದು ಗದ್ದೆ ಅಲ್ವಾ? ಈಗ ಕೈ ಮುಗಿಯಿರಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಇದಿಷ್ಟು ಆ ವ್ಯವಸ್ಥೆಯನ್ನು ನಾವು ಚಿಂತನೆ ಮಾಡಿದ ಹಾಗೆಯೇ ಆ ಗಜರಕ್ಷಸ್ಸನ್ನು ಕೂಡ ಪರಿಹಾರ ಮಾಡಿಕೊಂಡು ಇಷ್ಟು ಆ ಭೂಮಿಯ ವ್ಯವಸ್ಥೆಯನ್ನು ನಾವು ಗದ್ದೆಗಾಗಿಯೇ ಮೀಸಲಾಗಿ ಇಡುವ. ಈ ಗದ್ದೆ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ತೂಕರೆ ಇರುವ ಗದ್ದೆ. ಈ ಗದ್ದೆಯಲ್ಲಿ 2 ತೂಕರೆ, ಇಂಥ ತೂಕರೆ ಎಲ್ಲಿಯೂ ಇಲ್ಲ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಗದ್ದೆಗೆ ಪ್ರಾಮುಖ್ಯ ಇದ್ದರು. ನಾವು ಸಣ್ಣದಿರುವಾಗ ಗದ್ದೆ ಆಗಿ ಕೊಯ್ಲಾದ್ಮೇಲೆ ರಥ ಹಿಡಿದಿದ್ದರು. ಎಲ್ಲ ಪುಡಿ ತಳ್ತೇವೆ, ಕಟ್ಟು ಮಾಡಿ ಗದ್ದೆಗೆ ರಥ ಹಿಡಿದಿದ್ದರು. ಗದ್ದೆಗೆ ಈಗ ರಥ ಹೋಗುದು ಹೇಗೆ? ದಂಡವ ರಥ ರಥ ಬೀದಿ ಆಗಿದೆ. ಪ್ರಾರ್ಥಿಸಿಕೊಳ್ಳುವ, ಆಯ್ತಾ? ಸಂಕಲ್ಪ ಅರ್ಥ ಆಯ್ತಲ್ವಾ? ನಾವು ಇದನ್ನು ತೆಗೆದು ಮತ್ತೊಂದು ಕಟ್ಟುವುದಲ್ಲ, ಇನ್ನೊಂದು ತೆಗೆದು ಅದನ್ನು ಹಾಗೆ ನಮಗೆ ನಡೆದಾಡಲಿಕ್ಕೆ ನಾವು ದಾರಿ ಮಾಡಿಡುವುದಲ್ಲ. ಇದನ್ನು ತೆಗೆದು ರಾಶಿಯಲ್ಲಿ ಬಂದ ಹಾಗೆ ಒಂದು ಗದ್ದೆ ಮಾಡಿ ಆ ಗದ್ದೆಯಲ್ಲಿ ಬಂದಂತಹ ತೆನೆಯನ್ನು ನಾವು ದೇವರಿಗೆ ಅರ್ಪಣೆ ಮಾಡುವ ಸಂಕಲ್ಪದಲ್ಲಿ ನಾವು ಪ್ರವರ್ತಿಸಿದಾಗ ನಮಗೆ ಒಳ್ಳೆಯ ಅನುಕೂಲ ರಾಶಿ ದೇವರು ತೋರಿಸಿಕೊಡಬೇಕು. ಕೈ ಮುಗಿಯಿರಿ, ಪ್ರಾರ್ಥಿಸಿ. ಈಶ್ವರ ದೇವರ ಪೂರ್ಣವಾಗಿರತಕ್ಕಂತಹ ಅನುಗ್ರಹ ತೋರಿಸಿಕೊಡಬೇಕು. ಸತ್ಯಾನುಗ್ರಹವೊಂದು ರವಿ ಅನುಕೂಲ. ಈಶ್ವರ ದೇವರದ್ದು ಇದಕ್ಕೆ ಪರಿಪೂರ್ಣವಾದಂತಹ ಒಪ್ಪಿಗೆ ಉಂಟು. ವೃಷಭ ರಾಶಿಯೇ ನಮಗೆ ಬಂದಿದೆ, ಸಪ್ತಮದಲ್ಲಿ ರವಿ ಇದ್ದಾನೆ. ಇಷ್ಟು ಕ್ರಿಯೆ ಮಾಡುವುದಕ್ಕೆ ನಮಗೆ ಈಶ್ವರ ದೇವರ ಅನುಗ್ರಹ ಪರಿಪೂರ್ಣವಾಗಿ ಉಂಟು. ನಾವು ಗದ್ದೆ ಮಾಡುವಂತಹ ಸಂಕಲ್ಪಕ್ಕೆ, ಆಯಿತಾ? ಒಂದು ನಿಮಿಷ. ಇದರಲ್ಲಿ ಈಗ ನಮಗೆ ಪ್ರಾಯಶ್ಚಿತ್ತಗಳು ಈ ಹಿಂದೆ ಹೇಳಿದ್ದುಂಟಲ್ವ, ಅದೆಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವಂತಹದ್ದು, ಇಲ್ಲಿ ಬರದಂಥ ಪ್ರಾಯಶ್ಚಿತ್ತವನ್ನು ಮಾಡುವಂತಹದ್ದು, ಮತ್ತು ನಾಗನನ್ನು ಅಲ್ಲಿಗೆ ಅದನ್ನು ಸೇರಿಸುವಂತಹದ್ದು, ಮತ್ತು ಅಯ್ಯಪ್ಪನನ್ನು ಇದಕ್ಕೆ ಹಿಂದೆ ಪ್ರಶ್ನೆಯನ್ನು ನಮಗೆ ನಿರ್ಧಾರ ಮಾಡಿದ ಹಾಗೆ ಸೇರಿಸುವಂತಹದ್ದು. ಆನಂತರ ಬಾಕಿ ಯಾವುದು? ನಾಗನದ್ದಾಯಿತು, ಅಯ್ಯಪ್ಪನದ್ದಾಯಿತು, 2 ಮಾತ್ರ. ನವಗ್ರಹವನ್ನು ಒಳಗಡೆ ಮಾಡುವಂತಹದ್ದು. ಇದಿಷ್ಟು ಭೂಮಿಯ ವ್ಯವಸ್ಥೆಯನ್ನು ಹಾಗೆ ಕೃಷಿಯಾಗಿ ನಾವು ಇಟ್ಟುಕೊಳ್ಳುವಂತಹದ್ದು. ನಮಗೆ ಇದಕ್ಕೆ ಸಪ್ತಮದಲ್ಲಿ ರವಿ ಬಂದಿದ್ದಾನೆ, ವೃಷಭ ರಾಶಿ ಬಂದಿದೆ, ಈಶ್ವರ ದೇವರ ಪರಿಪೂರ್ಣ ನಮಗೆ ಅನುಗ್ರಹ ಅಂತ ಇದೆ. ಒಂದು ನಿವೃತ್ತಿ ಕೊನೆಗೆ ನಾವು ನೋಡಬೇಕೀಗ. ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತೇನು ಇದರಲ್ಲಿ ಸಂಶಯ ಏನಿಲ್ಲಲ್ವಾ? ಏನಿಲ್ಲಲ್ವಾ? ಪ್ರಾರ್ಥಿಸಿಕೊಳ್ಳಿ. ಯಾವುದು ಹೇಳಿ? ತೊಂದರೆ ಇಲ್ಲ. ಅದರಲ್ಲಿ ಭತ್ತ ಬೆಳೆಯುವಂಥ ವ್ಯವಸ್ಥೆಗಳಿಗೆ ಬೇಕು ಅಂತ ಅಷ್ಟೇ. ಮತ್ತೇನು ಸಂಶಯ ಉಂಟಾ? ಇಲ್ಲ ಅಲ್ವಾ? ಒಂದು ನಿವೃತ್ತಿ ನೋಡುವ, ಕೈ ಮುಗಿಯಿರಿ. ನಮಗೇನು ಗುರುವ ಅನುಕೂಲದಲ್ಲಿ ಬರಲಿ, ಆಯಿತಾ? ನಮಗೆ ಈ ರೀತಿಯ ಒಂದು ವ್ಯವಸ್ಥೆ ಮಾಡುವುದಕ್ಕೆ ವೃಷಭ ರಾಶಿ ಬಂತು, ಸಪ್ತಮದಲ್ಲಿ ರವಿ ಬಂದದ್ದು, ಈಶ್ವರ ದೇವರ ಪರಿಪೂರ್ಣವಾದಂತಹ ಒಪ್ಪಿಗೆ ನಮಗೆ ಬಂದಿದೆ. ಈ ಪ್ರವೃತ್ತರಾಗುವಾಗ ನಾವು ಒಂದು ಮುಷ್ಟಿ ಕಾಣಿಕೆಯೆಲ್ಲ ಹಾಕಿ ದೇವರ ಹತ್ರ ಕೈ ಮುಗಿದು ಕ್ಷಮೆಯಾಚನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು, ಅಂದರೆ ಹಿಂದೆ ನಾವು ಪ್ರಶ್ನೆ ಇಟ್ಟು ಅದರ ಪ್ರಾಯಶ್ಚಿತ್ತಗಳು ಕೂಡ ಕೆಲವೆಲ್ಲ ಆಗಲಿಲ್ಲ, ಮತ್ತು ಕೆಲವೆಲ್ಲ ಜಿಜ್ಞಾಸಗಳೆಲ್ಲ ಬಂದಿದೆ. ಈ ಪ್ರಕಾರವಾಗಿ ನಾವು ಮುಂದೆ ಹೋಗ್ತೇವೆ. ನಮಗೆ ದೇವರು ಅನುಗ್ರಹಿಸಬೇಕು. ಇನ್ನು ಯಾವುದೇ ರೀತಿಯ ತೊಡಕುಗಳು ಮತ್ತು ಅಭಿಪ್ರಾಯ ವ್ಯತ್ಯಾಸಗಳು, ವಿರೋಧಗಳು ಯಾವುದೂ ಬಾರದಂತೆ ಯೋಗ್ಯ ರೀತಿಯಲ್ಲಿ ದೇವರು ನಡೆಸ್ತಾರೆ. ಹೌದಾಗಿದ್ರೆ ನಮಗೆ ಈಗ ಗುರು ಅನುಕೂಲಕರವಾಗಿ ಬರಬೇಕು. ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಭೂಮಿಯಲ್ಲಿ ಇರತಕ್ಕಂತಹ ಭೂತರಾಕ್ಷಸ, ನರರಾಕ್ಷಸ, ಬಾಲಪ್ರಭಕ್ಷಣಿ ಮೊದಲಾದ ಬಾಧೆಗಳನ್ನು ಅದರಲ್ಲಿ ಪ್ರಾಯಶ್ಚಿತ್ತ ಮಾಡುವಾಗಲೇ ಉಚ್ಚಾಟನೆ ಮಾಡಬೇಕು. ತತ್ಸಂಬಂಧಿ ಭೂಮಿಯ ಸಮಸ್ತ ಪೈತೃಕಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬೇಕು.
ಫಸ್ಟ್ ಕ್ಲಾಸ್ ರಾಶಿ ಮೇಷರಾಶಿ, ಚತುರ್ಥದಲ್ಲಿ ಗುರು. ಯಾವ ಉದ್ದೇಶ ಇಟ್ಟುಕೊಂಡು ನಾವೆಲ್ಲ ಸೇರಿಕೊಂಡು ಪ್ರಶ್ನೆ ಇಟ್ಟಿದ್ದೇವೆ ಆ ಉದ್ದೇಶ ಈಡೇರ್ತದೆ. ಇಲ್ಲಿ ಮೇಷರಾಶಿ ಈಶ್ವರನಿಗೆ ಉಚ್ಚಾವಕಾಶಿಯಾಗಿರತಕ್ಕಂಥ ರಾಶಿ ಅಲ್ವಾ. ನೀವು ಈ ನಿರ್ಣಯವನ್ನು ಮಾಡಿ, ಈ ಸಂಕಲ್ಪ ಮಾಡಿ, ಯಾವುದು ಈ ವ್ಯವಸ್ಥೆಯನ್ನು ನಾವು ಅದು ತೆನೆಗೋಸ್ಕರವಾಗಿ ಅಂತ ನೀವು ನಿರ್ಧಾರ ಮಾಡಿ, ಮತ್ತಿನ ನಿರ್ಧಾರವನ್ನು ನಾನು ಮಾಡ್ತೇನೆ ಅಂತ ಈಶ್ವರ ದೇವರು ಹೇಳ್ತಾರೆ. ಫಸ್ಟ್ ಕ್ಲಾಸ್ ಯೋಗ ಮೇಷರಾಶಿ ನಿವೃತ್ತಿಯಾಗಿ ಬಂದಿದೆ. ಸಮಿತಿಯ ಸದಸ್ಯರುಗಳೇ, ಇಲ್ಲಿ ಸೇರಿದ ಎಲ್ಲ ಬಂಧುಗಳೇ, ಇವತ್ತು ನಮಗೆ ಎಷ್ಟೋ ಸಮಯದಿಂದ ಇದ್ದ ಗೊಂದಲವನ್ನು ಮಹಾಲಿಂಗೇಶ್ವರ ದೇವರು ದೈವಾಜ್ಞರ ಮೂಲಕ ನಮ್ಮನ್ನು ಬಗೆಹರಿಸಿದ್ದಾರೆ. ಮುಂದಿನ ಕ್ರಮವನ್ನು ಯಾವ ರೀತಿ ತಗೊಳ್ಬೇಕಂತೇಳಿ ನಾವು ಸಮಿತಿ ನಿರ್ಣಯ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕೇ ಬೇಕು. ನಿಮ್ಮೆಲ್ಲರ ತೀರ್ಮಾನ ಇದನ್ನು ತೆಗೆಯುವುದಂತೇಳಿ ನಾವೆಲ್ಲರೂ ಈಗ ನೀವೆಲ್ಲರೂ ಇದನ್ನು ತೆಗೆಯುವುದಂತೇಳಿ ಗ್ರಹಿಸಿದ್ದೀರಂತೇಳಿ ನಾವು ಭಾವಿಸಿದ್ದೇವೆ. ಎಲ್ಲರ ಅಭಿಪ್ರಾಯ ಉಂಟಲ್ವಾ? ಹಾಂ, ಮೊದಲು ನನಗೆ ಭಕ್ತಾದಿಗಳ ದೇವರಿಗೆ ಇದು ತೆಗೆಯಬೇಕಂತ ಆಗಿದೆ, ಭಕ್ತಾದಿಗಳಿಗೂ ಆಗಿದೆ. ಇದನ್ನು ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಸಮಿತಿಯು ಮಾಡ್ತದಂತೇಳಿ ನಿಮಗೆ ಭರವಸೆಯನ್ನು ಕೊಡುತ್ತಾ ಈ ಒಂದು ನಮಗೆ ಪ್ರಶ್ನಾಚಿಂತನವನ್ನು ಮಾಡಿಸಿಕೊಟ್ಟ ದೈವಜ್ಞರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಮಾನ್ಯ ಶಾಸಕರು ಏನಿದ್ರು ಪ್ರಶ್ನೆ ಚಿಂತನೆ ಮಾಡಬೇಕು, ಮಾಸ್ಟರ್ ಪ್ಲಾನ್ ಮಾಡಬೇಕಂತೇಳಿ ಅವರ ನಮಗೆ ಮಾರ್ಗದರ್ಶನ ನೀಡಿರುತ್ತಾರೆ. ನಮಗೆ ಮಾರ್ಗದರ್ಶನ ನೀಡಿದ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಅರ್ಚಕ ವೃಂದದವರಿಗೆ, ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಿಗೆ, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ನಮ್ಮನ್ನು ಈ ದೇವಸ್ಥಾನದ ಬೆನ್ನೆಲುಬಾಗಿರುವ ಎಲ್ಲ ಭಕ್ತವೃಂದದವರಿಗೆ ಹಾಗೂ ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟ ಭಕ್ತವೃಂದದವರಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.